ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮ್ಮಿಂತಹ ಭಕ್ತರಿಗೆ ಪ್ರೀತಿ ಕೊಟ್ಟಂತಹ ಸಿರಿಪಡಿಗಂಥ ಪ್ರಸಾದ ದುರ್ಗಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು, ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮಿಂತಹ ಭಕ್ತರಿಗೆ ಪ್ರೀತಿ ಕೊಟ್ಟಂತಹ ಸಿರಿಪಡಿಗಂಥ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ಕಲಾಭಿಮಾನಿಗಳಿಗೆ ನಮಸ್ಕಾರ. ತೆಂಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಹಾಸ್ಯದಲ್ಲಿ ಪಾಪಣ್ಣ ಖ್ಯಾತಿಯ ಶ್ರೀಯುತ ಪೆರೋಡಿ ನಾರಾಯಣ ಭಟ್ರ ಅವರ ಜೊತೆ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಹಾಸ್ಯಗಾರರೇ. ನಮಸ್ಕಾರ. ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ವಿವರಣೆ ಕೊಡಿ. ನಮ್ಮ ಪೂರ್ವಿಕರಲ್ಲಿ ಯಕ್ಷಗಾನದ್ದು ಬಹಳ ಗೀಳು, ಬಹಳ ಅಭಿರುಚಿ ಮತ್ತು ಅದರಿಂದ ಬಹಳ ಪರಿಶ್ರಮ ಪಟ್ಟವರಿದ್ದಾರೆ ಯಕ್ಷಗಾನದಲ್ಲಿ. ನಮ್ಮದು ಪೆರುವಡಿ ಅಂದ್ರೆ ನನ್ನ ಅಜ್ಜನ ಮನೆ ಪೆರುವಡಿ. ಪದ್ಯಾಣ ಅಂದ್ರೆ ಗಣಪತಿ ಬೆಟ್ಟ ಇದ್ದಾರಲ್ಲ, ಅವರು ನಾವು ಒಂದೇ ಮನೆಯವರು. ಹಾಗೆ ನನ್ನ ತಾಯಿ ಮನೆಯಿಂದಲೂ ಬಂತು, ತಂದೆ ಮನೆಯಿಂದಲೂ ಸಿಕ್ಕಿದಂತ ಒಂದು ಅಭಿರುಚಿ ಇದಕ್ಕೆ. ಹಾಗೆ ಬಹಳ ಬಹಳ ಪ್ರಸಿದ್ಧ ಕಲಾವಿದರು ಹಿಂದೆ ಆಗಿದ್ದು. ಶಂಕಯ್ಯ ಭಾಗವತರು ಅಂದ್ರೆ ನಮ್ಮಲ್ಲಿ ಬಹಳ ಹಿರಿಯ ತಲೆಮಾರಿನ ದೊಡ್ಡ ಭಾಗವತರು ಕವಿಗಳು. ಮತ್ತೆ ನಮ್ಮ ಹಾಸ್ಯಗಾರ ವೃಂದಾವನದಲ್ಲಿ ಇದ್ದಾರೆ, ವೃಂದಾವನಸ್ಥರಾದವರು ಹಾಸ್ಯಗಾರ ಈಶ್ವರ ಭಟ್ರು ಅಂತ. ಹಾಗೆ ನಮ್ಮ ಮಾವಂದರು ಅಜ್ಜ ಇವರೆಲ್ಲ ಯಕ್ಷಗಾನದಲ್ಲಿ ಪರಿಶ್ರಮ ಪಟ್ಟವರು. ಅಜ್ಜನು ಅರ್ಥಧಾರಿಗಳು, ತಾಯಿಯ ತಂದೆ. ಸೋದರ ಮಾವ ಒಬ್ರು ಭಾಗವತರು ಮತ್ತೊಬ್ರು ಅರ್ಥ ಹೇಳ್ತಿದ್ರು. ಹಾಗೆ ಆ ಗೀಳಿಂದಲೇ ನನಗೆ ಇದರಲ್ಲಿ ಆಸಕ್ತಿ ಹೆಚ್ಚಾಯ್ತು. ಹಾಗಾಗಿ ಯಕ್ಷಗಾನದ ಒಲವು ಜಾಸ್ತಿ. ಮಾಂಬಾಡಿ ನಾರಾಯಣ ಭಾಗವತರು ನಮ್ಮ ಕುಟುಂಬದವರು. ಅವರಿಂದ ಇವರಿಂದ ಎಲ್ಲ ನಮಗೆ ಕೇಳಿದ್ರು. ವರ್ಷಕ್ಕೆ 2-3 ತಾಳ ಮದ್ದಲೇ ಆಗುತ್ತಿತ್ತು ಪೇರುವಡಿ ಮನೆಯಲ್ಲಿ. ಹಾಗೆ ನಮಗೆ ಇದರಲ್ಲಿ ಆಸಕ್ತಿ ಅಂತ ಹೇಳಿತು. ಯಕ್ಷಗಾನವನ್ನು ನೀವು ವೃತ್ತಿಯಾಗಿ ಆರಿಸದೇ ಇರ್ತಿದ್ರಿ, ಬೇರೆ ಯಾವ ಕ್ಷೇತ್ರವನ್ನು ನೀವು ಆರಿಸಿಕೊಳ್ತಿದ್ರಿ? ನನ್ನ ತಾಯಿಗೆ ನನ್ನನ್ನು ಒಬ್ಬ ಅಧ್ಯಾಪಕನನ್ನಾಗಿ ಮಾಡಬೇಕು ಅಂತ ಇತ್ತು. ಹಾಗೆ ನನ್ನನ್ನು ಮಂಜೇಶ್ವರದಲ್ಲಿ ಸಂಸ್ಕೃತ ಶಾಲೆ ಇದೆ, ಅಲ್ಲಿಗೆ ನನ್ನನ್ನು ಸೇರಿಸಿದ್ರು. 2 ವರ್ಷ ಇದ್ದೆ ಅಲ್ಲಿ. ಆದರೂ ನನ್ನ ಗೀಳು ಈ ಯಕ್ಷಗಾನದಿಂದ ಹೊರಟು ಹೋಗಿಲ್ಲ. ಸಂಸ್ಕೃತದಲ್ಲಿ ಸ್ವಲ್ಪ ಕಾವ್ಯದ ತನಕ ಹೇಳಿದೆ ನಾನು, ಸ್ಟಾರ್ಟ್ ಆಗಿದೆ. ಆಮೇಲೆ ನಾನು ಏನೋ ಕಾರಣ ಹಿಡ್ಕೊಂಡು ಆಟ ಇದ್ದಲ್ಲಿಗೆ ಓಡ್ತಾ ಇದ್ದೆ. ಮತ್ತೆ ನನಗೆ ಆಟಕ್ಕೆ ಸೇರುವ ಉಮೇದು ಕೊಟ್ಟವರು ಕೆಲವು ಜನ ಇದ್ರು. ಈಗ ಮನೆಯಲ್ಲಿ ಏನಾದರೂ ಸಣ್ಣ ಸಣ್ಣ ಕೊಟ್ಟ ಕಾರ್ಯಕ್ರಮಗಳಾಗುತ್ತಿದ್ರೆ ನನಗೆ ಅವರೆಲ್ಲ ಪ್ರಚೋದನೆ ಕೊಡ್ತಿದ್ರು, ಕೂಡಿದವರೆಲ್ಲ. ನಾನು ಒಂದು ಹಾಸ್ಯ ಮಂಜರಿ ಅಂತ ಪೂರ್ವಿಕರದ್ದು ಪುಸ್ತಕ ಸಿಕ್ಕಿತ್ತು. ಅದರಿಂದ ಕೆಲವನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಅವರ ಅಪೇಕ್ಷೆ ಅಂತ ನಾನು ಅಂದ್ರೆ ಏನಾದ್ರು ಪ್ರಸ್ತಾದಿಗಳು ನಡೆಯುವಾಗ ಜನ 100 ಸೇರ್ತದೆ, ಅದು ದೊಡ್ಡ ಕುಟುಂಬ. ಅದು ಅಲ್ಲಿ ನನ್ನಿಂದ ಇದೆಲ್ಲ ಮಾಡ್ತಿದ್ರು. ಅದು ನನಗೆ ಹೆಚ್ಚಿನ ಆಸಕ್ತಿ ಮೂಡಿತು. ಪೆರೋಡಿ ಸುಬ್ರಾಯ ಭಟ್ರು ಅಂದ್ರೆ ನಮ್ಮಲ್ಲಿ ಹಿರಿಯವರು. ನನ್ನ ತಾಯಿಯ ಚಿಕ್ಕಪ್ಪ ನನಗೆ ಪ್ರೋತ್ಸಾಹ ಕೊಟ್ಟು ಕುಡಿಯುವ ವಿಠಲ ಶಾಸ್ತ್ರಿಗಳ ಜೊತೆಗೆ ನನ್ನನ್ನು ಬಿಟ್ಟರು. ಧರ್ಮಸ್ಥಳ ಮೇಳದಲ್ಲಿ ಮಂಜಯ್ಯ ಹೆಗ್ಗಡೆಯವರ ಕಾಲದಲ್ಲಿ ವಿಠಲ ಶಾಸ್ತ್ರಿಗಳು ಪ್ರಥಮ ಮೇಳವನ್ನು ಮಾಡಿದ್ರು. ಅದೇ ವರ್ಷ ನಾನು ಅದಕ್ಕೆ ಹೋಗಿದ್ದೆ. ಹಾಗೆ ನನಗೆ ಸಮಾಧಾನ, ತಾಯಿಗೆಲ್ಲ ಸಮಾಧಾನ ಕೊಟ್ಟದ್ದೇನೆಂದ್ರೆ ಇದರಲ್ಲಿ ಒಳ್ಳೆ ಉತ್ಪತ್ತಿ ಉಂಟು, ಉದ್ದೇಶ ಒಳ್ಳೆದುಂಟು, ನಿಮ್ಗೇನಾದ್ರು ತಂದು ಕೊಡ್ತೇನೆ ಅಂತ ಇದೆಲ್ಲ ಭರವಸೆ ಹೇಳಿ ತಾಯಿಯನ್ನು ಒಡಂಬಡಿಸಿ ಹೋಗ್ಲಿಕ್ಕೆ ಕಷ್ಟ ಆಗಿತ್ತು ನನಗೆ. ಸಹಜ ಗ್ರಹಿಸಿದ್ರೆ ಅದು ಜೀವನಕ್ಕಾಗಿ ವೃತ್ತಿ ಅಲ್ಲ ಅಂತ ನನಗೆ ಆ ತಿರುಗಾಟದ ಕಂಡಿದೆ. ಜೀವನಕ್ಕಾಗಿ ಅದು ಖಂಡಿತ ಅಲ್ಲ. ಇವತ್ತಿನ ಪರಿವರ್ತನೆ ಬದಲಾವಣೆ ಬಹಳ ಆಗಿದೆ. ಕೆಲವರು ಅದನ್ನೇ ನಂಬಿ ಬದುಕಿಕೊಳ್ಬಹುದು, ಮೊದಲಿಗೆ ಆಗಿರಲಿಲ್ಲ. ಅದನ್ನು ಹೇಳುವುದಾದ್ರೆ ತುಂಬಾ ಉಂಟು. ಕಷ್ಟದಾಯಕವಾದಂತಹ ತಿರುಗಾಟವನ್ನು ನಾನು ಮಾಡಿದೆ. ನನಗೆ ಪ್ರೇರೇಪಕರಾಗಿ ಕರೆದಲು ಸುಬ್ಬಣ್ಣ ಭಟ್ರು, ಪ್ರಸಿದ್ಧ ಸ್ತ್ರೀ ವೇಷಧಾರಿ. ಮತ್ತೆ ಕೋಳಿಯೂರು ಗಣಪತಿ ಭಟ್ರು ಅಂತಿದ್ರು, ಹೊಸ ಗಣಪತಿ ಭಟ್ರು.
ಮತ್ತು ಪ್ರಿಯ ವಿಠಲ ಶಾಸ್ತ್ರಿಗಳು ಹೀಗೆಲ್ಲ ಕೆಲವರು ಕೂಡಿ ನನಗೆ ತುಂಬ ಸಹಾಯ ಕೊಟ್ಟು ಮಾಡಿದ್ದಾರೆ. ನಾನು ದೇವ ಕಾಲಕ್ಕೆ ಒಂದು ಹೆಜ್ಜೆ ಇಟ್ಟು ನನಗೆ ಗೊತ್ತಿರಲಿಲ್ಲ. ವೇಷ ಒಂದು ಮಾಡಿದ್ದೇನೆ ಧರ್ಮಸ್ಥಳದಲ್ಲಿ, ಯಾರು ಬಣ್ಣದ ಮಾರಂಗ ಅಂತಿದ್ರು, ಅವರೇ ನನಗೆ ಮೇಕಪ್ ಮಾಡಿ ರಂಗಸ್ಥಳಕ್ಕೆ ಕೊಟ್ಟರು. ಅಲ್ಲಿ ಮಾರನೇ ದಿವಸ ಮಂಜಯ್ಯ ಕಡೆಯವರೇ ಕೇಳಿದ್ರು, ವೇಷ ಮಾಡಿ ಸುಮ್ಮನೆ ನಿಲ್ಲುವುದಾ, ಕುಣಿಬೇಡ್ವಾ ಅಂತ ಮಂಜಯ್ಯ ಕಡೆಯವರೇ ಕೇಳಿದ್ರು. ನಾನು ಹೊಸದಾಗಿ ಹೇಳಿದ್ರು ಅಂತ ನನ್ನ ಪರವಾಗಿ ಎಲ್ಲ ಹೇಳಿಕೊಟ್ರು. ಹಾಗೆ ವಿಷಾದ ಆಗುವಂತ ಬೆನ್ನು ಸವರಿದ್ರು. ನನಗೆ ಅದೊಂದು ಶ್ರೀರಕ್ಷೆ ಆಗಿದೆ ಅವರಿಂದ. ಹಾಗಾಗಿ ಅದೇ ಮೇಳದಲ್ಲಿ ಸುಮಾರು ವರ್ಷ ತಿರುಗಾಟ ಮಾಡಿದ್ದೇನೆ. ಹಾಗಾಗಿ ಮತ್ತೆ ಈ ಹಾಸ್ಯಕ್ಕೆ ಬರ್ಲಿಕ್ಕೆ ನನಗೆ ಒಲವು ಇರಲಿಲ್ಲ. ನಾನು ಒಬ್ಬ ಸುಂದರ ಪಾತ್ರಗಳನ್ನು ಮಾಡುವ ಕಲಾವಿದನಾಗಬೇಕು, ವಿಚಾರಶಾಸ್ತ್ರಿಗಳ ಹಾಗೆ ಎಂಬಂತ ಒಂದು ಧ್ಯೇಯ ಇತ್ತು ನನಗೆ. ನನ್ನ ಪ್ರಕೃತಿ ಅದಕ್ಕೆ ಹೊಂದಿಲ್ಲ, ಸ್ಥಿತಿ ಭಿನ್ನ. ನಿಮಗೆ ಹಾಸ್ಯವೇ ಆದಿತ್ತು ಅಂತ ಕೆಲವರೆಲ್ಲ ಹೇಳಿದ್ರು. ಇವತ್ತಿಗೂ ಹಾಸ್ಯದಲ್ಲಿ ಹೆಚ್ಚಿನ ಆಸಕ್ತಿ ಇರಲಿಲ್ಲ ನನಗೆ. ಹಾಸ್ಯದಲ್ಲಿ ಬರುವ ಪಾತ್ರಗಳನ್ನು ಮಾಡುವುದಾದರೂ ನಾನು ಅದನ್ನು ಸ್ವಲ್ಪ ಬೇರೆ ಶೈಲಿಯಿಂದ ಮಾಡುತ್ತೇನೆ, ನನ್ನ ಮನಸ್ಸಿಗೆ ಗೊತ್ತಿಲ್ಲ. ಯಕ್ಷಗಾನದ ಶಾಸ್ತ್ರೀಯತೆ, ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನದ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದೇ ಶಾಸ್ತ್ರೀಯ ಯಕ್ಷಗಾನ ಅಥವಾ ಪರಂಪರೆ ಯಕ್ಷಗಾನ, ಸಾಂಪ್ರದಾಯಿಕ ಯಕ್ಷಗಾನ ಅಂದ್ರೆ ಏನು, ಅದರ ಬಗ್ಗೆ ಸ್ವಲ್ಪ ವಿಚಾರ. ನಮ್ಮ ತಾಯಿಗೆ ಕೂಡ ಯಕ್ಷಗಾನದ ಆಸಕ್ತಿ ತುಂಬ. ಚಿಕ್ಕವರಿಗೆ ಇರುವಾಗಲೇ ನಮ್ಮನ್ನೆಲ್ಲ ಕರ್ಕೊಂಡು ಆಡಬೇಕು ಇರ್ತಿದ್ರು. ಮಹಿಳೆಯರ ಮೇಲುವಾಗ ಆಟ ಆದರೆ ಆವಾಗಿನ ಕಿರೀಟದ ಸ್ವರೂಪವೇ ಸ್ವಲ್ಪ ಭಿನ್ನ. ಅದು ಕೋಳು ಕಿರೀಟ ಅಂತ ಹೇಳ್ತಿದ್ರು, ಕಿರೀಟ. ಅದೀಗ ಸ್ವಲ್ಪ 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 ಸ್ಥೂಲವಾಗಿ ಬೆಳೆದು ಸ್ವಲ್ಪ ದಪ್ಪಕ್ಕೆ ಬೆಳೆದಿದೆ ಬುರುಡೆಗಳೆಲ್ಲ. ಅಂತ ಭಿನ್ನತೆಗಳು, ಬದಲಾವಣೆಗಳು ಚೂರು ಚೂರಾಗಿದೆ. ಅಲ್ಲಿ ಕರ್ಣಪಾತ್ರ, ಅದರ ಕರ್ಣಪಾತ್ರ, ಕಿರೀಟದ ಕರ್ಣಪಾತ್ರ, ಅದೆಲ್ಲ ನಂಬಿಯಾರು, ರಾಘವ ನಂಬಿಯಾರು ಕೆಲವು ಚಿತ್ರಗಳನ್ನು ಮಾಡಿಸಿದ್ದಾರೆ. ಹಿಂದಿನ ಪರಂಪರೆಗೆ ಅದು ಸ್ವಲ್ಪ ಸ್ವಲ್ಪ ಬದಲ್ತಾ ಹಾಡು ಅಂತ ಹೇಳುವುದಿಲ್ಲ ನಾನು, ಸ್ವಲ್ಪ ಸ್ವಲ್ಪ ಬದಲಾವಣೆ ಒಳ್ಳೆಯದಲ್ಲೇ ಉಂಟು, ಕೆಟ್ಟದ್ದಲ್ಲ. ಹಾಗೆ ಸ್ವಲ್ಪ ಕೆಟ್ಟು ಹೋಗಿಲ್ಲ, ಸ್ವಲ್ಪ ಭಿನ್ನತೆ ಬಂದಿದೆ. ಆದ್ರೂ ವೇಷಭೂಷಣಗಳೆಲ್ಲ ಈಗಲೂ ಒಳ್ಳೆಯದು ಮಾಡ್ತಾರೆ ಮೊದಲಿನವರು. ಹಾಗೆ ಆವಾಗಿನ ಉಪಕರಣ, ಅದಕ್ಕೆ ಬೇಕಾದಂಥ ಸಲಕರಣೆಗಳೆಲ್ಲ ಬೇರೆ ಬೇರೆ ಮರದ ಉರುಡೆಯನ್ನೇ ಮಾಡುತ್ತಿದ್ದರು ಕೋಲ್ ಕ್ರೀಡಕ್ಕೆ. ಅದಕ್ಕೆಲ್ಲ ಕೆಲವು ಹುಳಗಳ ಚಿಪ್ಪುಗಳನ್ನು ಕಾಡಿಂದ ಸಂಗ್ರಹಿಸಿ ಅದನ್ನು ಜೋಡಿಸ್ತಿದ್ರು. ಅದು ಮುಚ್ಚುತ್ತದೆ, ಯಾವ ಈ ಬೆಳಕಿಗೂ ಮುಚ್ಚಬಹುದು. ಅದು ಆಗಿನ ಕಾಲದ ಆ ಬೆಳಕಿಗೆ ಅದು ಒಳ್ಳೆ ಮಿಂಚುತ್ತಿತ್ತು. ಧರ್ಮಸ್ಥಳದಲ್ಲಿ ನಾನು ದೂರ ಕಾಲಕ್ಕೆ ಮಾಳಿಗೆಯಲ್ಲಿ ಎಲ್ಲ ಧೂಳು ಹೋಗಿ ತುಂಬ ಇತ್ತು. ಕಾಣುವುದಿಲ್ಲ. ಅದೇ ನಾಟ್ಯದಲ್ಲಿ ಮತ್ತೆ ವೇಷಭೂಷಣಗಳಲ್ಲಿ ಮತ್ತೆ ಈ ಬಣ್ಣಗಾರಿಕೆಯಲ್ಲೆಲ್ಲ ಯಾವ ರೀತಿ ಶಾಸ್ತ್ರೀಯತೆ ಇತ್ತು? ಬಣ್ಣಗಾರಿಕೆಯಲ್ಲಿ ಭೀಮ ಇತ್ಯಾದಿಗಳನ್ನು ಅದೇ ರೂಪಕ್ಕೆ ತಂದಿದ್ದಾರೆ. ನಮ್ಮ ಪರಂಪರೆ ರೂಪಕ್ಕೆ ಈಗ ಪರಿವರ್ತನೆ ತಗೊಂಡಿದೆ ಪುನಃ. ಅದಕ್ಕೂ ಬಹಳ ಅರ್ಥವನ್ನು ನನ್ನ ಬಡನಾಡಿ ಸುಬ್ಬಣ್ಣವನ್ನು ಹೇಳ್ತಿದ್ದೆ. ಭೀಮನಿಗೆ ಅಷ್ಟೇ ಸುಳಿಗಳು ಕಡೆಗೆ ಹಾಗೆ, ಹೀಗೆ ಹೀಗೆ ಈಗ ಪ್ರಶ್ನೆಗೆ ಅವ ಗಜ ಸಹಸ್ರ ಬಲವುಳ್ಳವ ಪ್ರತೀಕ. ಅವನ ಮುಖ ನೋಡಿ ಕಣ್ಣು ಎರಡು ಇದು ಹಿಂಗೆ ಹೀಗೆ ಬರ್ತಾ ಭೀಮನ ಮುಖವನ್ನು ಕೇಳಿ ಮೂಗಿಗೆ ಬಂದಾಗ ಅದು ಆಕೃತಿಯ ಬೇರೆ. ಹಾಗಾಗಿ ಭೀಮನ ದ್ಯೋತಕ, ಅವನ ಶಕ್ತಿಯ ದ್ಯೋತಕವಾಗಿ ಅವನ ಮುಖವಾಗಿತ್ತೆ ಅಂತ ಅವರು ಅದನ್ನು ಕಂಡುಕೊಂಡಿದ್ದಾರೆ. ಹಾಗೆ ಹಲವರಲ್ಲಿ ಉಂಟು ವೇಷಗಾರಿಕೆಯಲ್ಲಿ. ನಮ್ಮ ಹಾಸ್ಯಗಳಲ್ಲಿ ಮೊದಲು ನಾವು ದೇವಕಾಲಕ್ಕೆ ಅಷ್ಟೆಲ್ಲ ಏನು ತುಂಬಿಲ್ಲ. ಒಂದು ಬಣ್ಣ ಹಾಕಿದ್ರೆ ಬೇಳೆಗೊಳಗೆ ಅದುವೇ. ನಮಗೆ ಕುಂಬಳೆ ಅವರು ಒಬ್ಬರು ಒಂದು ನೀರು ಅಂಗಿ ಅದು ಅರ್ಧ ಹಾಕ್ತಿದ್ರು ಕಾಲಕ್ಕೆ, ಅರ್ಧ
ಆನಂತರ ಇದಕ್ಕೆ ಬಂತು ಯಾವತ್ತು ಸಫೇದು ಹಳದಿ ಹಿಂಡಿ ಸ್ವಲ್ಪ ಇದನ್ನೆಲ್ಲ ಮಿಶ್ರ ಮಾಡಿ ಹಾಕಿದ್ರು ಮಾಡಿ. ಮೊದಲು ನಾವು ಬಣ್ಣವೇ ಬೇರೆ. ಹಾಗೆ ಆ ನಿಲುವು ಹೆಂಗಿದ್ದಿಲ್ಲ, ಅವ ದುಂತನೂ ಆಗ್ತಾನೆ, ನಾರದನೂ ಆಗ್ತಾನೆ, ಬ್ರಾಹ್ಮಣನೂ ಆಗ್ತಾನೆ. ನಿಲುವು ಅಂಗೇನು ಕಳಚಿದ್ದೇ ಇಲ್ಲ ಬೆಳಗೊರೆಗೆ. ಅದು ಪರಿವರ್ತನೆ ಅಂಶ ಇವರಿಂದ ಬದಲಾವಣೆ ಆಯ್ತು. ಮಧು ನಾರಾಯಣ ಹಸಗಾಗಿ ವಿಟ್ಲ ಜೋಯಿಸರಿಗಾಗುವಾಗ ತುಂಬಾ ಬದಲಾವಣೆ ಮಾಡಿ ಆ ಪಾತ್ರ ಹೇಗಿರ್ಬೋದು ಅದನ್ನು ಒಳ್ಳೆದು ಕೆಟ್ಟದ್ದು ಹೇಳಿ ಕಷ್ಟ ಉಂಟು. ಕೃಷ್ಣನ ಜೊತೆಗೆ ಬರುವ ವಿಜಯ ನಾನು ಅಭ್ಯಾಸ ಮಾಡಿಕೊಂಡ ಜಯರಾಜ ಸೀತಾರಾಮಯ್ಯ ಅದನ್ನು ಮೊದಲಿಗೆ ನಮ್ಮ ಯಕ್ಷಗಾನ ನಾಟಕಕ್ಕೆ ತಂದವರು ಕೋಳೂರು ನಾಟಕ ಮಂಡಳಿಯಲ್ಲಿ ಅದರ ಕ್ಷೇತ್ರ ಬೇರೆ ಆಕೃತಿಯೇ ಬೇರೆ ಮುಂಡಾಸು ಕಟ್ಟಿ ಆ ವಿಚಾರದ ಜವಾಬ್ದಾರಿಯನ್ನು ಯಶೋದೆ ನಿರ್ಣಯಿಸಿಕೊಂಡಿದ್ದು. ನನ್ನ ಮಕ್ಕಳೊಟ್ಟಿಗೆ ಹೋಗುವುದು ಬಿಡುವುದಿಲ್ಲ, ಗೋವೆಯಲ್ಲಿ ಬೇಯಿಸಲಿಕ್ಕೆ. ಈಗ ದಾರಿ ತಪ್ಪಿ ಹೋಗಬಾರ್ದಲ್ಲ ಎಂಬ ಒಬ್ಬ ಪ್ರೌಢ ವ್ಯಕ್ತಿಯನ್ನು ಇವನ ಮೈಗಾವಲಿಗಂತ ಕಳಿಸಿಕೊಟ್ಟದ್ದು ಎಂಬ ಚಿತ್ರಣವನ್ನು ಮೊದಲಿನವರು ಕಾಣ್ತಿದ್ರು. ಜೋಯಿಸರು ಏನು ಕಲ್ಪನೆ ಮಾಡಿದ್ರು ಅಂದ್ರೆ ಕೃಷ್ಣನ ಜೊತೆಗೆ ಹೋಗುವ ಅವನು ಗೋಪಾಲ ಕಲೆಯಲ್ವಾ, ಅದನ್ನು ತುಂಬಾ ಬದಲಾವಣೆ ಮಾಡಿದ್ರು. ಮತ್ತೆ ಅದು ಎಲ್ಲರಿಗೂ ಬಂತು ಅಂದ್ರೆ ಮಾರ್ಕೆಟ್ನಲ್ಲಿ ಕಸ ಗುಡಿಸುವ ಇವರಿಗೆ ನಮಗೆ ಅದೇ ಚಿತ್ರಣ ಕಾಣುತ್ತೆ. ಕಸ ಗುಡಿಸುವ ಜಾಡು ಮಾಡಿದ್ದಾನೆ ಅದೇ ರೂಪ ಕಾಣುವಾಗ ನೆಗೆ ಬಂತು ಜನರಿಗೆ. ಆ ವೇಷ ಕಾಣುವಾಗಲೇ ನಗೆ ಬಂತು. ಈ ವಿಜಯನಲ್ಲಿ ಆರಮನೆ ವಿಜಯನಲ್ಲಿ ನಗು ಬರುವುದು ಅವನ ಮಾತಿಂದ, ಇದರಿಂದ ಮಾತ್ರ ಬರಬೇಕಿತ್ತು. ಆದ್ರೂ ಅದಕ್ಕೊಂದು ರೂಪ ಹೇಗಿತ್ತಂದ್ರೆ 2 ಸೀರೆಗಳನ್ನು ಸುರುಳಿ ಸುರುಳಿ ಟಿವಿಯಲ್ಲೆಲ್ಲ ಬರ್ತದೆ ಅಂತ ಮುಂಡಾಸುಗಳು, ಉತ್ತರ ಭಾರತ ಮುಂಡಾಸು, ಅದನ್ನು ಹೀಗೆ ಸುರುಳಿ 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 ಕಟ್ಟಿ ಅದಕ್ಕೆ 2 ಗೆಜ್ಜೆ ಮಾಲೆಗಳನ್ನು ಹೀಗೆ ಕಟ್ಟಿ ಮುಖಕ್ಕೆ ಓರೆ ನಾಮ ಹಾಕಿ ಒಂದು ಮೀಸೆ ಕೆಳಗೆ ಒಂದು ಮೀಸೆ ಮೇಲೆ ಹೀಗೆಲ್ಲ ಮಾಡಿ ಒಂದು ಕಾಲಿನ ಕಚ್ಚೆ ಕೆಳಗಡೆಗೆ ಒಂದು ಕಾಲಿನ ಕಚ್ಚೆ ಮೇಲೆ ಇದೆಲ್ಲ ಕೋಟು ಇದೆಲ್ಲ ಮಾಡಿ ಒಂದು ರೂಪ ಅದನ್ನು ನಗು ಬರ್ತಿತ್ತು. ಯಾಕಂದ್ರೆ ನಮ್ಮ ಈ ಕಡೆಗೆ ಅದು ಅಪರೂಪ ಅಲ್ವಾ. ಅದನ್ನು ಜೋಯಿಸರ ಇದಕ್ಕಾಗುವ ಭಯಂಕರ ಚೇಂಜ್ ಆಗಿ ಜನರಿಗೆ ಜೋಯಿಸರಿಗೆ ಹಾಸ್ಯ ಅಂತ ಆಯ್ತದೆ. ಅದನ್ನು ನಾನಷ್ಟು ಲೈಕ್ ಮಾಡಿದೆ. ಅವರದ್ದು ಎಷ್ಟೋ ವೇಷಗಳನ್ನು ನಾನು ಬಹಳ ಹೆಚ್ಚು ಅನುಸರಿಸಿಕೊಂಡು ಹೋಗ್ತೇನೆ. ಅವರ ವಿಜಯದ ಪಾತ್ರವನ್ನು ನೋಡಿ ನನಗೆ ಅದು ಹಾಗೆ ಮಕರಂದನು ಹಾಗೆ ಅದನ್ನು ಚೇಂಜ್ ಮಾಡಿದ್ದಾರೆ. ದಾರುಕನನ್ನು ಹಾಗೆ ಅದೆಲ್ಲ ಮಾಡಿಕೊಂಡಿದ್ರು. ಜನ ಮೆಚ್ಚುಗೆಗಾಗಿ ಜನರಿಗೆ ಹೊಂದುವ ಹಾಗೆ ಆಗ್ತದೆ ನೋಡಿ. ಆ ಜನಜೀವನ ಹೇಗುಂಟ, ಆ ಕಾಲಸ್ಥಿತಿಯಲ್ಲಿ ಹೇಗಿತ್ತು ಸಾಮಾನ್ಯನ ಜೀವನ ಅದೇ ಮಟ್ಟಕ್ಕೆ ತಗೊಂಡು ಹಾಗಾಗಿ ಜನಕ್ಕೆ ತಕ್ಕನೆ ಅದಿತ್ತಾಗಿ. ಇದು ಬಹಳ ವಿಷಯ ಆಯ್ತು, ನಾನು ಹೇಳಿದ್ರೆ ಹೆಚ್ಚಾಯ್ತು. ಅದು ತೊಂದರೆ ಇಲ್ಲ. ಈಗ ಪುರಾಣೇತರ ಪ್ರಸಂಗಗಳು ಅಂತ ಏನು ಹೇಳ್ತೇವೆ, ಈ ಕಾಲ್ಪನಿಕ ಆಗ್ಲಿ ಸಾಮಾಜಿಕ ಆಗ್ಲಿ ಅವೆಲ್ಲ ಯಕ್ಷಗಾನಕ್ಕೆ ಹೇಗೆ ಪೂರಕ ಅಂತ ನಿಮ್ಮ ಅಭಿಪ್ರಾಯ ಅಥವಾ ಮಾರಕ ಅಂತ ಅಭಿಪ್ರಾಯ? ಆಗಲ್ಲ ಆರದು. ಯಾಕೆ ಕೇಳಿದ್ರೆ ಆ ಪಾತ್ರವನ್ನು ವಹಿಸಿಕೊಂಡವ ನಿರ್ವಹಿಸುವ ವಿಧಾನದಿಂದ ಲಘುವಾಗುವುದು ಗಂಭೀರವಾಗಿ ಕೊಂಡು ಹೋಗ್ಲಿಕ್ಕೂ ಸಾಧ್ಯ. ಯಾವುದೇ ಒಂದು ಪಾತ್ರ ಇವತ್ತಿನ ಸಿನಿಮಾಕ್ಕೆ ಅದು ಇದೆಲ್ಲ ಉಂಟು. ಆದ್ರೆ ಜನವನ್ನು ಪಕ್ಕ ಮುಟ್ಲಿಕ್ಕೆ ಬೇಕಾಗಿ ಲಘುವಾಗಿ ಕೊಂಡು ಹೋಗ್ತಾರೆ, ಅಭ್ಯಾಸ ಮಾಡಿದ್ದಾರೆ ಕಲಾವಿದರು. ಕಾಮದಾಸ ಸ್ವಾಮಿಗಳು ಮಾಡಿದ್ರೆ ಕೆಲವು ಪಾತ್ರಗಳು ಗಂಭೀರವಾಗಿ ತುಂಬಿ ಕೊಡ್ತಿದ್ರು. ಯಾವುದೇ ಒಂದು ಆ ದಿನ ಲೌಕಿಕದ ಕಥೆ ಆಗಲಿ ಅದನ್ನು ಮಾಡ್ತಿದ್ರು. ಚರಿತ್ರೆಯದ್ದನ್ನು ಹಾಗೆ ಅದು ಕೊಂಡು ಹೋಗುವ ಶೈಲಿಯಿಂದ ಅದರಲ್ಲಿ ವ್ಯತ್ಯಾಸಗಳು ಬರ್ತದೆ. ಶ್ಲಾಘನೆ ತ್ಯಾಜ್ಯ ಎಂಬ ಈ ಅಭಿಪ್ರಾಯಕ್ಕೆ ಕಾರಣ ಆಗ್ತದೆ. ಏನು ಸರಿಯಾದ ಮಾತು. ಹೌದಲ್ವಾ? ಈಗ ಅವರು ಕೋಟಿ ಚೆನ್ನೈಯಲ್ಲಿ ಒಂದು ಜೋಯಿಸ್ ಅವರಲ್ಲಿ ಕುಂಟು ನಾನು ಮಾಡಿದೆ. ಅದನ್ನು ಸ್ವಲ್ಪ ಗಂಭೀರ ಜನತೆಗೆ ಬೇಡ. ಹೌದು, ಈಗ ಸಮಸ್ಯೆ ಜೋಯಿಸರು ಅಂಚೆಮಂತೇರಿ ಬೇರೆ ಇಂಚೆಮಂತೇರು ಅಂತ ಅದನ್ನು ಆ ಕ್ರಮದಲ್ಲಿ ಚಿತ್ರಿಸಿದ್ರೆ ಜನ ಒಪ್ಪುವುದಿಲ್ಲ. ಒಡನಾಡಿಗಳು ಬಿಡುವುದಿಲ್ಲ. ಮತ್ತೆ ಅವರನ್ನು ಕೇಳಿಕೊಂಡು ಅವರೊಟ್ಟಿಗೆ ಅವರಿಗೆ ಬೇಕಾದಾಗ ಮಾಡ್ತಿದ್ದೆ. ಅದೇ ಮಟ್ಟಿಗೆ ಅದು ಬೇಕೋ ಬೇಡ ಅಂತ ಪ್ರಶ್ನೆ ಬೇಡ.
ಈ ಒಡ್ಡೋಲದ ಕ್ರಮಗಳೆಲ್ಲ ಈಗ ಮಾಯವಾಗುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಮತ್ತೆ ಉಳಿಸ್ಬೇಕು ಅಂತ ಅಂದ್ರೆ ನಾವು ಏನೆಲ್ಲ ಮಾಡಬಹುದು? ಉದ್ಯೋಗದ ಕ್ರಮದಲ್ಲಿ ಮೊದಲಿನಷ್ಟು ದೀರ್ಘವಾಗಿ ಬೆಳೆಸಲಿಕ್ಕೆ ಈಗಿನ ಪ್ರೇಕ್ಷಕರು ಒಪ್ಪುವುದಿಲ್ಲ. ಹೌದು, ಅದು ಹೌದು. ದೀರ್ಘ ಸಮಯ ಹೋಗ್ತದೆ, ಇದಷ್ಟೇ ಆಂಡವು ಪೂರ ಅಂತ ಆ ಪ್ರಶ್ನೆ ಹುಟ್ಟುತ್ತದೆ. ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡುವುದು ಒಳ್ಳೆಯದು. ಆದ್ರೆ ಉಳಿಸ್ಬೇಕಲ್ಲ, ಉಳಿಸ್ಬೇಕಾದ್ರೆ ಕೆಲವು ಅಂಶವನ್ನು ಈಗ ಪುನಃ ಜೋಡಣೆ ಮಾಡಿದ್ದಾರೆ ಜನರು. ಒಮ್ಮೆ ಬಿಟ್ಟದ್ದನ್ನು ಈಗ ಪುನಃ ಅದನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದು ಬಹಳ ಒಳ್ಳೇದು. ಯಾಕಂದ್ರೆ ಹಿಂದೆ ಇತ್ತು ಎಂಬುದರ ಒಂದು ಕಲ್ಪನೆ ಬೇಕಲ್ಲ. ಮತ್ತೆ ಇನ್ನೊಂದು ಜೋಡು ಶ್ರೀವೇಷ, ಕಚ್ಚೆ ಶ್ರೀವೇಷ, ಕಸೆ ಶ್ರೀವೇಷ ಅನ್ನೋದು ಹೌದು. ಅದು ಬಿಟ್ಟು ಹೋದ ಕಾಲಕ್ಕೆ ನಾನು ಇದಕ್ಕೆ ಬಂದದ್ದು. ಅದು ಇಲ್ಲದ ಕಾಲಕ್ಕೆ ನನ್ನ ತಾಯಿ ಹೇಳ್ತಿದ್ರು ಅವಾಗೆಲ್ಲ ಇತ್ತು ಅಂತ. ಅದೀಗ ಕಾಣುವಾಗ ಸ್ವಲ್ಪ ಹೆಚ್ಚಾಗಿಯೇ ಅನಿಸ್ತದೆ ನನಗೆ. ಯಾವುದು ಪೀಠಿಗೆ ಮತ್ತೆ ಕಸೆ ಸ್ತ್ರೀವೇಷ? ಕಸೆ ಸ್ತ್ರೀವೇಷಗಳು ಪೀಠಿಗೆ ಬೇಕು, ಕಸೆ ಸ್ತ್ರೀವೇಷಗಳು ಕುಣಿತಾವಲ್ಲ, ಯಾಕೆ ಬೇಕಿದು ಅಂತ ಅನ್ನಿಸಲ್ಲ. ನನ್ನ ಸ್ವಂತ ಅಭಿಪ್ರಾಯ. ಮಾನ್ಯ ಹೇಳಿದ್ದಲ್ಲ. ಅಲ್ಲ, ಯಾಕೆ ನಿಮ್ಗೆ ಆ ರೀತಿ ಅನ್ನಿಸುದು? ಮೊದಲಿಗೆ ನಾನು ಸೇರುವಾಗ ಇರಲಿಲ್ಲ. ಆಮೇಲೆ ಅದರಿಂದ ಸಮಯ ತುಂಬಾ ಹೋಗ್ತದೆ. ಹೌದು, ಅರ್ಧ ಗಂಟೆ ಹೋಗ್ತದೆ, ಅರ್ಧ ಗಂಟೆ ಹೋಗ್ತದೆ. ಬೇರೆ ಕಡೆಯಲ್ಲಿ ಕೊಯ್ತಾರೆ. ಇದನ್ನ ಯಾಕೆ ಅಷ್ಟು ದೀರ್ಘ ಬೆಳೆಸಬೇಕು? ಒಮ್ಮೆ ಬಂದು ಹೋಗ್ಬೇಕಾದ್ರೆ. ಹೌದಲ್ಲ, 5 ನಿಮಿಷದಲ್ಲಿ ಹೋಗ್ಬೋದು. ಅದು ಚುರುಕಿನ ಮುಗಿದ್ರೆ ಚಂದ ಇತ್ತೋ ನಾನೇ ಅನ್ಸುತ್ತೆ. ಅಲ್ವಾ? ನಾನು ಇತ್ತೀಚೆಗೆ ನಾನು ಬಿಟ್ಟ ಮೇಲೆ ಅದು ಶುರುವಾದ. ಈಗ ನಾನು ಯಕ್ಷಗಾನ ರಂಗದಿಂದ ಇಳಿದ ನಂತರ ಆ ಜೋಡು ಕಥೆದು ಬೇಕು ಅಂತ ಕೆಲವು ವಿಮರ್ಶಕರು ಸೇರಿಸಿ ಒಟ್ಟಾಗಿ ಬಂದದ್ದು. ಅದು ನಾನು ಅಲ್ಲಿ ಪೂರ್ಣ ಹೇಳಿದ್ದೆ ಸಾಧ್ಯ ಇಲ್ಲ, ಮೆಚ್ಚುವವರಿದ್ದಾರೆ ಅಂತ. ಹೌದು. ಆಮೇಲೆ ಈಗ ಭಾಗವತರು ನೋಡಿ, ಅತೀ ಉದ್ದ ಪದ್ಯ ಹೇಳುದು, ಒಂದು ಸೊಲ್ಲನ್ನು ಈ 3-4 ಸತಿ ಹೇಳುದು ಅಥವಾ 10-15 ಸತಿ ಹೇಳುದು. ಯಕ್ಷಗಾನದ ನಾಟ್ಯಕ್ಕೆ ಇದು ಹೇಗೆ ಸರಿ ಆಗ್ತದೆ ಅಥವಾ ಇದರಿಂದ ಉಪದ್ರ ಅಂತ ಅನಿಸ್ತದೆ ನಿಮ್ಗೆ? ನಾಟ್ಯಕ್ಕೆ ಹೋಗ್ಬೋದು, ಕುಣಿಯೋರು ತಾಕತ್ತಿದ್ದವರು ಅಷ್ಟು ಆವೃತ್ತಿ ಕುಣಿಬಹುದು. ಆದ್ರೆ ಭಾವನೆಯನ್ನು ಎಷ್ಟು ಹೊತ್ತು ಉಳಿಸಿಕೊಳ್ಬಹುದು. ಈ ನಾಟ್ಯಕ್ಕಿಂತಲೂ ಮಿಗಿಲಾಗಿ ಭಾವ ಬೇಕು. ನಾಟ್ಯ ಬೇಕು. ನಾಟ್ಯ ಚುರುಕಾಗಿ ಇದ್ದುಕೊಂಡು ಸರಿ ಇರ್ಬೇಕಾದ್ರೆ ಅಷ್ಟು ದೀರ್ಘಕಾಲ ಹಾಡು ಬೆಳೆಸಿದ್ರು ಅಂತ ಆದ್ರೆ ಕಲಾವಿದನ ಕೊಲೆ, ನನ್ನ ಅನಿಸಿಕೆ. ವಿಮರ್ಶೆ ಮಾಡಿದ್ರು, ಹೇಳಲಿಕ್ಕೆ ಅಭ್ಯಾಸ ಮಾಡಿದ್ರೆ ಹಾಡಿನಲ್ಲಿ ಗಮಕ ಸೇರಿಸಿಕೊಳ್ಳುವುದು ಮರ್ಯಾದೆ. ಗಮಕಿಯಾದ ಯಕ್ಷಗಾನವನ್ನು ಹೇಳುವುದು ಯೋಗ್ಯ. ಅದನ್ನು ವಿಸ್ತಾರ ಮಾಡಿಕೊಂಡು ಎಲ್ಲ ಹೋದ್ರೆ ಕಲಾವಿದನ ಬೆಳವಣಿಗೆ ಒಳ್ಳೆ ಖುಷಿ ಕಂಡಿದೆ. ಆ ವಿಮರ್ಶೆ ಇವರು ನಾಗಾರಂತ ಬೆರಾಜಿ ಅಂತ ಅವರು ಬರ್ದಿದ್ರು ಅದನ್ನು. ಬಹಳ ಮೆಚ್ಚುಗೆ ಅಲ್ಲ. ನಾನು ಆಮೇಲೆ ಕಾಣಲಿಲ್ಲ ಅವರನ್ನು. ನನ್ನ ಪರವಾಗಿ ಒಂದು ಪುಸ್ತಕವನ್ನೇ ಮಾಡಿದ್ದ ಅವರು ಮಾಡಿದ್ದಾರೆ. ಆದ್ರೆ ಅವರ ಆ ಹೇಳಿಕೆ ನನಗೆ ಬಹಳ ಮೆಚ್ಚುಗೆ ಆಯ್ತು. ಗಮಕ ಬೇಕು. ಬಲಿಪರ್ವತಲ್ಲಿಲ್ವಾ? ಅದು ಹೆಚ್ಚಾಗಿದ ಇಲ್ಲ, ಅದು ಎಷ್ಟು ಬೇಕಷ್ಟಕ್ಕೆ ಉಂಟು. ನೋಡಿ, ಒಂದು ಚರಣವನ್ನು ಹಾಡಿದ್ರು ಅದನ್ನು ಪುನಃ ಹೇಳ್ಬೇಕಂತ ಅರ್ಧ ಚರಣದಿಂದ ನಂತರ ಅದನ್ನು ಮುಂದುವರಿಸಿ ಮತ್ತೊಮ್ಮೆ ಹೇಳಿದ್ರು. ಅವರಿಗೆ ವೈಯಾರ ಖುಷಿ ಕಂಡ್ರೆ ಒಂದು ಚರಣವನ್ನು ಪೂರ್ತಿ ಹೇಳುವುದಿಲ್ಲ. ಮೊದಲಿನ 1ನೇ ಚರಣವನ್ನು ಪೂರ್ಣ ಹೇಳಿ ಅದಕ್ಕೆ ದೃಷ್ಟಾಂತ ತೋರಿಸಬಹುದು. ಬೇಡ, ಈಗ ಇಲ್ಲಿ ಬೇಡ ನನಗೆ. ಹಾಗೆ ಈಗ ಏನಾಯ್ತಾಯ್ತು ನಾನು ಹೇಳಿದ್ದು, ಗಮಕ ಅಭ್ಯಾಸಿಗಳಿಗೆ ಯಕ್ಷಗಾನದ ಹಾಡುಗಾರಿಕೆಯನ್ನು ಬೆಳೆಸುವಷ್ಟು ಅನುಕೂಲ ಬೆಳೆಸಲಿಕ್ಕೆ ಅಷ್ಟಿದ್ರೆ ಸಾಕು ಅಂತಲೇ ನನಗೂ ಅನಿಸಿದಂತ ಅಭಿಪ್ರಾಯ. ವಿಸ್ತಾರ ಮಾಡಿದೆಲ್ಲ ಗವಾಯಿಗಳ ಹಾಗೆ ಎಲ್ಲ ಬೆಳೆಸಿಕೊಂಡ್ರೆ ಅದು ಯಕ್ಷಗಾನದ ಕಲಾವಿದನ ಕೊಲೆ ಆಗ್ತದೆ ಖಂಡಿತವೇ. ಅದೇ ಭಾಗವತರು ಹಾಗೆ ಹೇಳ್ತಾ ಇದ್ದ, ಹೇಳುವ ಪದ್ಯಕ್ಕೊಮ್ಮೆ ಕುಣಿಲಿ, ಆ ಭಾವನೆಯನ್ನು ಉಳಿಸಿ ಸಾಧ್ಯವಾ? ಎಷ್ಟು ಜನ ಭಾಗವತರಿಗಳಿಗೆ ಏನೆಲ್ಲ ಮಾಡ್ತಾರೆ ನನಗೆ ಅಲ್ಲದ. ಈ ಯಕ್ಷಗಾನ ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಬೇಕಾ ಬೇಡವಾ ನಿಮ್ಮ ಅಭಿಪ್ರಾಯ? ಕಲಾ ವಿಮರ್ಶೆ ಮುಖ್ಯ. ಅದೊಂದು ಚಿಕಿತ್ಸೆ. ನಮ್ಮ ಬೆಳವಣಿಗೆಗೂ
ದಾರಿ ತಪ್ಪದ ಹಾಗೆ ಮಾಡುವ ಎಚ್ಚರಕ್ಕೂ ವಿಮರ್ಶೆ ನಮ್ಗೆ ಸಿಗ್ತಲೇಬೇಕು. ಅಂದ್ರೆ ವಿಮರ್ಶೆ ಯಾವ ರೀತಿ ಇರ್ಬೇಕು, ಅದಕ್ಕೆ ಬೆಳವಣಿಗೆಗೆ ದಾರಿ ಮಾಡಿ ಕೊಡ್ಬೇಕು. ಕಲಾವಿದನಲ್ಲ, ಇರುವಂತ ಕಲೆಯನ್ನು ಬೆಳೆಸುವುದಕ್ಕೆ ಬೇಕಾದ ಸಲಹೆಯನ್ನು ಕೊಡುತ್ತಾ ದೋಷಗಳನ್ನು ತಿಳಿಸುತ್ತಾ ಇರುವಂತಹ ವಿಮರ್ಶೆ ಅಗತ್ಯ ಉಂಟು ಅಲ್ವಾ? ಹೌದೌದು. ಆಮೇಲೆ ನೋಡಿ, ಈಗ ಬಯಲಾಟಗಳಲ್ಲಿ ಈ ಬ್ಯಾಂಡ್ ಸೆಟ್, ಆಮೇಲೆ ಈ ಸಿಡಿಮದ್ದು, ರಂಗಸ್ಥಳಕ್ಕೆ ಸಿಕ್ಕಾಪಟ್ಟೆ ಅಲಂಕಾರ, ಮಲ್ಲಿಗೆ ಹೂವಿನದ್ದು, ಅದರದ್ದು ಇದರದ್ದು ಅಂತ ಹೇಳಿಕೊಂಡು ಇಂತಹ ಎಲ್ಲ ಆಡಂಬರ ಅನಿವಾರ್ಯ ಅಂತ ನಿಮ್ಗೆ ಅನಿಸ್ತದ? ಅದು ಯಕ್ಷಗಾನಕ್ಕೆ ಬೇಕಾ? ಅದಕ್ಕೆ ಇಲ್ಲ. ಈಗ ರಂಗದ ಅಲಂಕಾರ ಸ್ವಲ್ಪ ಮಟ್ಟಿಗೆ ಮಾಡ್ಬೋದು, ಅತಿರೇಕ ಮಾಡಿದ್ರೆ ಅಲ್ಲ ರಂಗಸ್ಥಳವನ್ನೇ ಕಾಣುತ್ತೆ ಹೊರತು ಕಲಾವಿದರನ್ನು ಕಾಣುವುದಿಲ್ಲ. ಮತ್ತೆ ಬ್ಯಾಂಡ್ ಸೆಟ್ ಇತ್ಯಾದಿಗಳೆಲ್ಲ ಅದು ಎಲ್ಲಾ ಪ್ರಸಂಗಕ್ಕೂ ಹಚ್ಚಿಕೊಳ್ಳುವುದು ಸರಿಯಲ್ಲ. ಒಂದು 10 ನಿಮಿಷ 15 ನಿಮಿಷ, ಕಾಲು ಗಂಟೆ, ಅರ್ಧ ಗಂಟೆವರೆಗೆ ಒಂದು ಮಹಿಷಾಸುರನ ಪ್ರವೇಶಕ್ಕೆ ತೆಗಿತಾರೆ. ಅಲ್ಲಿ ಇಲ್ಲಿ ಅವನಿಗೆ ಮಾತ್ರ, ಮಹಿಷಾಸುರನಿಗೆ. ಇದು ಚಂಡಮುಂಡ್ರು ಹೋಗುವಾಗಲೂ ಅದು ಇವೆಲ್ಲ ಬರುವಾಗಲೂ ಅದು ದೇವೇಂದ್ರನ ಉರಿಪಾಡಿಯ ಅಂತ ಹಾಗೆ ಬಂದದ್ದು ಸರಿಯಾದಾಗಿ ಕಾಣಿಸಲಿಲ್ಲ ನನಗೆ. ಮಹಿಷಾಸುರನಿಗೆ ಬಂದ್ರೆ ಒಂದು ತೊಂದರೆ ಆಗುವುದಿಲ್ಲ. ಇನ್ನು ಅದರಲ್ಲಿ ತಮಾಷೆ ಉಂಟು ಕೆಲವು. ಮಹಿಷಾಸುರನನ್ನು ಜೋಡಾಟ ಬಂದ ಮೇಲೆ ಈ ಯಕ್ಷಗಾನದ ಸ್ವಲ್ಪ ಮಾರಕವೇ ಆಗಿದೆ. ಜೋಡಾಟ ಮಾರಕವೇ ನನ್ನ ಅನಿಸಿಕೆ ಪ್ರಕಾರವಾಗಿ. ಮತ್ತೆ ಅಲ್ಲಿ ಇದರ ಮಿತಿ ಎಷ್ಟು ಎಂಬುದು ಯಾರಿಗೂ ಉಳಿಯುವುದಿಲ್ಲ. ಮಿತಿ ಇಲ್ಲವೇ ಇಲ್ಲ. ಅವನಿಗೆ ಡ್ರೆಸ್ಸಿನಲ್ಲಿ ಆಗಲಿ, ಅಲಂಕಾರಗಳಲ್ಲಿ ಆಗಲಿ, ಪ್ರೋತ್ಸಾಹ ಕೊಡುವುದರಲ್ಲಿ ಆಗಲಿ ಎಲ್ಲ ಪಾರ್ಟಿ ಹಿಡ್ಕೊಂಡು ಭಯಂಕರ ಆಗಿದೆ ಜೋಡಾಟ. ಅದು ಯಕ್ಷಗಾನ ಕಲೆಯನ್ನು ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೂ ಅದೇ ಕಾರಣ ಇರಬಹುದು ಅಂತ ಕಾಣ್ತದೆ. ಮೊದಲಿನ ಬಾಲು ಮುಂಡು ಅಂದ್ರೆ 3 ಗಜ ಎಂಬ ಲೆಕ್ಕ. ಈಗ 5 ಮೀಟರ್ ಸಾಕಾಗುವುದಿಲ್ಲ ಮಹಿಷಾಸುರನ ಬಾಲ ಮುಂಡಿಗೆ ಬಟ್ಟೆ. ನಾನೇ ನೋಡಿ ತಿರುಗಾಟದಲ್ಲಿರುವಾಗ ಅದು ಹತ್ರ ಬೇಡ ಸ್ವಾಮಿ ಮಹಿಷಾಸುರನಿ ಅಂತ ಅವ ಹೇಳ್ತಾನೆ. ಹಾಗೆ ಅದೇ ಕಾಣ್ಬೇಕು ಅವನಿಗೆ. ಅದು ಅದು ತನ್ನನ್ನು ಎತ್ತಿ ಹಿಡಿಯುತ್ತದೆ ಅಂತ ಅವನ ಅನಿಸಿಕೆ. ಹರಕೆ ಬಯಲಾಟಗಳು ಏನಿದೆ ಅದರಿಂದ ಯಕ್ಷಗಾನದ ಅಭಿವೃದ್ಧಿ ಸಾಧ್ಯ ಆದೀತು ಅಂತ ನಿಮ್ಗೆ ಅನಿಸ್ತದ? ಆ ಹರಿಕೆ ಆಟಗಳನ್ನು ಆಡಂಬರಕ್ಕೆ ಕೊಂಡೋಗ್ತಾರಲ್ಲ, ಅದರಿಂದಾಗಿ ಯಕ್ಷಗಾನದ ಬೆಳವಣಿಗೆಗೆ ಹೆಚ್ಚು ಬಲ ಸಿಕ್ಕಿತು ಅಂತ ಹೇಳಲಿಕ್ಕಿಲ್ಲ. ಕೇವಲ ಶ್ರದ್ಧೆ ಒಂದರಿಂದಲೇ ಆಟ ಆಡಿಸುವುದಂತಾದ್ರೆ ಅವನು ಒಂದು ಉತ್ತಮ ಕಥಾಭಾಗವನ್ನು ಹುಡ್ಕೊಂಡು ಬೆಳಗಿನವರೆಗೆ ಆಟವನ್ನು ನೋಡುವಂತಹ ಸ್ಥಿತಿಯಲ್ಲಿ ಅವ ಆಟ ಆಡಿಸ್ತಾನೆ. ಹರಿಕೆ ಅಂತ ಆದ್ರೆ ಅದು ನಿಜವಾಗಿ ಒಳ್ಳೆಯದು. ಶ್ರದ್ಧೆ ಅಷ್ಟು ಸೇರಿ ಜನರಿಗೂ ಶ್ರದ್ಧೆ ಇರ್ತದೆ. ಇದು 1 ಗಂಟೆ ಆಗುವಾಗ ಜನ ಯಾರೂ ಇರುವುದಿಲ್ಲ. ಅದರೊಳಗೆ ಇವನ ವೈಭವವನ್ನು ಯಾರು ಕಾರ್ಯಕರ್ತ ಇದ್ದಾವ ಅವನ ಆಡಂಬರವನ್ನೆಲ್ಲ ಮೆರೆಸ್ಬೇಕು ಅವನು. ಅಷ್ಟೆಲ್ಲ ಹೋದ ಕಾರಣ ಅದು ಹರಿಕೆ ಬಯಲಾಟಕ್ಕೆ ಬಲ ಸಿಕ್ಕಿಲ್ಲ. ಅಲ್ಲಿವರೆಗೆ ಜನ ಸೇರಿದೆ, ಆಡಂಬರ ಆಗಿದೆ, ಬಂದವರಿಗೆಲ್ಲ ಟಿಫಿನ್ ನಡೀತದೆ. ಈಗೀಗ ಊಟ ಉಂಟು, ಏನೆಲ್ಲ ಉಂಟು. ಅದೇ ಅವನ ವೈಭವವನ್ನು ಮೆರೆಸುವುದಷ್ಟೇ. ಈ ಕಲೆಯನ್ನು ಮಾತ್ರ ಒಂದು ಗುರುತಿಸಿಕೊಂಡು ಇದನ್ನು ಒಂದು ಸೇವಾ ರೂಪದಲ್ಲಿ ಮಾಡ್ತೇನೆ ಎಂಬುವನಿಗೆ ಅದಷ್ಟು ಖಂಡಿತ ಬೇಡ. ಬೇಕಾ? ಅದು ಬೇಡ. ಹೌದು, ಶ್ರದ್ಧೆ ಹೊಂದಿದ್ರೆ ಸಾಕಲ್ಲ. ಶ್ರದ್ಧೆ ಕಲೆ ಹೇಗಿತ್ತು ಅಷ್ಟನ್ನು ಮಾತ್ರ ನಮ್ಗೆ ಮಾಡಿಸಿ ತೋರಿಸಿ ಅಂತ ಹೇಳುವಲ್ಲಿ ಇದ್ರೆ ಕಲೆಗೆ ಮಾರಕ ಇಲ್ಲ, ಪೂರಕವೇ. ಹೌದು. ಇತ್ತೀಚೆಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಭರವಸೆಯ ಕಲಾವಿದರು ರೂಪುಗೊಳ್ತಾ ಇದ್ದಾರೆ ಅಂತ ಅನಿಸ್ತದ, ಅಥವಾ ರೂಪುಗೊಳ್ತಾ ಇಲ್ಲ ಅಂತ ಅನಿಸ್ತದ? ರೂಪುಗೊಳ್ಳದೆ ಇರ್ಲಿಕ್ಕೆ ಕಾರಣ ಏನು ಅಂತ ನಿಮ್ಗೆ ಅನಿಸ್ತದೆ? ತುಂಬಾ ಜನ ಇದ್ದಾರೆ ಕಲೆಯನ್ನು ಬೆಳೆಸುವವರು. ಅದನ್ನು ಒಂದು ಬಹಳವಾದ ಶ್ರದ್ಧೆಯಿಂದ ಅಭ್ಯಾಸ ಮಾಡಿಕೊಂಡು ಉಪಯೋಗಿಸಿಕೊಂಡು ತನ್ನ ಶ್ರೇಯಸ್ಸನ್ನು ಬಯಸುತ್ತಾ ಇದ್ದಾರೆ. ತನಗೂ ಲಾಭ ಆಗ್ಬೇಕು, ಪ್ರಯೋಜನ ಆಗ್ಬೇಕು, ಕಲೆಗೂ ಅಪಚಾರ ಆಗಬಾರದು, ಅದೊಂದು ಭಯ ಬೇಕು ನಮ್ಮಲ್ಲಿ.
ಲಾಭ ಸಿಗ್ಬೇಕು. ಹಾಗೆ ಇದು ಯಾವುದಕ್ಕೆ ನನಗೆ ಹುಟ್ಟುತ್ತರ ಅದೇ ಭರವಸೆ ಕಲಾವಿದರು ಇದ್ದಾರೆ. ನಾಟ್ಯದಲ್ಲಿ ಒಳ್ಳೊಳ್ಳೆ ಸಿದ್ಧಿದ ನಾಟ್ಯದವರು ಇರ್ತಾರೆ ಇದ್ದಾರೆ. ಆಮೇಲೆ ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಒಂದು ಖಚಿತವಾದ ಅಭಿಪ್ರಾಯ ಏನು? ಅಂದ್ರೆ ಕಾಲಮಿತಿ ಯಕ್ಷಗಾನ ಬೇಕಾ ಅಥವಾ ಬೇಡವಾ? ಬೇಕು ಅಂತ ಇದರಿಂದ ಆಗುವಂತಹ ಒಂದು ಸಾಧಕ ಆಗ್ಲಿ ಬಾಧಕ ಆಗ್ಲಿ ಏನು ಅಂತ ನಿಮ್ಗೆ ಅನಿಸ್ತದೆ? ಸಾಧಕ ಅಂದ್ರೆ ಈಗಿನ ಕಾಲಸ್ಥಿತಿಯಲ್ಲಿ ಮನೆ ಬಿಟ್ಟು ಗಂಟೆಗಟ್ಟಲೆ ಹೊರಗೆ ಹೋಗುವುದು ಭಯ. ಹೌದು, ಪ್ರತಿಯೊಬ್ಬನಿಗೂ ಭೀತಿ. ಹೌದು. 11 ಗಂಟೆ ನಂತರ ಮನೆ ಬಿಟ್ಟು ಹೋಗಲ್ಲ, ಮಾರನೇ ಮನೆಗೆ ಬಂದ್ರೆ ಪ್ರಯೋಜನ ಇಲ್ಲ ಅಂತ ಕಂಡಿತು. ಆ ಲೆಕ್ಕದಲ್ಲಿ ಕಾಲಮಿತಿ ಯಕ್ಷಗಾನಕ್ಕೆ ನಾವು ಪ್ರೋತ್ಸಾಹ ಕೊಡೋಣ. ಆದ್ರೆ ಕಥಾ ಸ್ವರೂಪವನ್ನು ಪ್ರತಿಯಾಗಿ ಬಿಂಬಿಸಲಿಕ್ಕೆ ಅದು ಒಳ್ಳೇದಿಲ್ಲ. ಯಾಕೆ? ಮಿತಿ ತಡೆ ಆಗ್ತದೆ. ಅವನು ಒಬ್ಬ ಕಲಾವಿದ ಪ್ರವೇಶ ಮಾಡುವುದು ನಿರ್ಗಮಿಸುವುದು ಅಷ್ಟೇ ಆಗಿತ್ತು. ಅವ ತನ್ನಲ್ಲಿರುವುದನ್ನು ಹೊರ ಹೊಮ್ಮಿಸಬೇಕಾದ್ರೆ ಅವನಿಗೆ ಪೂರ್ಣ ಕಾಲದ ತಡೆ ಇರಬಾರ್ದು. ಸ್ವಲ್ಪ ಅಂಶ ಅವನಿಗೆ ಸ್ವತಂತ್ರ ಸಿಗ್ಬೇಕಾಗ್ತದೆ. ಸ್ವಲ್ಪ ಅಂತ ನನ್ನ ಅನಿಸಿಕೆ ಹಾಗೆ. ಅದಕ್ಕೆ ಬೇಕಾಗಿ ಬೆಳಗಿನವರೆಗಿನ ಆಟ ಇದ್ರೆ ಅದನ್ನು ಮೂಲ ಪ್ರತಿಯನ್ನು ತೋರಿಸಬಹುದು ಅಂತ ನನಗೆ ಕಾಣಿದೆ. ಈಗ ಕಾಲ ಧರ್ಮದಂತೆ ಅದು ಸಾಧ್ಯ ನಡೀಲಿಕ್ಕಿಲ್ಲ. ಹೌದು ಹೌದು. ಇನ್ನೊಂದು ಸ್ವಲ್ಪ ಸಮಯ ನಡೆದಿತ್ತು, ಆಮೇಲೆ ನಡೀಲಿಕ್ಕಿಲ್ಲ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು? ಕಲಾವಿದರದ್ದ ಅಥವಾ ಪ್ರೇಕ್ಷಕರದ್ದ, ಮೇಳದ ಯಜಮಾನರುಗಳದ್ದ, ಯಾರ್ದು ಅಂತ ನಿಮ್ಮ ಅಭಿಪ್ರಾಯ? ಮೂವರು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ರು ಸರಿಯಾಗಲಿಕ್ಕಿಲ್ಲ. ಮೇಳದ ಯಜಮಾನನಿಗೆ ತನ್ನ ಮಂಡಳಿಗೆ ಎಲ್ಲಿ ಬೇಡಿಕೆ ಇದೆ ಎಂಬ ನಿರೀಕ್ಷೆ. ಚಿಂಚಿನಾಟದ ಕಾಲದಲ್ಲಿ ಹೇಗೆ ಉಂಟಲ್ಲ, ಈಗಲೂ ಹಾಗೆ ನನ್ನ ಮೇಳವನ್ನು ಎಲ್ಲೆಲ್ಲ ಕೊಂಡು ಹೋಗುವ ಯಾರೆಲ್ಲ ಬಯಸಬಹುದು ಎಂಬ ದೃಷ್ಟಿಯಿಂದ ಜನ ಏನು ಮೆಚ್ಚುತ್ತದೆ ಎಂಬುದರ ಮೇಲೆ ಅವನು ಸಂಘಟಿಸ್ತಾರೆ. ಕಲಾವಿದ ತಾನು ಸಾಮಾನ್ಯರನ್ನು ಹೆಚ್ಚಾಗಿ ಸಹವಾಸಕ್ಕೆ ಹಚ್ಚಿಕೊಳ್ಳಲು ಒಳ್ಳೆಯದಾಗುವುದಿಲ್ಲ. ಅಂದ್ರೆ ಒಂದು ಸ್ವಲ್ಪ ಒಳ್ಳೆ ಸ್ಟ್ಯಾಂಡರ್ಡ್ ಅಂತವರಲ್ಲಿ ನಾವು ಸಂಪರ್ಕ ಬೆಳೆಸಿತ್ತು ಅಂತಾದ್ರೆ ನಮ್ಮನ್ನು ಅವರು ತಿದ್ದುತ್ತಾರೆ. ಅವರಿಗಾಗಿ ನಾವು ಎಚ್ಚರ ವಹಿಸಿಕೊಳ್ಳುತ್ತೇವೆ. ಸಾಮಾನ್ಯ ವರ್ಗವನ್ನು ನಾವು ಹಚ್ಚಿಕೊಂಡ್ರೆ ನಾವು ಹಾಳಾಗ್ತೇವೆ, ಅವರನ್ನು ಉದ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಮತ್ತೆ ಅಂತ ಖುಷಿಯಿಂದ ಹೋಗ್ತಾರೆ. ಹಾಗಿರ್ತದೆ ಅಂತ ನನ್ನ ಹೌದು. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಅತ್ಯಂತ ಖುಷಿ ತಂದು ಕೊಟ್ಟ ಪಾತ್ರ ಯಾವುದು? ಮತ್ತೆ ಯಾವ ಪಾತ್ರವನ್ನು ಮಾಡುವಾಗ ನಿಮ್ಗೆ ಬಹಳ ಪರಿಶ್ರಮ ಅಂತ ಪಡಬೇಕಾಯ್ತು? ನನ್ನ ಸ್ವಭಾವದಲ್ಲಿ ದಿನ ಕೆಲವು ಪ್ರಸಂಗಗಳನ್ನು ದಿನ ಒಂದೇ ಪ್ರಸಂಗವನ್ನು ಎಲ್ಲ ಕಡೆ ಈ ಪಾಪಣ್ಣ ವಿಜಯ ಎಂಬ ಕಥೆ ಉಂಟಲ್ಲ, ಅದನ್ನು ನಾವು ಮೂರ್ತಿ ಮೇಳದಲ್ಲೂ 2-3 ಒಂದೇ ರಂಗದಲ್ಲಿ ಆಡಿದ್ದುಂಟು. ಮೇಲೆ ನಮ್ಮ ವರದನಾಯಪ್ಪಗಳು ಸುರತ್ ಮೇಳಕ್ಕೆ ನಮ್ಮನ್ನು ಕರ್ಕೊಂಡು ಹೋದ ಆ ಶಿರಸಿ ಅಂತ ಜಾತ್ರೆ 5-6 ಮೇಳಗಳು ಕೂಡಿ ಬೇರೆ ಹೊಡೆದಂತ ಸ್ಥಳಗಳಲ್ಲಿ ಬಿಡದೆ 7 ದಿನವೂ ಇದೇ ಪ್ರಸಂಗವನ್ನು ಹಾಕಿದರು. ಯಾವುದು? ಪಾಪಣ್ಣ ವಿಜಯ ಅಂತ. ಅವರಿಗೆ ಫುಲ್ ದಿನ ಅದು ತುಂಬಿದ ನಂತರ ಬಾಕಿದ್ದವರಿಗೆ ಜನ ಹೋಗುದು ಅಲ್ಲಿವರೆಗಾಗಿತ್ತು. ನನಗೆ ಇನ್ನೊಬ್ಬಗಳಿದ್ದನ್ನೇ ಇವತ್ತು ಹೇಳ್ಬೇಕಲ್ಲ, ಸ್ವಲ್ಪ ಆದ್ರೂ ಚೇಂಜ್ ಮಾಡು. ಪಾತ್ರವನ್ನು ಬದಲಾಯಿಸಲಿಕ್ಕಿಲ್ಲ, ಪದ್ಯವನ್ನು ಬದಲಾಯಿಸುವುದಲ್ಲ, ವಿಷಯಾಂತರ ಮಾಡ್ಲಿಕ್ಕೂ ಇಲ್ಲ. ನಮ್ಮ ಭಾಷೆಯಲ್ಲಾದ್ರೂ ಸ್ವಲ್ಪ ಸ್ವಲ್ಪ ಶಬ್ದಗಳನ್ನಾದ್ರೂ ಬದಲಾಯಿಸುವಾದ್ರೆ ಅದು ಜೊತೆಗಾರರಿಗೆ ಸರಿ ಬೀಳುವುದಿಲ್ಲ. ಹೌದು, ಅದೇ ಆ ಸೆಟ್ಟಿಂಗ್ ಆಗದಿಂದ ಇತ್ತು. ಹಾಗಾದ್ರೆ ಈ ಸೆಟ್ಟಿಂಗ್ ಅನ್ನುವಂಥದ್ದು ಆ ಕಾಲಕ್ಕೆ ಇತ್ತದು. ಹಾಗೇ ಬಂದ್ರೆ ಮಾತ್ರ ಅವನಿಗೆ ಮೆಚ್ಚುಗೆ ಆಗುತ್ತೆ. ದಾರಿ 6 ದಿನ ಕೊಂಚ ಮಾಡ್ಬೋಣ ಹಾಗೆ ನಮ್ಮನ್ನು ಖಂಡನ ಮಾಡ್ತಿದ್ರು. ಅಂದ್ರೆ ಸೆಟ್ಟಿಂಗ್ ಈಗಿನದ್ದು ಪಿಡುಗಲ್ಲ, ಆವಾಗಿನಿಂದಲೂ ಇತ್ತು ಸೆಟ್ಟಿಂಗ್. ಈ ಯಾವ್ದು ಟೆಂಟಿ ನಾಟಕ ಬಂದ ನಂತರ ಸೆಟ್ಟಿಂಗ್ ಶುರುವಾದ್ದು. ಇರ್ಲಿಲ್ಲ. ಅದಕ್ಕೂ ಹಿನ್ನೆಲೆ ಏನಂದ್ರೆ ಈ ಶಾಸ್ತ್ರಿಯವರದ್ದು ಒಂದು ಸೆಟ್ಟು, ಕೊಳದಿ ಶಂಕರನಾರಾಯಣ ಶಾಸ್ತ್ರಿಗಳದ್ದು ಒಂದು ಸೆಟ್ಟು, ಮತ್ತೆ ನಮ್ಮ ವಕೀಲರು ಇದ್ರಲ್ಲ ಬಾಲಕೃಷ್ಣ ಅವ್ರದ್ದೊಂದು ಸೆಟ್ಟು. ಅವರಿಗೂ ಬೇಡಿಕೆ ಇವರಿಗೂ ಬೇಡಿಕೆ, ಒಂದೊಂದು ಕಡೆಯಲ್ಲಿ ಒಂದೊಂದು ಪ್ರದೇಶದಲ್ಲಿ ಹಿನ್ನೆಲೆ ಹೇಳಿದ್. ಹಿನ್ನೆಲೆ ಹೌದಪ್ಪ. ಅವರು ಬಾಲಕೃಷ್ಣ ಅವ್ರದ್ದೆಲ್ಲ ಸೆಟ್ಟಿಂಗ್ ಆಯ್ತು.
ಅವರು ಹೋದಲ್ಲ ಸುಮಾರು ಕಡೆಗೆ ಹೋಗಿದ್ದಾರೆ. ಹೌದು ಹೌದು. ಆ ಸೆಟ್ಟಿಂಗಿನ ಸ್ವರೂಪ ಯಕ್ಷಗಾನ ರಂಗಕ್ಕೂ ಬಂತು. ಹೌದು 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 ಅಂತ ನನಗೆ ಕಾಣ್ತಂತ ಅದು. ಹೌದು ಹೌದು ಹೌದು. ಕೊಳಲಿ ಶಾಸ್ತ್ರಿಗಳಲ್ಲಿ ಸೆಟ್ಟಿಂಗ್ ಇಲ್ಲ, ಹಾ ಅದಕ್ಕೆ ಅಗಡಿ ಭಾಗವತರು ಹಾಡುಗಾರಿಕೆ, ಹೌದು ಇದರಲ್ಲಿ ನೋಂದ ಭಾಗವತರು ಹಾಡುಗಾರಿಕೆಗೆ ಇದೆಲ್ಲ ಇತ್ತು. ಹಾಗೆ ಸೆಟ್ಟಿಂಗ್ ಎಂಬುದು ಹಾಗೆ ಬಂತದ್ದು ವರ್ಷ. ಹೌದು ಹೌದು. ಹಾಗಿದ್ರು ಈ ನಳ ಕರ್ಕೋಟಕದಿಂದ ಕಳಿಸಲ್ಪಟ್ಟು ರಕ್ತ ಕಣಕಣಗಳಲ್ಲಿ ವಿಷ ಸೇರಿದ್ರು ಅಂತ ಬದುಕಿ ಇದ್ದಾನೆ ಅಂದ್ರೆ ಕರ್ಕೋಟ ತನಿಗೂ ಅರ್ಥವಾಗಬೇಕು. ನಾನು ದೊಡ್ಡ ಜೀವ ಇಲ್ಲಿ ಇದೆಲ್ಲ ಮಾಡಿಬಿಟ್ಟಿದ್ದು ಕರ್ಕೋಟಕ. ಈ ನಳನಲ್ಲದೆ ಇರ್ತಿದ್ರೆ ಅದು ಉಳಿಲಿಕ್ಕೆ ಆ ಜಗಜಗನೆ ಉಳಿಯುವಂತಹ ಕಾರ್ಕಿತ್ತು. ನನ್ನ ಬಗ್ಗೆ ಬಹಳ ವಿಶ್ವಾಸವಿಟ್ಟು ಜೀರಾಟ ಮಾಡುತ್ತಿದ್ದ ಅದರ ಮನೆಯನ್ನು ಕೇಳಿ ಅಂತಹ ಸಾವಾನಂತ ಕಾರ್ಕಿತ್ತಿನ ನಾಲಿಗೆಯನ್ನು ಸೀಳಿ ಹೊರಗೆ ಹಾರಿ ಹೋಗಿ ಬಿದ್ದು ಚಡಪಡಿಸುತ್ತಿದ್ದಂತಹ ಕರ್ಕೋಟಕರು ಎತ್ತಿ ಹೊತ್ತು ತಂದು ಉಪಚರಿಸಿದ್ದಕ್ಕೆ ಉಳಿಸಿದ್ದಕ್ಕೆ ಅದಾದ್ರೆ ಯಾವಾಗಲೂ ಅದು ಗದ್ದು ಕರುಟಿ ಸಾಯಲಿಕ್ಕಿತ್ತು. ಅಂತಹ ಕರ್ಕೋಟಕನನ್ನು ಉಳಿಸಿದ್ದಕ್ಕೆ ಪ್ರತಿಯಾಗಿ ನಳನನ್ನೇ ಕಟ್ಟಿ ಬಿಟ್ಟಿತ್ತು. ಕರ್ಕೋಟಕ ಅದೆಷ್ಟಾದ್ರೂ ವಿಷಜಂತುವರು ಅದರ ಗುಣ ಬಿಟ್ಟು ಹೋಗ್ತದೋ. ಮನುಷ್ಯರಲ್ಲೇ ಉಂಟು ನಂಜಿನ ವಾಸನೆ. ಅವರಿಗೆಲ್ಲ ಮಾತಿಯಾಗಿ ನನ್ನ ಸೋದರ ಪುಷ್ಕರ ಅವನು ನನ್ನ ಸರ್ವಸ್ವವನ್ನು ಕಬಳಿಸುವುದಕ್ಕಾಗಿ ನನ್ನ ಮೇಲ್ಮೇಲು ಗ್ರಹಿಸಿ ಸಹಿಸುವುದಕ್ಕೆ ಸಾಧ್ಯ ಇಲ್ಲದ ಅಸೂಯ ಇದ್ದ. ಏನೆಲ್ಲ ಮಾಡಿಬಿಟ್ಟ ಮನುಷ್ಯ ಅವನ ಆನಂದಿಗಿಂತ ಸಹಜ ಗುಣವುಳ್ಳ ಈ ಕರ್ಕೋಟಕದ ನಂಜನ್ನು ನಂಬಬಹುದು. ಆದರೆ ಅದರ ಪರಿಣಾಮ ಹೇಗಿತ್ತು? ನಾವೆಂದರೆ ದಷ್ಟ ಪುಷ್ಟ ಬಲಿಷ್ಠದೇಕಿ ದೀರ್ಘದೇಕ ವಿಶಾಲವಾದ ಎದೆ ನೀಳ ತೋಳ್ಗಳು ಅಜಾನುಭಾವ ಎತ್ತಿಕೊಂಡಿದ್ದವು. ಅಂತಹ ತೇಜಸ್ವಿ ವ್ಯಕ್ತಿತ್ವವನ್ನೆಲ್ಲ ಕಳೆದುಕೊಂಡು ಇದೀಗ ಕೈ ಸುರುಕಿ ಹೋಗಿದೆ.
ಸದ್ಯಕ್ಕೆ ನಾನು ಅಲ್ಲಿಗೆ ಹೋಗಬೇಕು. ಆನೆಯೊಂದು ಬಡವಾಯಿತು ಅಂತ ಹಟ್ಟಿಯಲ್ಲಿ ಕಟ್ಟುವುದಾದರೂ ನಾನು ಎಷ್ಟೋ ಗತಿಗೆಟ್ಟವರಿರಲಿ, ಆಕಾರ ಕೆಟ್ಟಿರಲಿ, ವಂಶದ ಗೌರವ ಅದು ಇನ್ನೂ ಸ್ಮರಣೆಯಲ್ಲಿ ಉಂಟಲ್ಲ. ಹಾಗಾಗಿ ಅಯೋಧ್ಯೆ ಅಂತ ಹೋಗುತ್ತೇನೆ. ಕಂಡವರಲ್ಲಿ ಅತ್ಯ ಕಂಡವರೆಲ್ಲ ಅಸಹ್ಯ ಎನ್ನಲಿ, ತಿರುಕುಳಿ ಅನ್ನಲಿ, ನನಗದರಲ್ಲಿ ಯಾವ ಭೇದವೂ ಇಲ್ಲ, ದೋಷವೂ ಅಲ್ಲ. ಹೇಳೋರು ಹೇಳಿ ನಾನು ನೇರ ಅಯೋಧ್ಯೆಗೆ ಹೋಗ್ತೇನೆ. Thank you.
ಆಗಿ ಹೋಯ್ತೇನೋ. ಹೌದು. ಆಸ್ತಲ್ ನನ್ನ ಬಗ್ಗೆ ಹೇಳೋದು ನಾನು. ಸರಿ. ಆಸ್ಥಾನವನ್ನು ಪ್ರವೇಶಿಸಿದ ಯಾವನೇ ಆದರೂ ಅರಸರಾದವರಿಗೆ ನಮಸ್ಕಾರ ಮಾಡಲು ನೇರಾಗಿ ಬಂತು. ಕ್ಷಮ ಖಂಡವನ್ನ ಇದಕ್ಕೆ ನನ್ನ ಮನಸ್ಸು ಸ್ವಾಸ್ಥ್ಯದಲ್ಲಿಲ್ಲ, ಆಗಲೇ ವಂದಿಸಬೇಕಿತ್ತು. ಈಗ ತಾವಾಗಿ ಕರೆದು ಮಾತನಾಡಿಸಿದ ಮೇಲಾದರೂ ವಂದಿಸದ ಹೊರತು ಮಾತನಾಡುವ ಮನಸ್ಸಿನ ನನಗೆ. ಅದಕ್ಕಾಗಿ ಎಲ್ಲನೇ ಹೆಚ್ಚು ನಮಸ್ಕಾರ ಮಾಡಿದೆ. ಅಂತೂ ಸಂಸ್ಕಾರಯುತ ಅಂತ ನನಗೆ ಅರ್ಥವಾಯಿತು. ಸಂತೋಷ. ಸ್ವಾಮಿಯೇ, ಯಾರ್ಯಾರೋ ನನ್ನನ್ನು ಕಂಡದ್ದು ದೂರ ದೂರ ಸೈದು ಹೋಗ್ತಿದ್ರು ಹೊರತು ಬರಿಗೆ ಕರೆದವರಿಲ್ಲ, ಬಂದು ಮಾತಾಡಿಸಿದವರು. ಸರಿ. ನಾನು ಬಂದಿದ್ದೇನೆಂಬ ವರದಿಯನ್ನು ದೂತರ ಮೂಲಕ ಕೇಳಿದ ಒಡನೆ ಪರಮಾಡಿಸಿಕೊಂಡು ಹತ್ಯೆ ತಿಳಿಸಿ ಮಕ್ಕಳಲ್ಲಿ ಮಾತನಾಡಿಸಿದ ಹಾಗೆ ಮಾತನಾಡಿಸಿ. ನನಗಂತೂ ನಿನ್ನಿಂದ ದೂರ ಹೋಗುವುದಕ್ಕೆ ಮನಸ್ಸು ಬರುತ್ತಾ ಇಲ್ಲ. ಹತ್ತಿರ ಒಂದು ವಿಚಾರಿಸೋಣ ಅಂತ ಅನಿಸುತ್ತಾ ಇದೆ. ನಮ್ಮ ವಿಶಾಲ ಗುಣ ಪ್ರಭುಗಳೇ, ನನ್ನ ಬಗ್ಗೆ ನಾನು ಹೇಳಿಕೊಳ್ಳಬೇಕಾಗಿದ್ರೆ ಬಹಳ ದೂರದಿಂದಲೇ ಅರಿಕೆ ಮಾಡಿಕೊಳ್ಬೇಕು. ಹೇಳಿ. ತಮಗೆ ನಿಷಧ ದೇಶದ ವಿಷಯವಾಗಿ ಏನು ವಿವರಿಸಿಕೊಡ್ಬೇಕಾಗಿರುವ ಆ ದೇಶದ ನೋಡಿ, ಅವರನ್ನು ಹೇಳಲು ಹತ್ತು ನನ್ನ ಪೈಸೆಗೆ ಸಿಗುವ ಹಾಗೆ ಇಲ್ಲ. ಅಲ್ಲಿಯ ದೇಶದ ಆ ದೊರೆ ಅಲ್ಲಿ ಬರೀ ದೊರೆ ಅಂತ ಹೇಳುವ ಚಕ್ರವರ್ತಿಗಳು, ನಳಮಹಾರಾಜರು ಗೊತ್ತು ನನಗೆ. ಏನಲ್ಲ, ನಾನು ಅಲ್ಲಿಯೇ ಇದ್ದ ವಿಷಯದಲ್ಲಿ ನಳನ ಆಶ್ರಯದಲ್ಲಿ 1000 ಕುದುರೆಗಳ ಮೇಲ್ವಿಚಾರಕನಾಗಿ ಇದ್ದವನು. ಹೌದೇನೋ? ನೈಷಧ ಚಕ್ರವರ್ತಿಗಳ ಸನಿಹದಲ್ಲಿದ್ದವನಿ. ಅಂತಹ ಯೋಗ ಈ ಪ್ರಪಂಚದಲ್ಲಿ ಬೇರೆ ಯಾರಿಗಾದರೂ ಸಿಗುವುದಕ್ಕೆ ಸಾಧ್ಯವಿದೆ? ಆ ಚಕ್ರವರ್ತಿಗಳನ್ನು ಕಾಣುವುದಕ್ಕೆ ಭಾಗ್ಯ ಮಾಡಿರಬೇಕು. ಅಂಥವರಲ್ಲಿ ನೀನು ಉದ್ಯೋಗ ಮಾಡುತ್ತಾ ಇದ್ದಿ ಅಂತ ಹೇಳ್ತಾ ಇದ್ದಿ. ನಿನ್ನಂತಹ ಪುಣ್ಯಾತ್ಮರು ಬೇರೆ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವಿದೆ. ನಿಜವಾಗಿ ಅಲ್ಲಿ ಇದ್ದವನಿಗೆ ಇಲ್ಲಿ ಯಾಕೆ ಬಂದೆ? ಸ್ವಾಮಿಯೇ, ನಿಷಧ ದೇಶದಲ್ಲಿ ಬಹಳ ಸಂತೋಷ. ಅವನ ಸೋದರನೊಬ್ಬ ಪುಷ್ಕರನನ್ನು ಉತ್ತರ ನಿಷಧಕ್ಕೆ ಅಧೀಶ ಅಂತ ಅನ್ನಿಸಿದ್ದೆ ನನ್ನ ಮಹಾರಾಜ ಪುತ್ರವೇ. ಖಂಡಿತವಾಗಿ. ಹಾಗಿದ್ದರೂ ಸಹ ಅಣ್ಣನ ಆಶ್ರಯ ಸಮಾಧಾನ ತೃಪ್ತಿಪಡಿಸಿಕೊಳ್ಳದೆ ಅವನ ಸರ್ವಸ್ವವನ್ನು ಕಬಳಿಸುವುದಕ್ಕಾಗಿ ಯಾವನೋ ಒಬ್ಬ ಬ್ರಾಹ್ಮಣನನ್ನು ಕೂಡಿಕೊಂಡು ಬಂದು ನನ್ನನ್ನು ಜೂಜಾಟಕ್ಕೆ ಒತ್ತಾಯಿಸಿದ ಪುಷ್ಕರ. ಜೂಜು ಸಲ್ಲ ಅಂತಿದ್ರೂ ಸಹ ವಿನೋದಕ್ಕೆ ಅಳವಡಿಸಬೇಕಾಗಿದ್ದುದನ್ನು ಅವನು ಸಂಪಾದನೆಯ ದೃಷ್ಟಿಯಿಂದ ಉಪಯೋಗಿಸಿಕೊಂಡು ಅದು ಉತ್ತಮವಾಗಿ ಅಣ್ಣನ ದುರ್ಭಾಗ್ಯ ತಮ್ಮನಿಗೆ, ತಮ್ಮನ ಭಾಗ್ಯ ಅಣ್ಣನಿಗೆ ಆಶಿಸಿಕೊಂಡು ಆಟಕ್ಕಿಳಿದವರಲ್ಲಿ ಸೋಲು ಸೋಲು ಮೇಲು ಮೇಲು ಸೋಲು ನರನಿಗೆ ಅವನೇ ಹೇಳಿ ಸಮಾಧಾನ ಪಡಿಸಬೇಕಿತ್ತು ತಮ್ಮನನ್ನು. ಅವನು ಒತ್ತಾಯವಾಗಿ ತಾನು ಆಟಕ್ಕಿಳಿದವರಾದ ಕಾರಣ ಒಕ್ಕದ ಭಂಡಾರ, ದೇಶ, ಕೋಶ ಎಲ್ಲವನ್ನು ಮತ್ತೆ ಇಟ್ಟು ಆಡಿ ಆಡಿ ಸೋತು ಆಮೇಲೆ ಕಡೆಗೆ ಪುರಾತನ ಕಾಲದಿಂದ ವಿರಾಜಿತವಾಗಿ ಬಂದದ್ದು ಅದನ್ನು ಸಹ ತೆಗೆದಿಟ್ಟು ಆಡಿ ತಮ್ಮನಿಗೆ ಒಪ್ಪಿಸಿ ಕೊನೆಗೆ ತನ್ನ ಮೈ ಮೇಲಿನ ಉಡುಗೆ, ತೊಡುಗೆ, ಆಭರಣ, ವಸ್ತ್ರ, ತಮ್ಮನಿಗೆ ಒಪ್ಪಿಸಿ ನನಗೆ ಉಡುವುದಕ್ಕೂ ಅರಿಯೇ ಇಲ್ಲದಂತ ಸ್ಥಿತಿಯಲ್ಲಿ ಬರೇ ಒಂದು ಲಂಗೋಟಿ ಮಾತ್ರದಿಂದ ನಳ ಕಾಡಾಡಿಯಾದ ತನ್ನ ಅರಸಿಯಲ್ಲಿ ನಾನೇ ತಿಳ್ಕೊಳ್ಬೇಕೆ ಹೊರತು ಕಂಡವರಿಗೆ ಗೊತ್ತಾದೀತು. ಇದೇ ರೂಪದಲ್ಲಿ ಹೋಗಿ ಆಕೆಯನ್ನು ಮಾತಾಡಿಸ್ತೇನೆ. ಮನೆಯಲ್ಲಿ ಯಾರು ಇರುವ ಮನೆಯಲ್ಲಿ
ತಾಯಿ ಬ್ರಹ್ಮಾಶ್ಚರ್ಯವಾಗಿ ಕಾಡ್ತಾ ಇದೆ ನನಗೆ. ನೀವು ಬ್ರಾಹ್ಮಣೋತ್ತಮರು. ಹೌದು. ನನ್ನ ಈ ಮನೆಯ ಬಾಗಿಲಿಗೆ ಎಲ್ಲಿಂದ ಬಂದಿರಬಹುದು, ಯಾಕಾಗಿ ಬಂದಿರಬಹುದು ನನಗೊಂದು ಅರ್ಥವಾಗುತ್ತಾ ಇಲ್ಲ. ಹೌದು. ಆದ್ರೂ ನಿಮ್ಮನ್ನು ಹೀಗೆ ನಿಲ್ಲಿಸುವುದರಲ್ಲಿ ನನಗೆ ಮನಸ್ಸಿಲ್ಲ. ಬನ್ನಿ, ಹೀಗೆ ಬನ್ನಿ. ಎಲ್ಲಿಗೆ? ಮನೆಯೊಳಗೆ. ಬೇಡಮ್ಮ, ನನಗೆ ಒಳಗೆ ಹಾಕಿ ಬರ್ಬೇಕು. ನನ್ನಂತವಳ ಮನೆಯ ಒಳಗೆ ಬರುವುದು ಸರಿಯಲ್ಲ ನೀವು. ಇದು ಕಾಣ್ತಾ ಇದೆ ಅಲ್ಲ, ಇಲ್ಲಿ ಒಂದು ಕಲ್ಲು, ಅದರ ಮೇಲೆ ಕುಳಿತುಕೊಳ್ಳಬಹುದು. ಎಲ್ಲಿ ಆದ್ರೂ ಸರಿ, ಸ್ವಲ್ಪ ವಿಶ್ರಾಂತಿ ಮಾಡೋಣ. ಇಲ್ಲೇ ಕುಳಿತುಕೊಳ್ತೇನೆ. ತಮಗೆ ಕುಡಿಯುವುದಕ್ಕೆ ಬೇಡ, ಎಲ್ಲ ಆಗಿದೆ. ಆಗಲಿ. ಆದ್ರೆ ನನಗೊಂದು ಸಂಶಯ ಮೂಡ್ತಾ ಇದೆ. ಏನಮ್ಮ? ನೀವು ಯಾವ ಕಡೆಯಿಂದ ಬಂದ್ರಿ? ಇನ್ನು ಮುಂದೆ ಎಲ್ಲಿಗೆ ಹೋಗೋರಿರಬಹುದು. ಇಲ್ಲಿಗೆ ಬಂದುದಾದ್ರೆ ಯಾತಕ್ಕಾಗಿ ನನ್ನಲ್ಲೆಲ್ಲವನ್ನೇ ಹೇಳಬಹುದು. ಏನು ಉದ್ದೇಶ ಇರಬಹುದು? ನಾನು ದೂರಕ್ಕೆ ಹೊರಟವ ಕಾಳಹಸ್ತಿ ಅಂತ ನೀನ್ ಕೇಳಿದ್ಯಾ? ಅಲ್ಲಿಗೆ ಹೋಗೋದಕ್ಕೆ ನಾನು ದಾರಿ ಹಿಡಿದು ಬರ್ತಾ ಇದ್ದೆ. ಮುಂದುವರೆದು ಹೋಗ್ಬೇಕಂತ ಬರುವಾಗ ಒಬ್ಬ ಸಿಕ್ಕಿದ ನನಗೆ ದಾರಿ ಹೇಳಿ. ಯಾರ ಇವ ಬೇಟ ಆಗ್ತಾ ಇದ್ನಲ್ಲ, ಅವನ ಹೆಸರೇನು? ದಿನ ನನ್ನ ಸ್ವಾಮಿ. ಅವರೆಲ್ಲಿ ಸಿಕ್ಕಿದ್ರು ನಿಮಗೆ? ದಾರಿಯಲ್ಲಿ ಕಾಣಲಿಕ್ಕೆ ಸಿಕ್ಕಿದ. ಅವರ ಬಲಗೇಶಿಯಲ್ಲೇ ನಾನು ಇದ್ದೇನೆ ಇದುವರೆಗೆ. ಹೌದಾ? ಹೌದು. ಅವನಿಗೂ ನಿನ್ನ ನೆನಪುಂಟು. ನನ್ನಲ್ಲಿ ಹೇಳಿದ. ಏನು ಹೇಳಿದ್ರು? ನಿನ್ನ ಹಸಿರು ನೊಂದಿರ್ಬೋದು, ಬರವಾಗಿ ಹೋಗಿರ್ಬೋದು, ನೆನಪುಂಟು ಅವನಿಗೆ. ನೀವು ನೇರಾಗಿ ಒಂದು ಉಪಕಾರ ಮಾಡ್ತೀರಾ, ನಮ್ಮ ಮನೆ ಹತ್ರ ಹೋಗ್ತೀರಾ ಅಂತ ದಾರಿ ತೋರಿಸಿ ಕೊಟ್ಟ. ಯಾಕಂತ ಹಾಗೆ ಹೇಳಿದ್ದು? ಅಂದ್ರೆ ಈಗ ಈ ಗಂಟಿನಲ್ಲಿ ಉಂಟಲ್ಲ, ಹೌದು, ಇದರಲ್ಲಿ ಏನೋ ಒಡವೆ ವಸ್ತುಗಳು, ಸೀರೆ, ಅದು ಇದು, ನಿನಗೆ ಬೇಕಾದ ಆಹಾರ ವಸ್ತುಗಳು, ಮಾಂಸ ಇದೆಲ್ಲ ಕಟ್ಟಿಕೊಟ್ಟಿದ್ದಾನೆ. ಇದನ್ನು ಒಮ್ಮೆ ಅವರ ಕೈಗೆ ಕಳಿಸಿ ಬಿಡ್ತೀರಾ ಅಂದ. ಯಾಕೆ? ನಿನ್ನ ಗಂಡ ಅಂತ ಹೇಳಿದೆಯಲ್ಲ ನೀನು. ಹಾಗೆ ನಮ್ಮಲ್ಲಿ ಹೇಳಿದ್ರಿ. ದಿನ ಇದನ್ನು ತಕೊಮ್ಮ, ಉಪಯೋಗ ಮಾಡು. ಅಡುಗೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಸುಖವಾಗಿರು. ಬರ್ತಾನವೇನು ಸ್ವಾಮಿ? ಇಲ್ಲ, ನಾನಿದನ್ನೆಲ್ಲ ನಂಬುವುದಿಲ್ಲ. ಯಾಕಂದ್ರೆ ನನ್ನವರು ಈ ಹೊತ್ತಿಗೆ ಬರಬೇಕಿತ್ತು ಇಲ್ಲಿಗೆ. ಅವರು ಈ ಗಂಟ ನಿಮ್ಮ ಜೊತೆಯಲ್ಲಿ ಕೊಟ್ಟು ಕಳುಹಿಸಿದ್ದಾರೆ ಅಂದ್ರೆ ಹೀಗೆ ಕೊಟ್ಟಿದ್ದಾನವ ನಿನ್ಗೆ ಕೊಡುವಂತೆ. ನಾನ್ ನಂಬುವ ಹಾಗಿಲ್ಲ. ನಾನೀಗ ಇದನ್ನು ನಂಬುವುದಂದ್ರೆ ಹೇಗೆ? ಅವರೇ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಆಧಾರವೇ ಇದೆ ಇಲ್ಲಿಗ. ಸರಿ, ಪರಕೀಯ ವ್ಯಕ್ತಿಯಿಂದ ಏನಂದ್ರೂ ಸ್ಪರ್ಶ ಮಾಡೋದಿಲ್ಲ ನೀನು ಅಂತ ಆದ್ರೆ ನಿನ್ನ ಗಂಡ ಕೊಟ್ಟಿದೆ ಎಂಬುದಕ್ಕೆ ಸಾಕ್ಷಿ ಬೇಕೋ? ಏನು ಸಾಕ್ಷಿ ಇದೆ? ಇದ್ಯಾರು ಬಟ್ಟೆ ನೋಡು, ಇದ್ಯಾರು ಹೌದಾ?
ಅರಿಯದೆ ಏನೋ ಬಾಯಿಗೆ ಬಂದಂತೆ ಹೇಳಿದೆ. ನನ್ನದು ತಪ್ಪಾಯಿತು, ನನ್ನನ್ನು ಮೊದಲಾಗಿ ಕ್ಷಮಿಸಬೇಕು. ತಪ್ಪಲ್ಲ ಅದು. ಇಲ್ಲ, ಇದು ನನ್ನವರಂತೆ ಬಟ್ಟೆ. ಹೌದು, ಈಗ ನನಗೆ ಗೊತ್ತಾಯಿತು. ನಂಬಿಕೆ ಬಂತ? ನಿನ್ನ ಗಂಡನಿಂದಲೇ ಬಂದದ್ದು ಅಂತ ತಿಳಿದೆ? ಹೌದಾ? ಇದನ್ನೆಲ್ಲ ತಗೊಳ್ತೀನಿ. ಹಾಗೆ ಹೌದು, ಇನ್ನು ಸಂಕೋಚ ಇಲ್ಲ, ತಗೊಳ್ತಿಯಲ್ಲ. ಬರಲ್ಲ. ಇನ್ನು ತಡ ಮಾಡುವುದಲ್ಲ. ಸ್ವಂತ ರೂಪವ ಮರೆದಿ ಭಿಕ್ಷುಕನ ವೇಷದಿಯು ಅಂತರಿಯ ಜಗವರಿಯದಂತೆ ದೇವನವು ಕಂಡು ಮಾತಾಡಿಸಿದ ಜಾರರು. ದಾನ ಧರ್ಮವ ಮಾಡಿರಿ ಅಣ್ಣ, ಪ್ರಾಣವ ಉಳಿಸಿರಿ ನಿಮಗ ಪುಣ್ಯ. ಹಾಲು ಬಯಸುವುದಿಲ್ಲ, ಅನ್ನಕ್ಕೆ ಬೇರೆ ಆಶ್ರಯವಿಲ್ಲ, ಅನ್ನಕ್ಕೆ ಬೇರೆ ಆಶ್ರಯವಿಲ್ಲ. ಅಯ್ಯ ಬಳಲಿದೆ ಅಣ್ಣ ಹಸಿದಿದೆ. ಹೊರಗಿದ ಕಂದನ ಕೂಗಿಗೆ ತಾಯ ಮರುಗದಿ ಕುದ ಮನ ಬೆಂಗಳೂರು. ಹೊರಗಿದ ಕಂದನ ಕೂಗಿಗೆ ತಾಯ ಮರುಗದಿ ಕುದ ಮನ ಬೆಂಗಳೂರು. ಅರಿವಿರಿ ಹಸಿರಿ ಕಣ್ಣಂದಿಯ ಬದಕೆ ಕರುಣ ಮಿಡಿಯದೆ ಅಮ್ಮ ಬಳಲಿದೆ, ಅವ್ವ ಹಸಿದಿದೆ. ಅಯ್ಯ ಶ್ರೀಮಂತರೇ, ಗುಣವುಳ್ಳವರು ಇದ್ದೀರಾ. ನಮ್ಮಂತ ಬಡಪಾಯಿಗಳನ್ನು ಕಂಡರೆ ಕರೆದು ಅನ್ನ ನೀಡುವ ಗುಣವಲ್ವೇ ನಿಮ್ಮದು? ಆ ಆಸೆಯಿಂದಲ್ವೇ ನಿಮ್ಮಲ್ಲಿಗೆ ಬರುತ್ತಿರುವುದು? ಅಣ್ಣ ಏನಾದರೂ ಕೊಟ್ಟು ಈ ಬಡ ಜೀವವೊಂದನ್ನು ಉಳಿಸಿಕೊಳ್ಳುವ ಪುಣ್ಯ ಕಟ್ಟಿಕೊಳ್ಳಿ ಅಣ್ಣ. ಅಯ್ಯ ಏನಾದರೂ ಕೊಡಿ. ಯಾರಯ್ಯ ಜಠನೆ ಸಂಚಾರ ವ್ಯಾಪನೆಗೆ ಪರಿವಾರದೊಡನೆಯ ನಾಮವೇನು? ಯಾರಾದರೆ ತಗೆ ವಿಚಾರಿಸುವೆ ಪಾಪಣ್ಣ, ಈ ರೀತಿ ತಿರುಗಿ ಬಾಳುವೆನು. ಮೂರು ದಿವಸ ಆಯ್ತಾ ಊಟ ಮಾಡ್ಲಿಲ್ಲ? ಬಾಯ್ ಬರ್ಲಿಲ್ಲ ಪಾಪ. ಅಯ್ಯೋ ಎಂತದು ಬರ ಬಾಯ್ ಬರ್ತದೆ ನಿನಗೆ, ಎಲ್ಲ ಮಾಡ್ತೇನೆ ಇಲ್ಲಿ. ಅಣ್ಣ ನೀವು ಧನಿಕರಲ್ವ, ನನಗೆ ಕೈ ಇಲ್ಲ, ಕಾಲು ಸರಿ ಇಲ್ಲ, ಏನಾದ್ರು ಕೈ ಇಲ್ಲ ಪಾಪ. ಕೈ ಇಲ್ಲ ಏನಾದ್ರು ಓ ಅಣ್ಣ ಕೊಡಿರಿ, ಕೊಡೋಣ ಬಾಯಿಗಳಲ್ವೇ. ಹೌದೌದು, ಹೊಟ್ಟೆ ಹಸಿದಾಗ ಅನ್ನವೇ ಸಿಗ್ಬೇಕಲ್ಲ. ಹೌದೌದು, ಅನ್ನವೇ ಸಿಗ್ಬೇಕು. ಕೊಡಿ, ಕೊಡುವ. ಅಯ್ಯ ನಿನ್ನ ಹೆಸರೇನು? ನಿನ್ನ ಏನಂದ್ರಿ? ಕಿವಿ ಹೇಳುದಿಲ್ವಾ? ಏನು ಕಿವಿ 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 ಉಂಟು, ಕಿವಿ ಉಂಟು. ಅಯ್ಯೋ ಕಿವಿ ಉಂಟು ಅಂತ ನನ್ಗೆ ಗೊತ್ತುಂಟು, ಕೇಳಿಸೋದಿಲ್ವಾ? ಕಿವಿ ಕೇಳುವುದಾ? ಹೌದೌದು, ಒಮ್ಮೊಮ್ಮೆ ಕೇಳ್ತದೆ, ಹೆಚ್ಚಿನ ಅಂಶ ಗುಯ್ ಅಂತ ಇರ್ತದೆ. ಮಳೆಗಾಲದಲ್ಲಿ ಮಳೆ ಬರುವಾಗ ಅಲ್ವಾ ಗುಯ್ ಅನ್ನೋದು. ನಿನ್ನ ಅನ್ನ ಕೊಡುವ. ನಿನ್ನ ಹೆಸರೇನು? ನನಗ ಹೆಸರು ಆದೀತು. ಎಂತದು ಹೆಸರು ಆದೀತು, ಕಡ್ಲೆಯೂ ಆದೀತು. ಹೆಸರು ಕಡ್ಲೆ ಅಲ್ಲ ಮಹಾರಾಯ, ನಿನ್ನ ಹೆಸರು. ನಿನ್ನ ಹೆಸರು ನನ್ನ ಹೆಸರು ಮೆಲ್ಲ ಹೇಳಿದ್ರೆ ಕೇಳ್ತದಲ್ವಾ? ಅಯ್ಯೋ, ನನ್ನ ಹೆಸರು ಬಾಬಣ್ಣ. ಬಾಬಣ್ಣ ಹೆಸರು
ಕೇಳ್ತದೆ ಕೇಳ್ತದೆ ಮಹಾರಾಜ. ಪಾಪಣ್ಣ ಪಾಪಣ್ಣ. ಈಗ ನಿನಗೆ ಹಿಂದೆ ಮುಂದೆ ಯಾರಿದ್ದಾರ? ಅಣ್ಣ? ಯಾರು? ಅಣ್ಣ. ಅಣ್ಣ ಇಲ್ಲ. ತಮ್ಮ? ಇಲ್ಲಲ್ಲ. ಅಕ್ಕ ತಂಗಿ ಇದ್ದಾಳ? ತಂಗಿ ಅಕ್ಕ ತಂಗಿ ಅಣ್ಣ ತಮ್ಮ ಇರ್ತಿದ್ರು ನಾನು ಹೀಗೆ ತಬ್ಬಲಿ ಆಗ್ಲಿಕ್ಕಿತ್ತೆ. ಹೌದಲ್ಲ. ಮದ್ವೆ ಆಗಿದೆ ನಿನ್ಗೆ? ಮದ್ವೆ ಮದ್ವೆ ಮದ್ವೆ? ಹೌದು. ಎಲ್ಲಿ? ಊಟ ಸಿಕ್ಕೀತೆ? ಮದ್ವೆಯಲ್ಲಿ ಊಟ ಉಂಟು, ನಿನಗೆ ಮದ್ವೆ ಆಗಿಲ್ವ ಅಂತ. ಯಾರಿಗೆ? ನಿನಗೆ. ನನಗೆ ಮದ್ವೆ? ಹೌದೌದು. ಎಂತದ್ದು ಮಾಡಿದ್ದು ನೀನು? ಅಯ್ಯ ಎಂತದ್ದು ಮಾಡಿದ್ದು? ನನ್ನನ್ನು ಕಂಡು ಪರಿಹಾಸವಾ? ಪರಿಹಾಸ ಅಲ್ಲ, ನನಗೂ ಮದುವೆಯಾ? ಹೌದು. ನಿಮ್ಮ ಊರಲ್ಲೇನು ಹುಡುಗಿಯರೇ ಹೆಚ್ಚ? ಹುಡುಗಿಯರು ಹೆಚ್ಚಾಗಿ ನಿನಗೆ ಕೇಳುವುದಲ್ಲ. ಯಾರಿಗೋ ಹೆತ್ತವರಿಗೆ ಹೆಚ್ಚಾದ ಹುಡುಗಿ ಇರ್ಬೇಕು, ಅದಲ್ಲಲ್ಲ. ಅಲ್ವಾದ್ರೆ ನನಗೂ ಮದುವೆಯ ಮಾತಾ? ಹೌದೌದೌದು. ಯಾರು? ಯಾರು? ಅರಸನ ಮಗಳು. ಯಾರು? ಅರಸರ ಮಗಳು. ಅರಸರು? ಯಾರವರು? ಹೌದು, ಇದ್ದಾರೆ. ಬಾಯಿ ನನ್ನ ಜೊತೆಯಲ್ಲಿ ಬರ್ಬೇಕೀಗ. ನನ್ನ ಹೌದೇ? ಹೌದು. ಬೇಡಪ್ಪ, ಯಾರದಿದ್ರೆ ನಿನ್ನ ಕೈ ಕಾಲು ಕಟ್ಟಿ ಅಂತ ಹೇಳ್ಕೊಂಡು ಹೋಗ್ತಾನೆ. ಕೆಲವರೆಲ್ಲ ಇದ್ರು. ಎಲ್ಲರನ್ನೂ ಕರೆಯುವ ತಂದೆಯ? ಹೌದೌದು. ನಮಗೆ ಬೇಕಾಗಿರುವುದು ಒಬ್ಬ ಮಾತ್ರ. ಅವರನ್ನೆಲ್ಲ ತೋಟಕ್ಕೆ ಕಳುಹಿಸಿದ್ದೇನೆ ಕೆಲಸಕ್ಕೆ. ನೀರು ಹಾಕುತ್ತಿರ್ಲಿ. ಹೌದೌದೌದು. ಈಗ ಇವನೊಬ್ಬ ಬಂದಿದ್ದಾನೆ, ಈ ಕಡೆ ಕರ್ಕೊಂಡು ಬಾ. ಬಾಯಿಲೆ ನಿನ್ನನ್ನು ಕರೆಯೋದು ಯಾರು? ಮಹಾರಾಜರು, ದೊರೆಗಳು. ಯಾಕೆ ವಿಚಾರಿಪೆಯಲ್ಲ ಭೂಲೋಕದಿನ ಪಾಪ ವಿಚಾರವನ್ನೆಲ್ಲ ಹೇಳು. ನಾನೊಬ್ಬ ಬಡವ. ಬಡವ ಅಂತ ನೋಡುವಾಗಲೇ ಗೊತ್ತಾಗ್ತದೆ. ಇಂಥ ಸ್ಥಳವನ್ನು ಕಂಡವನೇ ಅಲ್ಲ. ಹೊಸದಾಗಿ ಕರೆಸಿಕೊಂಡಿದ್ದೀರಾ? ನನಗೇನೇನೋ ಕಸಿವಿಸಿ ಯಾಕೆ ಏನೇನೋ ಅನಿಸುತ್ತಿದೆ. ಯಾಕಾಗಿ ನನ್ನನ್ನು ಕರೆದ್ರ ಏನು ಅಂತಲೂ ತಿಳಿಯದಾದೆ. ನಿನ್ನ ಹೆಸರೇನು? ನನ್ನ ಹೆಸರು ಹೆಸರು ಕೇಳಿದ್ದ. ಹೌದೌದೌದು. ಪಾಪಣ್ಣ. ಯಾವ ಜನ್ಮದ ಪಾಪದ ಫಲವ ಮನುಷ್ಯನಾಗಿ ಹುಟ್ಟಿಕೊಂಡಿದ್ದೇನೆ. ಹುಟ್ಟಿ ದರಿದ್ರಾವಸ್ಥೆ ಎಂಬುದಕ್ಕಷ್ಟಾಗಿಯೇ ನೊಂದುಕೊಂಡದ್ದಲ್ಲ. ಮತ್ತೆ ನನ್ನ ಮೈ ಕೈ ಯಾವುದರಲ್ಲಿಯೂ ಬಲ ಇಲ್ಲ. ಅಂತಹ ಪಾಪ ಕಾರ್ಯಗಳನ್ನು ಮಾಡಿದ ಫಲದಿಂದ ಇದು ಒಂದು ಜನ್ಮದಲ್ಲಿ ಈ ಅವಸ್ಥೆಗೆ ಬಂದಿದ್ದೇನೆ. ರೋಗ ರುಜಿನಗಳಿಂದ ಕಂಗೆಟ್ಟಿರುವ ನೀನು
ಹೌದು. ದಾರಿದ್ರ್ಯದಿಂದಲೇ ಬಳಲಿರುವ ನೀನು ವಾ ಪಾಪಣ್ಣನೆಂಬ ಹೆಸರುಳ್ಳವ. ಪಾಪಣ್ಣ ದೊಡ್ಡ ಪಾಪಿ. ಇದೆಲ್ಲ ನಿವೃತ್ತಿಯಾಗುವುದಕ್ಕೆ ಬೇಕಾದ ವಾ ಅವಕಾಶವನ್ನು ಒದಗಿಸಿಕೊಡೋಣ. ನಿನಗೆ ನಿವೃತ್ತಿ ವ್ಯವಸ್ಥೆ ಮಾಡುವ ಅಂತ ಹೇಳಿ. ಅವನನ್ನು ಸ್ವಲ್ಪ ಇಲ್ಲಿ ನಿಲ್ಲೋದಕ್ಕೆ ಹೇಳೋ. ಸ್ವಲ್ಪ ಇಲ್ಲಿ ಬಾ. ಸ್ವಲ್ಪ ಎಷ್ಟು ದೂರ ಬೇಡ. ಎಲೆದಿರುಗ ಕೇಳನ್ನ ಕುವರಿಯಾಳು ಗದೆಯೇನೋ ನೀವೇ. ಎಲೆದಿರುಗಗೆ ಎನ್ನ ಕುವರಿಯ ಅಳುಗದೆಯೇನ ನೀವೇ. ಲಗ್ನಕ್ಕೆ ಉಳಿದ ದಿನ ಎರಡನಗ ಇರು ನೀ ನಿಳಯದೊಳಗಿರುದ ತಿರುಗ ಇರುಪಯತ್ತಿ ಜೀವನವನ್ನು ನಡೆಸುತ್ತಿರುವ ನೀನು ಈ ದುಃಖವನ್ನು ಅನುಭವಿಸುತ್ತಾ ಎಷ್ಟೋ ವರ್ಷಗಳಿಂದ ಜೀವನ ಯಾತ್ರೆಯನ್ನು ಸಾಗಿಸಿದವ. ನೋಡೋ, ನಿನಗೆ ಮದುವೆಯಾಗಿಲ್ಲ ತಾನೆ? ನನಗೆ ಮದುವೆ ನನಗೂ ಮದುವೆಯೋ? ಅದೇನು ನೀನು ಗಂಡಸಲ್ವಾ? ಗಂಡಸಾದ್ರೆ ಆಯ್ತಾ? ಮತ್ತೇನು ಶಕ್ತಿ ಸಾಮರ್ಥ್ಯಗಳಿವೆ. ಒಂದು ಹೆಣ್ಣನ್ನು ಬಾಳಿಸಬೇಡುವೆ. ಜೊತೆಗೆ ನನ್ನ ಹೊಟ್ಟೆ ಬಟ್ಟೆಗೆ ಕಷ್ಟ. ಮತ್ತೊಬ್ಬಾಕೆಯನ್ನು ಯಾಕೆ ನಾನು ಗೋಳು ಗುಟ್ಟಿಸಬೇಕು? ಅದಿರ್ಲಿ, ಈಗ ಹೆಣ್ಣನ್ನು ಕೊಡುವವರಿದ್ದರೆ ನೀನು ಮದುವೆ ಆಗ್ತೀಯ ಅಷ್ಟೇ. ನೀವೇ ಉತ್ತರ ಕಂಡುಕೊಳ್ಳಿ ಒಡೆಯ. ಈ ಅವಸ್ಥೆಯಲ್ಲಿಯೂ ಮದುವೆಯೋ? ಪಾಪಣ್ಣ, ನಾನು ನಿನಗೆ ಹೆಣ್ಣನ್ನು ಕೊಡುವುದಕ್ಕೆ ನಿಶ್ಚಯಿಸಿದ್ದೇನೆ. ಹೌದಾ? ಬೇರೆ ಯಾರನ್ನೂ ಅಲ್ಲ, ಅಂದ್ರೆ ನನ್ನ ಕೊನೆಯ ಮಗಳಾದ ಗುಣಸುಂದರಿಯನ್ನು, ಸಣ್ಣ ಮಗಳು ನಿನಗೆ ಧಾರೆ ಇರುವುದು ಕೊಡು. ಪಾಪ, ಅವಳಿಗೆ ಸುದ್ದಿಯನ್ನು ಕೇಳಿ ಜೀವ ಇಟ್ಟುಕೊಂಡಾಳೆ. ಸ್ವಾಮಿಯೇ, ನೀವಾದ್ರೂ ಸರಿಯಾದ್ದನ್ನೇ ಮಾಡುತ್ತೀರಾ? ವಿರೋಧ ಮಾತಾಡಬೇಡ ನೀನು. ಮರ ನೋಡಿ ಅಲ್ವೇ ಬಳ್ಳಿ ಬಿಡುವುದು. ನನ್ನ ಮಗಳು ಎಂತವನನ್ನೇ ಮದುವೆಯಾದರೂ ಅವನನ್ನು ಚೆನ್ನಾಗಿ ಬಾಳಿಸಬಲ್ಲಳು. ಆ ಯೋಗ್ಯತೆ ತನ್ನಲ್ಲಿದೆ ಎಂದು ಹೇಳಿಕೊಂಡಿದ್ದಾಳೆ. ನನಗೂ ಅದನ್ನು ತಿಳಿಯಬೇಕಾಗಿದೆ. ಆದುದರಿಂದ ಗುಣಸುಂದರಿಯನ್ನು ನಿನಗೆ ಮದುವೆ ಮಾಡಿಸುವುದೆಂದು ನಿಶ್ಚಯಿಸಿದ್ದೇನೆ. ಸ್ವಾಮಿ, ಮದುವೆ ಆಗುವುದಿಲ್ಲ ಅಂತ ಹೇಳಿದ್ರೆ ಈಗ ತಮಗೆ ದಾರಿ ಎರೆದು ಕೊಡುವ ಹಕ್ಕುಂಟು. ಹೊಣೆಯೂ ಇಲ್ವೇ ಜೊತೆಗೆ? ಮಗಳ ಬದುಕನ್ನು ರೂಪಿಸಬೇಡುವೆ ಸಮನಾಗಿ? ತನ್ನ ಬದುಕನ್ನು ತಾನೇ ರೂಪಿಸಿಕೊಳ್ಳುವುದಕ್ಕೆ ಸಿದ್ಧಳಾದ ಅವಳದಕ್ಕೆ ಸಮರ್ಥಳೆಂದು ನಿರೂಪಿಸಲ್ಪಡಬೇಕು. ಆದುದರಿಂದ ಮದುವೆಯ ಮುಹೂರ್ತಕ್ಕೆ ಉಳಿಯುವುದು 2 ದಿನಗಳು. ಹೌದೌದು. ಅದಕ್ಕೆ ಆವರೆಗೆ ನೀನು ನಮ್ಮಲ್ಲಿರಬೇಕು. ಅವನನ್ನು ಕರ್ಕೊಂಡು. ಹೌದು. ಚಿತ್ರಹಿಂಸೆ ಮಾಡಿ ನಿನ್ನನ್ನು ಕೊಲ್ತೇವೆ. ನೀನೆಲ್ಲಾದರೂ ಒಪ್ಪದೇ ಇದ್ರೆ ನಿನ್ನ ಕಾಲು ಕತ್ತರಿಸಿ ಕೈ, ಕಾಲು, ಕಣ್ಣು, ಮೂಗು, ಕಿವಿ, ತಲೆ ಎಲ್ಲ ಕಡಿದು ನಿನ್ನ ಪ್ರಾಣ ತೆಗೆಯುವುದು. ಕೊರಳು ಕತ್ತರಿಸುವುದಕ್ಕೆ ಮೊದಲು ಕೈ ಕಾಲು ಕಡಿಯುವುದು ಅಂತೇಳ? ಹೌದೌದು, ಮೊದಲು ಅದು ಕಡಿಯುವುದು. ಅದಾದ್ರೂ ಅಡ್ಡಿರ್ಲಿಲ್ವಾಗಿತ್ತು. ನೀನೆಲ್ಲ ಇದ್ರೆ ಇನ್ನೊಬ್ಬನಾದ್ರೂ ಕಂಡು ನನ್ನ ಹೇಳಿಕೆಯನ್ನು ಮನ್ನಿಸಿ ಎಲ್ಲ ಸಾಮಂತರು ಸಮಯಕ್ಕೆ ಸರಿಯಾಗಿ ಬಂದು ಸೇರಿದ್ದಾರೆ. ನಿಮ್ಮ ಯೋಗ್ಯತೆಗೆ ಸರಿಯಾದಂತಹ ಆಸನವಿರಿಸಿದ್ದೇನೆ, ಎಲ್ಲರೂ ಸ್ವೀಕರಿಸಬೇಕು. ಆದರೆ ನೀವು ಮಾತ್ರ ಬಂದರೆ ಸಾಕಾಗುವುದಿಲ್ಲ. ಈ ವಿಚಾರವನ್ನು ಚರ್ಚಿಸಬೇಕು ಅಂತಾದರೆ ನಮ್ಮವರು ಹಿರಿಯವರು ವಯೋವೃದ್ಧರು ಆಗಿರುವಂತಹ ಮಂತ್ರಿಗಳಿದ್ದಾರೆ. ಖಂಡಿತ ಹೌದು. ಯಾರು ನಿಮ್ಮ ಸುದ್ದಿಗಳಲ್ಲಿ ಕೆಲಸ ಮಾಡುವುದಕ್ಕೆ ಹೇಳಿ. ಮಂತ್ರಿ ಶೇಖರ, ನಿಮ್ಮ ಯೋಗ್ಯತೆಗೆ ಪ್ರಣಾಮ ಸಲ್ಲಿಸ್ತಾ ಇದ್ದೀನಿ. ಬರುವುದಕ್ಕೆ ಹೇಳುವುದಕ್ಕೆ ಚಾಲಕರು ಬಂದು ಹೇಳಿದಂತಹ ವಿಚಾರ ಗೊತ್ತಾಯಿತು ಸ್ವಾಮಿ. ಯಾವುದೋ ಒಂದು
ಕುದುರೆಯನ್ನು ಮುಂದಿರಿಸಿಕೊಂಡು ಬಂದಂತಹ ಒಂದು ಸೇನೆ. ಇದುವರೆಗೆ ನಮಗೆ ಇಂತಹ ಅನುಭವ ಆದದ್ದಿಲ್ಲ. ಹೊಸ ಪರಿಚಯ. ಬಂದಿರುವಂತಹ ಕುದುರೆ ನಮ್ಮ ಲಾಯದಲ್ಲಿ ಬಂಧಿಸುವುದಕ್ಕೆ ನಾನು ನಮ್ಮನ್ನು ಆಜ್ಞೆ ಮಾಡಿದ್ದೇನೆ. ಹಾಗಂತ ಅಷ್ಟಕ್ಕೆ ಮುಗಿಸುವುದಲ್ಲ. ಆ ಕುದುರೆ ಯಾರಿಗೆ ಸಂಬಂಧಪಟ್ಟದ್ದು, ಅದರ ಉದ್ದೇಶ ಸಂಪೂರ್ಣ ವಿಚಾರ ತಿಳಿಬೇಕು ಅಂತಾದ್ರೆ ಅದರ ಹಣೆಯಲ್ಲೇನ ಒಂದು ಲಿಖಿತ ಉಂಟು ಅಂತ ಹೇಳಿದ ಹಾಗಾಯಿತು. ಹೌದು. ಹಾಗಿದ್ರೆ ನನ್ನಲ್ಲಿ ಬರೆಯುವ ಮೂಲಕವಾಗಿ ಎಲ್ಲ ವಿಚಾರ ತಿಳಿಸುವುದಕ್ಕೆ ಸಾಧ್ಯ ತಾನೆ. ಅದು ಏನು ಅಂತ ನೋಡ್ಬೇಕು ಅಂತಾದ್ರೆ ಮಂತ್ರಿಗಳಾಗಿರುವಂತಹ ನೀವೇ ಹೋಗ್ಬೇಕು. ಹಾಗಂತ ನೀವು ಒಬ್ಬರೇ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಮಣಿಪುರದ ಯೋಗ್ಯತೆಗೆ ಸರಿಯಾಗಿ, ನಿಮ್ಮ ಯೋಗ್ಯತೆಗೆ ಸರಿಯಾಗಿ ಮಲ್ಲ ಭಟ್ಟರನ್ನು ಜೊತೆಯಾಗಿ ಸೇರಿಸಿಕೊಂಡು ಆ ಬಳಿಗೆ ಹೋಗಿ ಆ ಕುದುರೆಯ ಹಣೆಯಲ್ಲಿರುವಂತಹ ಲಿಖಿತವನ್ನು ತರುವ ಪ್ರಯತ್ನ ಮಾಡ್ತೀರಾ? ಯಾಕಂದ್ರೆ ಏಕಾಂಗಿಯಾಗಿ ನಾನು ಹೋಗಿ ಯಾವ ಕುದುರೆಯಾಗಿ ಜಗ್ಗಿ ಪಾಲಿಕೆ ಅನ್ಕೊಂಡು ಬರ್ಬೋದು ಅಲ್ವೇ? ಇದು ನಾನು ಸೂಚನ. ಆದರೆ ಆಸ್ಥಾನದ ಅರಸೊತ್ತಿಗೆ ಗೌರವ ಪ್ರಾಮುಖ್ಯ. ನಾವು ಯೋಚನೆ ಮಾಡ್ಬೇಡ್ರೆ ಏಕಾಂಗಿ ಹೋದ ಅಲ್ವಾ? ಯಾರು ಇಲ್ಲ ಕೇಳೋರು ಈ ನಾಡಿನ ಬಗ್ಗೆ ಏನೇನೋ ಕಲ್ಪಿಸುವುದಕ್ಕೆ ಇದ್ದಾರೆ. ಭಟರು ಖಂಡಿತ ಅಷ್ಟಾಗಬೇಕು. ಪ್ರಾರಂಭ ಮೊದಲೇ ಇತ್ತು. ಅದಕ್ಕಾಗಿ ತಮ್ಮ ಅಣತಿಯಲ್ಲಿ ಭಟರನ್ನೇ ಕೂಡಿಕೊಂಡು ಹೋಗಿ ಕುದುರೆಯನ್ನು ನಿಲ್ಲಿಸಿ ತಮ್ಮ ಸಮ್ಮುಖಕ್ಕೆ ಕಳಿಸ್ತೇನೆ. ಖಂಡಿತ. ಮಂತ್ರಿಶೇಖರ ಆಜ್ಞೆಗೆ ಸುಸೂತ್ರವಾಗಿ ನಡೆದಿದೆ, ಸರಳವಾಗಿ ಆಯ್ತು. ನಮ್ಮ ಅಧ್ಯಯನದಲ್ಲಿ ತಮ್ಮ ಸಮ್ಮುಖದಲ್ಲಿ ನಿಲ್ಲಿಸಿ ಅದರ ಹಣೆಯಲ್ಲಿ ಈ ಲೇಖನ ಪತ್ರಿಕೆ ನಾನಲ್ಲ, ಪ್ರತಿಯೊಬ್ಬರು ಕೇಳುವ ಹಾಗೆ ನೀವೇ ಅದರಲ್ಲಿ ಎನ್ನುವುದನ್ನು ವಾಚಿಸಿ. ಹಾಗೆಯೋ? ಖಂಡಿತ. ನಮ್ಮಲ್ಲಿ ಉಂಟು. ಏನುಂಟು ಎಂಬುದನ್ನು ತಿಳಿಯುವುದಕ್ಕೆ ಎಲ್ಲರಿಗೂ ಆತುರ. ದೊರೆಗಳೇ ಮೊದಲಾಗಿ ಪ್ರತಿಯೊಬ್ಬ ಸಭಾಸದನಲ್ಲಿ ನಮ್ಮ ರಾಜೇಂದ್ರರು ಹೇಳಿದರು. ರಾಜೇಂದ್ರರೇ ಅಖಿಲ ರಾಯರ ಬಂಧಿಸಿದಂಥವರು ಇವರು. ಅಷ್ಟು ಅರಸರಿಗೆ ಅಧಿಕಾರಿಗಳು ನೇತಾರು ಅವರನ್ನು ನಾವು ರಾಜೇಂದ್ರ ಅಂತ ಗೌರವಿಸುತ್ತಿದ್ದೆ. ಅವರ ಹೇಳಿದ ಪ್ರಕಾರವಾಗಿ ನಾನು ಪತ್ರವನ್ನು ವಾಚಿಸ್ತೇನೆ. ಎಲ್ಲರಿಗೂ ಸಂಬಂಧ ಇದೆ, ಬರೆಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಂಬಂಧ ಇರಲೇಬೇಕು. ಕಾಣಲಿಲ್ಲ. ಹೇಳಿ ಸ್ವಾಮಿ, ಏನ್ ಮಾಡ್ತಾ ಇದ್ದೀರಿ ನೀವು? ಈಗಿನ ಹುಡುಗರು ಕೆಲವರು ಬರೀತಾರೆ, ಕಾಗೆ ಕಾಲ ಎಂತದ್ದು ಹೌದಾ? ಕಾಣೋದಿಲ್ವಾ? ಅಕ್ಷರ ಬರಬೇಕಾದ್ರೆ ನನ್ನಲ್ಲಿ ನಾವು ಬರ್ಕೊಂಡು ಇಷ್ಟಿಟ್ಟು ಗಾತ್ರ ಯಾರಿಗೂ ಎಲ್ಲಿಂದ ನೋಡ್ಬೋದು ಹಾಗೆ ಅಂತ ಅಕ್ಷರ ಹಾಕ್ಬೇಕು. ಸಾಧ್ಯ ಸ್ವಸ್ತಿ ಶ್ರೀ ಏನು? ಸ್ವಸ್ತಿ ಎಂಬ ಒಂದು ಲೇಖ. ಸ್ವಸ್ತಿ ಶ್ರೀ. ಸ್ವಸ್ತಿ ಶ್ರೀ ಶುಭ ಸೂಚನೆ. ಶುಭ ಸೂಚನೆ ನಮಗಾದ ಬರ್ತ ಅವನಿಗೆ ಅಂತ ನೋಡಿಟ್ಟು ಸ್ವಸ್ತಿ ಶ್ರೀ. ಯಾವ ಅದು ಮುಂದಿನ ಅಕ್ಷರವನ್ನು ಹುಡುಕಾಡೋದು ನಾನು. ಸೋಮ 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 ವಂಶಜ. ಸೋಮ ವಂಶಜ ಸಾಧು. ಸಾಧು. ಸೋಮವಂಶಜ ಅಂದ್ರೆ ಚಂದ್ರವಂಶಕ್ಕೆ ಸಂಬಂಧಪಟ್ಟದ್ದು. ಸೋಮವಂಶದ ಸಾಧು ಮಾಯಾತಿಗೆ ಬಂದ. ಯಾವ ಸಾಧು? ಯಾವ ಸಾಧು ಹುಡುಕೋದು ಅಲ್ಲ ಅಲ್ಲ ಹೀಗೆ ಸೋಮವಂಶಜ ಸಾಧು ಗುಣ. ಸಾಧು ಗುಣ ಬಗ್ಗೆ ವಿಶೇಷ ಉಂಟು. ಸುಜನರನ್ನ ಮನ್ನಿಸಬಹುದಾದಂತಹ ಗುಣಗಳುಳ್ಳ, ಎಲ್ಲರಿಗೂ ಅಗುದು ಸಾಧು ಮನ್ನಿಸುವಂತಹ ಗುಣಗಳುಳ್ಳ. ಧೀರ. ಈ ಪ್ರಕಾರವಾಗಿ ನೋಡಿದ್ರೆ ಸಾತ್ವಿಕ
ಧೀರ ಅಂದ್ರೆ ಬುದ್ಧಿವಂತ ಧೈರ್ಯಶಾಲಿ. ಯಾರಪ್ಪ ಇವ? ಯಮಜ ಸಿಕ್ಕಿದ ಯಾರು ಯಮಜಾತನಿಗೆ ಪ್ರಕೃತ ಯಾರಿಲ್ಲಿ ಯುಧಿಷ್ಠಿರ ಧರ್ಮದ ಮಾತ್ರ. ಅದನ್ನು ಬಹಳ ವಿಶೇಷ ಉಂಟಿಲ್ಲಿ. ಏನಂತೆ? ಧರ್ಮಜ ಭೀಮ ಪರಾಕ್ರಮ ಮತ್ತು ವಿಕ್ರಮೋತ್ಸವದಲ್ಲ ಪರಾಕ್ರಮಿ ಭೂಮಿಗೆ ಅಧಿಕನಾದ. ಅಷ್ಟೊಳ್ಳೆ ಜನ ಭೂಮಿಗೆ ಹೆಚ್ಚಾದ ಅಧಿಕನಾದ. ಭೂಮಿಗೆ ಅಧಿಕವಾದ ಹಯಮೇಧ, ಅಧಿಕವಾದ ಹಯಮೇಧ ಇದನ್ನು ಶಕ್ತಿಯುತ ಕಟ್ಟು ಹದಿನಾಪುರಪತಿ ಅಜವಿಟ್ಟು ಅಂತಹ ಮೂರು ಲೋಕದಲ್ಲಿಯೂ ಶ್ರೇಷ್ಠನಾದ ಯುಧಿಷ್ಠಿರನು ತಾನು ಅಜ ವಿಷ್ಣು ಹರಿ ಪ್ರೀತಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಅನುಗ್ರಹಕ್ಕೆ ವಾತ್ಸಲ್ಯಕ್ಕೆ ಒಳಗಾದವನು ಅವರ ಶಸ್ತ್ರದಿಂದ ಇರುವಾಗ ಇರುತ್ತಿರುವವ ಹಸ್ತಿನಾವತಿ ಕುಲದ ಅಧಿಪತಿಯು ಬಂಧು ಹತ್ಯಾ ದೋಷ ನಿವೃತ್ತಿ ನಾವು ಕುರುಕ್ಷೇತ್ರ ಸಮರ ಬಂಧು ಹತ್ಯಾ ದೋಷ ನಿವೃತ್ತಿಯ ಸಲುವಾಗಿ ವ್ಯಾಸಾದಿ ಮಹರ್ಷಿಗಳ ಸೂಚನೆಯ ಪ್ರಕಾರ ಅಶ್ವಮೇಧ ಎಂಬ ಯಜ್ಞವನ್ನು ಮಾಡಲು ಸಂಕಲ್ಪಿಸಿ ಧೌಮ್ಯಾದಿ ಋಷಿಗಳನ್ನ ಅಧ್ವರ್ಯದಲ್ಲಿ ನಡೆಸಲುಳ್ಳ ಈ ಯಜ್ಞಾಶ್ವವನ್ನು ಭೂಮಿಯ ಮೇಲೆ ಸ್ವತಂತ್ರವಾಗಿ ಬಿಡಲಾಗಿದೆ. ಒಳ್ಳೆ ಕಾರ್ಯ. ಸಂಗ್ರಹ ಚಿತ್ತ ಊರನ್ನ ಸಂಚಾರ ಮಾಡುವ ಈ ಕುದುರೆಯನ್ನು ಶಕ್ತಿ ಇದ್ದವರು ಕಂಡು ಕಟ್ಟಕ್ಕೆ ಕಟ್ಟಕ್ಕೆ ಯಾವ ಕಟ್ಟಕ್ಕೆ? ಕಟ್ಟಕ್ಕಂದ್ರೆ ನೀರು ತುಂಬಿದ ಕಟ್ಟಾಗೆ ಹೋಗುದು. ಅದನ್ನು ಪೂಜಿಸಿ ಬಿಟ್ಟಕ್ಕೆ ಅವರಿಗೆ ಹಾಕುವುದಿಲ್ಲ. ಕಟ್ಟಿ ಹಾಕು ನೋಡಿ, ಬಂಧಿಸಬೇಕು ಎನ್ನುವ ಹಾಗೆ ಕಣ್ಣು ಮಗು ಬರ್ತಾನೆ. ಕಟ್ಟಿ ಹಾಕತಕ್ಕದ್ದು ಕಟ್ಟಿ ಹಾಕಿದಲ್ಲಿ ಬೆಂಗಾವಲಿಗನಾದ ಪಾರ್ಥ ಪಟುಭಟರೊಂದಿಗೆ ಸಮರಕ್ಕೆ ಸಜ್ಜಾಗಿರುವುದನ್ನು ಅರಿತು ಅವರಲ್ಲಿ ಯುದ್ಧಕ್ಕೆ ತಯಾರಾಗತಕ್ಕದ್ದು. ಅಂಥವರ ಎದೆ ಮೆಟ್ಟಿ ಪಾರ್ಥನು ಎಲ್ಲರನ್ನು ತಲೆ ತುಳಿದು ಕಪ್ಪಾದಿಗಳನ್ನು ಕುದುರೆ ಸಹಿತವಾಗಿ ಸಂಗ್ರಹ ಮಾಡಲು ಬರುವುದು. ಒಂದು ವೇಳೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಸಮರ ನಮ್ಮಿಂದ ಆಗುವುದಲ್ಲ ಎಂಬ ಅರಿವಿದ್ದ ಅಂಚುಗುಳಿಯ ತಾಂಡವರನ್ನು ಕೆಣಕು ಸರಿಯಲ್ಲ ಅಂತ ತಿಳಿದ ಅಂಚು ಬುರುಕ ಕುದುರೆಯನ್ನು ಕಂಡ ಒಡನೆ ವಿಷಯವನ್ನು ತಿಳಿದು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಪಾರ್ಥನ ಪಾದಾರದಿಂದಕ್ಕೆ ಹಾಸ್ಯಗಾರ್ರೆ, ಈ
ಈ ಭರತನಾಟ್ಯ ಅಥವಾ ಬಡಗುತಿಟ್ಟಿನ ಅಥವಾ ಇನ್ಯಾವುದಾದರೂ ಕಲೆಯ ಕುಣಿತದ ಶೈಲಿಗಳು ನಮ್ಮ ತೆಂಕುತಿಟ್ಟು ಯಕ್ಷಗಾನಕ್ಕೆ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದ? ಅವಶ್ಯಕತೆ ಇಲ್ಲ, ನಮ್ಮದರಲ್ಲೇ ಉಂಟಲ್ಲ ಧಾರಾಳ. ಆದ್ರೆ ಈ ಟೆಂಟಿಗೋಸ್ಕರವಾಗಿ ಕಲೆಕ್ಷನ್ ಉದ್ದೇಶಕ್ಕೆ ಬೇರೆ ಬೇರೆ ಸೇರಿಸಿದ್ರು. ಹುಡುಗಿಯರಿಂದ ಡ್ಯಾನ್ಸು, ಮತ್ತೆ ಹುಡುಗರಿಗೆ ಡ್ಯಾನ್ಸ್ ಕಲಿಸೋದು, ಭರತನಾಟ್ಯ ಕಲಿಸೋದು, ಅದರಿಂದ ಇದಕ್ಕೆ ಹೋಲಿಸೋದು, ಇದೆಲ್ಲ ಮಾಡಿದ್ರು. ಅದು ಇದರ ಕಲೆಯನ್ನೇ ಕಾಣಿಸಿದ್ರೆ ಅದೆಲ್ಲ ಅಗತ್ಯ ಇರಲಿಲ್ಲ. ಲೆಕ್ಕಕ್ಕೆ ನಮ್ಮ ಕಾವು ಕಣ್ಣು ಅಂತಿದ್ರು ತಜ್ಞ. ಅವರಿಗೆ ನಮ್ಮ ಯಕ್ಷಗಾನದಲ್ಲಿ ಅಂಗಭಂಗಿ ಉಂಟಲ್ಲ, ಅದು ನಮ್ಮ ಹಸ್ತಭಾವ ಕಟಿ ಎದೆಯಿಂದ ಮೇಲೆ ಹೋಗಬಾರದು ಎಂಬ ನಿಯಮ ಉಂಟು ಅವರಿಗೆ. ಅಲ್ಲಿವರೆಗೆ ಇತ್ತು. ಈಗ ಅದು ಈ ಭರತನಾಟ್ಯವನ್ನು ಈ ನಮ್ಮ ಕಲಾವಿದರು ಅಭ್ಯಾಸ ಮಾಡ್ಲಿಕ್ಕೆ ಹೋಗಿ ತಲೆಯಿಂದಲೂ ಮೇಲೆ ಹಸ್ತಭಾವ ಹೋಗ್ತದೆ. ಅತಿರೇಕವಾಗಿ ನಮಗೆ ಕಾಣ್ತದೆ. ಇದಕ್ಕೆ ಅಗತ್ಯ ಇರಲಿಲ್ಲ ಅಂತ ಅನಿಸ್ತದೆ. ಹೀಗೆ ಮಾಡುದು ಅದೆಲ್ಲ ಸ್ವಲ್ಪ ಅತಿರೇಕ ಕಾಣ್ತದೆ. ಇದಕ್ಕಾಗ ಈ ಮಟ್ಟಕ್ಕೆ ಯಕ್ಷಗಾನಕ್ಕೆ ಅತಿರೇಕ ಅಂತ ಕಾಣ್ತದೆ. ಅದು ಹೆಚ್ಚು. ಯಕ್ಷಗಾನ ರಂಗಭೂಮಿ ಆಧುನಿಕತೆ ಈಗ ದಾಳಿಗೆ ಒಳಗಾಗಿ ಕೂಡ ಒಳ್ಳೆ ಮಟ್ಟದಲ್ಲಿ ಬೆಳೆದಿದೆ. ಇನ್ನು ಮುಂದಕ್ಕೆ ಕೂಡ ಬೆಳಿಬೇಕು ಅಂತಾದ್ರೆ ಏನೆಲ್ಲ ಮಾಡಬಹುದು? ಯಾವ್ದಾದ್ರು ಬದಲಾವಣೆಗಳ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದ? ನಿಮ್ಮ ಈ ಯಾಂತ್ರಿಕವಾದ ಕೆಲವು ಸಲಕರಣೆಗಳನ್ನೆಲ್ಲ ಮಾಡ್ತಿರಲ್ಲ, ಇದು ನಮ್ಮ ಕಲೆಯನ್ನು ಅವನಿಗೆ ತೋರಿಸಲಿಕ್ಕೆ ಕಾರಣವಾಗಿ ಕೊಟ್ಟಿದೆ. ಕಲಾವಿದನಿಗೆ ತನ್ನ ಕಲೆಯನ್ನು ಕಾಣುವಂತ ಅವಕಾಶ ಸಿಕ್ಕಿದ್ದು ಇತ್ತೀಚೆಗೆ. ಮೊದಲಿಗೆ ಇರಲಿಲ್ಲ, ಒಂದು ಫೋಟೋ ತೆಗಿಲಿಕ್ಕಿಲ್ಲ ನಮ್ಮ ಕಾಲದಲ್ಲಿ. ಆ ಫೋಟೋದಲ್ಲಿ ಏನಿತ್ತು ಅಂತ ಕೇಳುವ ಹಾಗಿಲ್ಲ. ಅದು ಇತ್ತೀಚೆಗೆ ಕೆಲವು ವರ್ಷದಿಂದ ಬಹಳ ಬೆಳೆದು ಕಲಾವಿದನು ತನ್ನ ಗುಣದೋಷವನ್ನು ತಾನೇ ಗಮನಿಸಿಕೊಳ್ಳಿಕ್ಕೆ ಅವಕಾಶ ಅನುಕೂಲ ಉಂಟು. ಅದರಿಂದ ಒಳ್ಳೆದಾಗಿತ್ತು ಅಂತ ಕಾಣ್ತೇನೆ ನಮಗೆ. ದೋಷ ಗುಣ ಎರಡನ್ನು ಗುರುತಿಸಿಕೊಳ್ಳಿಕ್ಕೆ ಕಲಾವಿದನಿಗೆ ಅವನಿಗೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ. ಚೌಕಿಯಲ್ಲಿನ ವಾತಾವರಣದಲ್ಲಿ ಈಗಿನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ಏನಾದ್ರೂ ಬಹಳಷ್ಟು ವ್ಯತ್ಯಾಸಗಳೇನಾದ್ರೂ ಆಗಿದೆಯಾ ಅಥವಾ ಅದೇ ರೀತಿ ಉಂಟಾ? ಬದಲಾವಣೆ ಉಂಟು. ಯಾವ ರೀತಿಯಲ್ಲಿ ಬದಲಾವಣೆ ಉಂಟು? ದೇವರ ಸ್ವಸ್ತಿಕವ, ದೇವರ ವಿಗ್ರಹವ, ಅದರ ಎರಡು ಕಡೆಯಿಂದ ಎರಡು ಸಾಲು ಕಲಾವಿದರಿಗೆ ಕುಳಿತುಕೊಳ್ಳುವ ವ್ಯವಸ್ಥೆ ತನ್ನ ರೂಪರೇಷೆಗಳನ್ನು ಮಾಡಿಕೊಳ್ಳಿಕ್ಕೆ. ಮೊದಲಿಗೆ ಎರಡು ಬಣ್ಣ, ಆಮೇಲೆ ಎದುರು ವೇಷ, ಎದುರು ಬದಲಾಗಿ, ನಂತರ ಬೇರೆ ಬೇರೆ ಹಿಂದೆ ಬರ್ತದೆ. ಮೂರನೇ ವೇಷ, ಎರಡನೇ ವೇಷ, ನಿತ್ಯ ವೇಷ. ನಿತ್ಯ ವೇಷದಿಂದಲೇ ಮೇಲೆ ಸ್ತ್ರೀ ವೇಷ ಇರಬೇಕಾದ್ದು ಧರ್ಮ. ಎಡ ಬಲ, ಒಂದು ಮುಖ್ಯ ಸ್ತ್ರೀ ವೇಷ ಮತ್ತು ಎಡ ಸ್ತ್ರೀ ವೇಷ. ಮತ್ತೆ ದೇವರಿಗೆ ಮುಖವಾಗಿ ಕೂತ್ಕೊಳ್ಳೋದು ಅದನ್ನ ಅಡ್ಡ ಚೌಕಿ ಅಂತಿದ್ರು. ಆ ಚೌಕಿಯಲ್ಲಿ ಹಾಸ್ಯಗಾರ ಇದ್ರು. ಅದು ಯಾಕೆ ಹಾಸ್ಯಗಾರ ಆ ರೀತಿ ಅದಕ್ಕೊಂದು ವಿಶೇಷವಾಗಿ ಅಡ್ಡ ಚೌಕಿ ಅಂತ ಯಾಕೆ ಅದು? ಅದು ಅಡ್ಡ ಅಂದ್ರೆ ಅವನಿಗೆ ಆವಾಗ ಎದ್ದು ಹೋಗ್ಬೇಕು, ರಂಗಸ್ಥಳಕ್ಕೆ ಹೋಗ್ಬೇಕು. ಮತ್ತೆ ಅಲ್ಲಿ ಏನು ನಡೆಯಿತು ಎಂಬುದನ್ನು ಇಲ್ಲಿ ಒಂದು ಅರ್ಧ ಹೊರಲಂಗ ದೂರ ಆದ್ರೂ ಇದ್ದಿತ್ತು ಚೌಕಿ ಮತ್ತು ರಂಗಸ್ಥಳ. ಅಷ್ಟು ದೂರ ಅಲ್ಲಿ ಹೀಗೆ ನಡೀತು, ಇಲ್ಲಿ ಹೀಗೆ ವೇಷ ಭಾಗವತರ ವೇಷ ತಯಾರಾಗಿಲ್ಲ ಅಂತಲೂ ಹೇಳಲಿಕ್ಕೆ ಅವರು ಓಡ್ಬೇಕು. ಅಲ್ಲಿ ಬೇಗ ಕಟ್ಟಿಕೊಂಡು ಬರ್ಲಿ ಅಂತ ಅವ್ರು ಹೇಳಿದ್ದನ್ನು ಇಲ್ಲಿ ಬಂದು ಹೇಳ್ಬೇಕು. ಆವಾಗ ಅವನ ವೇಷಕ್ಕೂ ಹೇಗೂ ಓಡಾಡ್ಬೇಕಲ್ಲ, ಆಮೇಲೆ ವರದಿ ಕೊಡ್ಲಿಕ್ಕೂ ಹೋಗ್ಬೇಕು ಅಲ್ಲಿಯೂ ಅಂತ ಜವಾಬ್ದಾರಿ ಅವನಿಗೆ ಇತ್ತಾದ ಕಾರಣ ಈ ಅಡ್ಡ ಚೌಕಿಯನ್ನು ಉಪಯೋಗಿಸ್ತಿದ್ರು ಅಂತ ನನ್ನ ಎಣಿಕೆ. ಅದು ಶಾಸ್ತ್ರದಲ್ಲಿ ಗೊತ್ತಿಲ್ಲ ಅಂತ ನನ್ನ ಅನಿಸಿಕೆ ಹಾಗೆ. ಯಕ್ಷಗಾನದಲ್ಲಿ ಹಾಸ್ಯ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಹಾಸ್ಯಗಳಂದ್ರೆ ಅದು ಯಾರ ಮನಸ್ಸಿಗೂ ಪಟ್ಟಿನ ನಾಟುವಂತ ಮಾಡ್ಲಿಕ್ಕೆ ಬಹಳ ಕಷ್ಟವೂ ಹೌದು. ಸ್ವಲ್ಪ ಅವನ ದಾರಿ ಬಿಟ್ಟ ಅಂತ ಆದ್ರೆ ಅಥವಾ ಮಾತಿನಲ್ಲಿ ಬೇರೆ ಅಸಂಬದ್ಧವನ್ನು ಅಶ್ಲೀಲತೆಯನ್ನು ಹೇಳುವಂತ ಸಂದರ್ಭ ಬಂದು ಹೋಗ್ತದೆ. ಅದು ಯಾಕಂದ್ರೆ ಅವನ ಮನಸ್ಸಿಗೆ ಅವ ಸಡಿಲು ಬಿಡ್ತಾನೆ ಹಾಸ್ಯಗಾರ. ಆದ ಕಾರಣ ಅದು ಅಂತದ್ದೆಲ್ಲ ಬರುವಾಗ ಬಹಳ ಜಾಗ್ರತೆ ಬೇಕಾಗ್ತದೆ. ಇದನ್ನು ಮಾಡ್ಲಿಕ್ಕೆ ಬಹಳ ಈ ಕಲಾವಿದನ ಮತ್ತು ಪ್ರೇಕ್ಷಕನಿಗೆ ಹತ್ತರ ಬೆಸುವಿಗೆ ಹಾಸ್ಯ ಒಂದು ಅಂಶ ಒಳ್ಳೆದಾಗಿಯೂ ಇದೆ ಹಾಸ್ಯಗಾರ. ಹಾಗೆ ನನಗೆ ಕಾಣಿಸುವುದು. ಮತ್ತೆ ಒಳ್ಳೆ ದುಃಖ ರಸ ಬಂದಾವಾಗ ದುಃಖದೊಂದಿಗೂ ಹಾಸ್ಯ ಬೆಳೆಸುವಂತ ಪ್ರಸಂಗ ಕೆಲವು ಸಂದರ್ಭ ನೋಡಿದ್ದೆ ನಾನು.
ಆ ದುಃಖ ರಸ ಕರುಣಾರಸ, ದುಃಖರಸಲ್ಲ, ದುಃಖ ಭಾವ ಕರುಣಾರಸ. ಹೌದು ಹೌದು. ಕರುಣೆಗಾಗುವಾಗ ಹಾಸ್ಯವನ್ನು ತಂದರೆ ಕರುಣಾರಸ ಕಿತ್ತೋಗ್ತದೆ. ಕರೆಕ್ಟ್. ಹೌದು. ಅದು ಉಳಿಯುವುದೇ ಇಲ್ಲ. ವೀರರಸದಲ್ಲಿಯೂ ವೀರದ ಪರಾಕಾಷ್ಠೆ ಸೇರುದು ಅಂತಲ್ಲ, ವೀರರಸದಲ್ಲಿ ಅಲ್ಲಿಯೂ ಹಾಸ್ಯವನ್ನು ಮೊದಲವರು ತರಲಿಲ್ಲ. ಅದಾದ ನಂತರ ಕೂಡಲೇ ಒಂದು ಹಾಸ್ಯ ಬರ್ತದೆ. ಹೌದು, ಅದನ್ನ ಒಂದು ಇದನ್ನು ಕಡಿಮೆ ಮಾಡ್ಲಿಕ್ಕೆ. ಹೌದು, ಹಾಗೆಲ್ಲ ಆಗುದುಂಟು. ಹಾಸ್ಯದ ಬಹಳ ಕಷ್ಟ ಉಂಟು. ಸುಲಭವು ಜನ ಮುಟ್ಲಿಕ್ಕೆ, ಜನಮನ ತಟ್ಟಲಿಕ್ಕೆ ಹಾಸ್ಯದ್ದು ಸುಲಭದ ದಾರಿ ಹೋಗ್ತದೆ. ಹೌದು ಹೌದು. ಯಕ್ಷಗಾನದ ಹಾಸ್ಯದಲ್ಲಿ ಎಷ್ಟು ವಿಧಗಳನ್ನು ನೀವು, ಎಷ್ಟು ವಿಧಗಳು ಇರಬಹುದು ಅಂತ ನಿಮ್ಮ ಒಂದು ಅನಿಸಿಕೆ? ವಿಧಗಳು ಅಂದ್ರೆ ಹಾಸ್ಯದಲ್ಲಿ ಹಾಸ್ಯದಿಂದಲೂ ಹಾಸ್ಯ ಉಂಟಾಗ್ತದೆ. ಗಂಭೀರವಾದ ಹಾಸ್ಯ ಮಾಡಿದ ಅಂತ ಆದ್ರೆ ಅದರೊಂದು ಹಾಸ್ಯ ಗಂಭೀರ ಅಂದ್ರೆ ಅದು ಸ್ವಲ್ಪ ವಿಕೃತ ಕಾಣಿಸ್ತಾನ. ನಾನೀಗ ಎಂಬುದು ಎಂಬುದು ಮತ್ತೊಂದು. ಅದರಲ್ಲಿ ಹಾಸ್ಯ ಬಂತು ಹೇಳಿದ್ ನಾನು. ಹಾಗೆ ಕೆಲವು ಅಂಶ ಉಂಟಲ್ಲ ಅದರಲ್ಲಿ ಅಂತರ ಕಾಣ್ಲಿಕ್ಕೆ ಸಾಧ್ಯ ಹಾಸ್ಯದಲ್ಲಿ ಅಲ್ವಾ? ಅಲ್ಲ, ನಿಮ್ಗೆ ಏನಾದ್ರು ಬೇರೆ ಬೇರೆ ತರದಲ್ಲಿ ಉಂಟು ಹಾಸ್ಯ. ಹಾಸ್ಯಗಾರರೇ, ಸುಸಂಸ್ಕೃತವಾದ ನವಿರಾದ ಹಾಸ್ಯವನ್ನು ರಂಗದಲ್ಲಿ ನೀಡುವುದರಲ್ಲಿ ಇರಬಹುದಾದ ಸವಾಲುಗಳು ಏನು? ಈಗ ಒಳ್ಳೆಯ ಹಾಸ್ಯ ಮಾಡ್ಲಿಕ್ಕೆ ಬಹಳ ಕಷ್ಟ, ಕೀಳು ಮಟ್ಟದ್ದು ಹಾಸ್ಯ ಮಾಡ್ಲಿಕ್ಕೆ ಏನು ದೊಡ್ಡ ಕಷ್ಟ ಇಲ್ಲ ನೋಡಿ. ಒಳ್ಳೆಯ ಹಾಸ್ಯವನ್ನು ಮಾಡಿ ಜನರನ್ನು ಮೆಚ್ಚಿಸಬೇಕು ಅಂತಾದ್ರೆ ಅದರಲ್ಲಿರುವಂತಹ ಸವಾಲುಗಳು ಏನು? ಸವಾಲು ಕಾಣುವುದಿಲ್ಲ. ಸರಿಯಾಗಿ ಮಾಡ್ಲಿಕ್ಕೆ ಅಭ್ಯಾಸ ಇದ್ರೆ ಅದರಲ್ಲಿ ಸಮಸ್ಯೆ ಬರ್ಲಿಕ್ಕಿಲ್ಲ. ನವಿರಾದ ಹಾಸ್ಯಕ್ಕೆ ಎಲ್ಲರಿಗೂ ಮನ ಮುಟ್ಟುವಂತದ್ದೇ. ವಿದ್ವಾಂಸನಿಗಾದ್ರೂ ಪರವಾಗಿಲ್ಲ ಅಂತಾರೆ, ಸಾಮಾನ್ಯನಿಗಾದ್ರೂ ಮನ ಮುಟ್ಟು ಬಟ್ಟನೆ ಅಲ್ವಾ? ಅದನ್ನು ಕೊಡ್ಲಿಕ್ಕೆ ತಿಳಿದ್ರೆ ಬಹಳ ಒಳ್ಳೇದು ಅಂತ ನನ್ನ ಅಲ್ವಾ? ಹಾಸ್ಯಗಾರನಿಗೆ ನಾಟ್ಯಗಳಲ್ಲಿ ಪರಿಣಿತಿ ಎಷ್ಟಿರ್ಬೇಕು? ಅವನಿಗೆ ಎಲ್ಲ ಗೊತ್ತಿರ್ಬೇಕಾಗ್ತದೆ. ತಾನು ಇದನ್ನು ಅಭ್ಯಾಸ ಮಾಡಿ ಅಳವಡಿಸಿಕೊಳ್ಳದಿದ್ದರೂ ಅವನಿಗೆ ತಿಳಿದಿರ್ಬೇಕು ಅಲ್ವಾ? ಅದು ತಾಳ ಎಲ್ಲಕ್ಕೂ ಅದೇ ತಾಳ ಅಲ್ವಾ? ಅದಕ್ಕೆ ಹೊಂದಿಸಿಕೊಂಡು ಹೋಗ್ಬೇಕಲ್ಲ. ಈಗಿನ ಕಾಲದಲ್ಲಿ ನಾಟ್ಯವನ್ನು ಇವರಲ್ಲಿ ಒಬ್ಬರನ್ನು ಕಾಣ್ತೇನೆ, ಮಣಿಯಾಣಿ ಒಬ್ಬರಿದ್ದಾರೆ, 2 ಮೇಳದಲ್ಲಿ ಮಹೇಶ ಮಣಿಯಾಣಿ, ಬಾಲಕೃಷ್ಣ, ಒಳ್ಳೆ ನಾಟ್ಯ. ಅದನ್ನು ಹೆಚ್ಚು ಕುಣಿತಾರೆ, ಕುಣಿತಾರೆ ಅಂತ ಹೇಳಿ ಹೆಚ್ಚು ಕುಣಿಸಿದ್ರೆ ಅದು ತಾಳ್ಮೆ ಕಟ್ತೇನೆ. ನಾನು ಅವನ ಹತ್ರ ಹೇಳಿದ್ದುಂಟು, ಆಗ ನಮಗೆ ಒಳ್ಳೇದಾಗಿದೆ ಆದ್ರೆ ಬಹಳ ಹೆಚ್ಚು ಕಾಣ್ತದೆ. ಅದನ್ನೇ ನೋಡಿದ್ರೆ ಆಯ್ತು. ಕುಣಿತಾನೆ, ಒಳ್ಳೆ ಕುಣಿತಾನೆ. ಇವರು ಕುಣಿತಾರೆ, ಇವ್ರದೆಲ್ಲ ಅಂಗಭಂಗಿಗಳಷ್ಟು ಕಾಣುವುದಿಲ್ಲ. ಈಗ ನಾನೆಲ್ಲ ಕುಣಿಸಿದ್ದಲ್ಲ, ಅಲ್ಲಿ ಅವನದಲ್ಲಿ ಅಂಗಭಂಗಿ ಕೂಡ ಒಳ್ಳೆ ವಿನ್ಯಾಸದಲ್ಲಿ ಉಂಟು. ಅಂತ ನಾಟ್ಯಗಳನ್ನು ಅಭ್ಯಾಸ ಮಾಡುವುದು ಒಳ್ಳೇದಾಗಿ ಕಾಣ್ತದೆ. ನಾನೀಗ ಇವರಿಗೂ ಹೇಳೋದೇ ಅದ ನಮ್ಮನೆಯಲ್ಲಿ ಮಾಡಿಕೊಂಡು ಹೋದ್ರೆ ಒಳ್ಳೇದು ಆ ನಾಟ್ಯದಲ್ಲಿ ಅವನು. ಮತ್ತೆ ಕೆಲವರಿಗೆಲ್ಲ ನಮ್ಗೆ ಅತಿರೇಕ ಕಾಣ್ತದೆ. ಈ ಪಾಪಣ್ಣ, ಬಾಹುಕ, ಅಷ್ಟವಕ್ರ ಮುಂತಾದ ಹಾಸ್ಯಗಾರರು ನಿರ್ವಹಿಸುವ ಪ್ರಬುದ್ಧ ಪಾತ್ರಗಳಿಗೆ ಮುಖವರ್ಣಿಕೆ ಅಷ್ಟೊಂದು ಭೀಕರ ಇರಲು ಕಾರಣ ಏನು? ಭೀಕರ ಅಂದ್ರೆ ಪಾಪಣ್ಣ ಎಂಬ ಪಾತ್ರಕ್ಕೆ ಅವನ ತಂದೆ, ಒಂದು ಹುಡುಗಿಯರ ತಂದೆ ಒಬ್ಬ ನಿಕೃಷ್ಟ ವ್ಯಕ್ತಿಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಒಂದು ಪ್ರತಿಜ್ಞೆ ಕೊಟ್ಟು ಆಟ ತೊಟ್ಟಿರ್ತಾನೆ. ಪ್ರತಿಜ್ಞೆ ಅಲ್ಲ, ಆಟ. ತಂದೆ ಅದರೆಲ್ಲ ಕಥೆ ತುಂಬಾ ಉಂಟು. ಹಾಗಾಗಿ ಅಸಖ್ಯ ಎಂಬುದು ಹೇಗೆ ಇವೆಲ್ಲ ಮಾಡಿದ್ರೆ ಅಸಖ್ಯವಾಗಿ ಕಾಣ್ತದೆ ಅಂತ ರೂಪವನ್ನು ಹಾಕಿ ಮಾಡಿಕೊಂಡು ನಾನೀಗ ಮುಖ, ಕಾಲು, ತುಟಿ, ಓಡೆ, ಮೂಗು, ಒಡೆ ಹೀಗೆಲ್ಲ ಮಾಡ್ಕೊಂಡು ಮಾಡ್ತಿದ್ದೆ. ಅದು ಅಸಹ್ಯ ಕಾಣಲಿಕ್ಕೆ ಬೇಕಾಗಿ ಅದು ರಂಗಕ್ಕೆ ಹೋಗುವಾಗ ಅಯ್ಯಯ್ಯೋ ಅಂತ ಜನರೇ. ಒಮ್ಮೆ ಈ ಸುದರ್ಶನ ಮತ್ತು ಮತ್ತೊಬ್ಬ ಅವನ ಜೊತೆಗೆ ಸಿನಿಮಾ ಆಟ ಅವರು ಬಂದಿದ್ರು ಬೆಂಗಳೂರಿನಲ್ಲಿ ಆಟಕ್ಕೆ. ಯಾರಾದ ಅಂತ ಹೆಂಗಸು ಅವನೊಟ್ಟಿಗಿದ್ದ ಹುಡುಗಿ, ನಟಿಯವರು ಕೂಡ. ನಮಗೆ ಹೆದರಿಕೆ ಆಯ್ತು. ಅವಳ ಹತ್ರ 4 ಮಾತಾಡಿಸಿದ್ರು. ಅಷ್ಟು ಅಸಂಖ್ಯ ಎಲ್ಲಿ ಕಾಣಲಿಲ್ಲ. ಹಾಗೆ ಆ ಅಸಂಖ್ಯ ಪಡುವಂಥ ಸ್ಥಿತಿ
ಬರ್ಬೇಕಾದ್ರೆ ಹಾಗೆಲ್ಲ ಮಾಡ್ಬೇಕು. ಹ, ಹ, ಹ. ಅದೆಲ್ಲ ಅದು ನಾನು ಜಾಡುಮಾಲಿಯಾಗೆ ಡ್ರೆಸ್ ಉಡುಗೆ ತೊಡುಗೆ ಜಾಡುಮಾಲಿಯಾಗೆ ಹೌದು ಹೌದು. ಹಾಗೆ ಅದು ಅಂತಾರೆ. ಬಾಹುಕದಲ್ಲಿ ಬಹಳ ವಿಕಾರಗಳು ಬೇಡ. ಹ. ಅರಸನ ದೇಹಗಳು ಉರೆ ಕಪ್ಪಾಗುತ್ತ ಅಡಗಿತು ದಿವ್ಯಾಕಾರದ ತೇಜಗಳು. ಹೌದು. ಪದ್ಯವೇ ಉಂಟು. ಹೌದು. ಆ ಭೂಮಿಯನ್ನು ಅದೆಲ್ಲ ಬೇಕಾಗ್ತದೆ. ಕನಕದಾಸರ ಕಾವ್ಯದಿಂದ ಬಂದದ್ದು. ಅದರಲ್ಲಿ ಹಾಗೆ ಮಾಡಿದ್ದಷ್ಟೇ, ಅದಕ್ಕೆ ಓರೆ ಮೋರೆ ಎಲ್ಲ ಮಾಡಲಿಲ್ಲ. ಬಣ್ಣ ಎಲ್ಲ ಇದು ಆಗಿದೆ, ಸ್ವಲ್ಪ ಕುರುಚಲು ಗಡ್ಡ ಇಟ್ಕೊಂಡು ಸ್ವಲ್ಪ ಭೀಕರ ಕಾಣಿಸ್ತಿತ್ತು ಅವಾಗ, ಅಷ್ಟಕ್ಕಾಗಿ. ಯಕ್ಷಗಾನದಲ್ಲಿ ಹಾಸ್ಯಗಾರನ ಜವಾಬ್ದಾರಿ ಏನು? ಜವಾಬ್ದಾರಿ ಅಂದ್ರೆ ಇಡೀ ರಾತ್ರಿ ಬೆಳಗುವರೆಗೆ ಆಗುವಾಗ ಅಥವಾ ಇಡೀ ಕಥೆ ಮುಗಿಯಲ್ಲಿವರೆಗೆ ಈ ಜನರಿಗೆ ಬೋರ್ ಅಂದ್ರೆ ಬೇಜಾರು ಬಾರದ ಹಾಗೆ ಹಾಸ್ಯಗಾರ ಪ್ರವೇಶ ಮಾಡಿ ಆವಾಗ ನಗುವುದಕ್ಕೆ ಅವಕಾಶ ಕೊಡ್ಬೇಕು. ಅದು ನಾವು ಹೇಳೋದುಂಟು, ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ ಪ್ರಮಾಣದಲ್ಲಿ ಹೇಳಿದ್ರು, ಅದರ ಗುಣದಿಂದ ಅಲ್ಲ. ಊಟ ಮಾಡ್ತಾ ಇರುವಾಗ ಉಪ್ಪಿನಕಾಯಿ ರಸವನ್ನು ನೆಕ್ಕಿದ ಹಾಗೆ. ಹೌದು, ಹಾಸ್ಯ ಹಾಗಿರ್ಬೇಕು ಅಷ್ಟೇ. ಅದನ್ನೇ ಬೆಳೆಸಿದ್ರೆ ಹೋಯ್ತು, ಅದು ಮತ್ತೆ ಬಹಳ ಆಯ್ತು. ಅದು ಕೃಷ್ಣ ಲೀಲೆ ಇತ್ಯಾದಿಗಳೆಲ್ಲ ಪ್ರಸಂಗಗಳಲ್ಲಿ ಅದುವೇ ಬೆಳೆದು ನಿಂತಿದೆ ಈಗ. ಅದು ಮೊದಲಿಂದಲೇ ಉಂಟದು, ಈಗ ಮತ್ತೆ ಬೆಳೆದಿದ್ದ ಕಾಣ್ತದೆ. ಭಾಗವತರಿಗೂ ಹಾಸ್ಯಗಾರರಿಗೂ ಇರುವ ಹೊಣೆಗಾರಿಕೆ ಏನು? ಭಾಗವತರು ರಂಗದಲ್ಲಿ ತಾನು ಹಾಡುವ ಹಾಡುಗಳಿಗೆ ಬೇಕಾದ ಹಾಗೆ ನರ್ತಿಸಿ ಮಾತಾಡಿ ಹೋದರೆ ಭಾಗವತರು ಮೆಚ್ಚುತ್ತಾರೆ, ಆಟಕ್ಕೆ ಕಳೆ ಬರ್ತದೆ. ಈ ಹಾಸ್ಯಗಾರ ಅವ ಅಲ್ಲಿ ಯಾವುದಾದ್ರು ಉದಾಸೀನ ಆಗುವಾಗ ಕಲಾವಿದ ಹೋಗುವುದರಲ್ಲಿ ಸ್ವಲ್ಪ ಅಸಡ್ಡೆ ತಾಳಿದ್ರೆ ಇದನ್ನೆಲ್ಲ ಎಚ್ಚರಿಸಿ ಕೂಡಲೇ ರಂಗಕ್ಕೆ ಬಿಡುವಂತಹ ಜವಾಬ್ದಾರಿ ಮೊದಲಿಂದಲೇ ಇತ್ತು. ಈಗ ಅದು ಬೇಕಾಗುವುದಿಲ್ಲ. ಹೌದಪ್ಪ, ಈಗ ಬೇಕಾಗುದಿಲ್ಲ. ಅವರವರ ಜವಾಬ್ದಾರಿ ಅವರವರೇ ನೋಡಿಕೊಳ್ತಾರೆ. ಮೊದಲಿಗಿತ್ತು. ಈ ಹುಡುಗರನ್ನೆಲ್ಲ ಕಳಿಸುವುದು ಇತ್ಯಾದಿ ಎಲ್ಲ ಮಾಡ್ತಾ ಇದ್ರು ಜವಾಬ್ದಾರಿ. ಅಲ್ಲ, ಕಥೆಗೆ ಸಂಬಂಧಿಸಿದ ಜವಾಬ್ದಾರಿಯೋ ಅಲ್ಲ ರಸಕ್ಕೋ ಅಲ್ಲ, ಅದೇ ಒಟ್ಟು ಕಥೆಗೆ, ರಸಕ್ಕೆ, ಮತ್ತೆ ಒಂದು ಇಡೀ ಯಕ್ಷಗಾನ ಪ್ರದರ್ಶನಕ್ಕೆ, ಸಮಷ್ಟಿಯಲ್ಲಿ. ಹೌದು, ಸಮಷ್ಟಿಯಲ್ಲಿ ಪ್ರದರ್ಶನಕ್ಕೆ. ಹಾಗೆ ಅವನಿಗೆ ಜವಾಬ್ದಾರಿ ಉಂಟು. ಗಳಿಸಿದ್ರೆ ಈಗ ನನಗೆ ಹಾಸ್ಯಗಾನಿಗೆ ಅದೇ ಯಾಕೆ ಅಂತ ಹೇಳುವ ಕಾಲವು ಬಂದಿದೆ. ಹೌದಪ್ಪ, ನಮ್ಗೆ ಅದೆಲ್ಲ ಯಾಕೆ ಅಂತ. ಅದು ಈಗಿನವರಿಗೆ ಬೇಕಾಗುವ ವಿಷಯ, ಅವ್ರು ತಪ್ಪಲ್ಲ, ಅದು ಹೇಳುವುದು ತಪ್ಪಲ್ಲ. ಎಲ್ಲವರಿಗೂ ಅವರವರ ಜಾಗ್ರತೆ ಉಂಟು ಅಲ್ವಾ? ಹೌದು ಹೌದು. ನಿಮ್ಮ ಒಂದು ಅನುಭವದಲ್ಲಿ ಒಂದು ಬಹಳ ಒಂದು ಖುಷಿ ಕೊಟ್ಟ ಒಳ್ಳೆ ಒಂದು ಇದು ನಿಮ್ಗೆ ಗೊತ್ತಿದ್ದದ್ದು ಯಾವ್ದಾದ್ರು ಹೇಳ್ಬೋದಾ? ಯಾವ್ದಾದ್ರು ನಿಮ್ಗೆ ಯಕ್ಷಗಾನದಲ್ಲಿ ಅತ್ಯಂತ ಖುಷಿ ಕೊಟ್ಟ ಯಾವ್ದಾದ್ರು ಒಳ್ಳೆ ಒಂದು 2-3 ಪ್ರಸಂಗಗಳು? ಪ್ರಸಂಗ ಅಂದ್ರೆ ಸಂದರ್ಭಗಳು. ಹೌದು. ವಿಚಾರಶಾಸ್ತ್ರಗಳ ಜೊತೆಗೆ ಪಾರಿಜಾತ ಪ್ರಸಂಗದಲ್ಲಿ ನಾನು ಮಕರಂದ ಮಾಡುತ್ತಿದ್ದೆ. ಅದು ಅವರ ಜೊತೆಯಲ್ಲಿ ಬೇರೆ ಆಗ್ತಿತ್ತು. ಹೌದು ಹೌದು. ಆಮೇಲೆ ಅಡಿಕೆ ರಾಮಾಯಣ ಜೊತೆಯಲ್ಲಿ ಮಾಡಿದ್ದುಂಟು ಒಂದು ಕೆಲಸಕ್ಕೆ. ಅದು ಒಂದೊಂದು ತರ ಆಗ್ತದೆ, ಖುಷಿ ಕೊಡ್ತದೆ. ಇನ್ನು ಬಾಹುಕನ ಪಾತ್ರದಲ್ಲಿ ತುಂಬಾ ಜನ ಸಿಕ್ಕಿದ್ದಾರೆ ಅದಕ್ಕೆ. ಅದರಲ್ಲಿ ನಾರಾಯಣ ಹೆಗ್ಗಡೆ ಋತುವರ್ಣ, ಅದು ಬಹಳ ಋತುವರ್ಣ ನನ್ನ ಬಾಹುಕ ಬಹಳ ಹೊಂದಿಕೊಂಡು ಸುಂದರವಾಗಿ ನನ್ನ ಭಾವನೆಯನ್ನು ಅವರ ಅರ್ಥ ಮಾಡುತ್ತಿದ್ರು, ಅವರ ಭಾವನೆಯನ್ನು ನನಗೆ ಸ್ಫುರಿಸ್ತಿತ್ತು. ಹಾಗಾಗಿ ಅದು ಒಂದು ಸುಂದರವಾಗಿ ಹೋಗಿ. ಇದು ಪತ್ರವಾಚನ, ಇಂಥ ವಾಚನಕ್ಕೆ ಆ ಭಾವ ನಂತರ ನನಗೆ ಬರಲೇ ಇಲ್ಲ. ಅವ ಮಾಡುವ ಪತ್ರವಾಚನದಲ್ಲಿ ಅದು ದಮಯಂತಿ ಪುನಃಸ್ವಯಂವರ ಎಂಬಲ್ಲಿ ಒಂದು ಭಾವ, ಅದೆಲ್ಲರೂ ಮಾಡ್ತಾರೆ. ಈಗ ಕುಂಡಿನಾಪುರದ ಪತ್ರ ಅಂತ ಅವರು ಹೇಳಿದಾಗ ಬಾಹುಕನಿಗೆ ದಿಗಿಲಾಗಬೇಕಾ ಬೇಡವಾ? ತನ್ನ ಮಾವನ ಮನೆಯಿಂದ ಪತ್ರ ಬಂದಿದೆ ಎಂಬುದನ್ನು ಅವ ಅರ್ಥ ಮಾಡಿದ್ದಾನಲ್ಲ, ಏನಿದ್ದಿತ್ತು ವಿಶೇಷ ಎಂಬ ಇವನಿಗೂ ಒಂದು ನಿರೀಕ್ಷೆ ಅಂತ ಅಲ್ಲಿಂದಲೇ ಆರಂಭ ಆಗ್ತದೆ ಆ ಭಾವನೆಗಳು. ಅದು ಜನರಿಗೆ ಬಹಳ ಒಂದು ಮನದಟ್ಟ ಇದೆ. ಕೊನೆ ತನಕದ
ಆ 5-6 ಪದ್ಯಗಳು 5 ಪದ್ಯ ಉಂಟು. ಎಲ್ಲಾ ಪದ್ಯವನ್ನು ಹೇಳುತ್ತಿದ್ರು ಇವನಿಗೆ ಋತುಪರ್ಣ. ಒಂದೊಂದು ಪದ್ಯದಲ್ಲಿ 2 ಅಂಶಗಳು ಬರುವ, 2 ಅಂಶಕ್ಕೂ ಒಂದೊಂದು ಭಾವ ಬದಲಾಗುತ್ತಾ ಬಿರಿದು ಮನುಜನೆ ಅದರೊಳಾದೃಪ ಅಂತ ಅವ ಬೇಜಾರು ಮಾಡ್ತಾನೆ. ಅವಾಗ ಇವನಿಗೆ ಎಷ್ಟು ಮನಸ್ಸಿಗೆ ಹೋಗಬೇಡ, ಅದನ್ನು ನೀವು ಅನುಭವಿಸಿ ಪ್ರಕಟಿಸಬೇಕು. ಭಾವುಕ ನಿಮಿಷ ತೋರಿಸ್ತಿದ್ದೆ, ಅಲ್ಲಿ ನನ್ನ ಅಧಟನ್ನು ತೋರಿಸ್ತಿದ್ದೆ ಅಂತ ಹೇಳಿದ್ರೆ ಇವನಿಗೂ ಸ್ವಲ್ಪ ಉದ್ಯೋಗ ಬರುವುದು, ಅದನ್ನು ನುಂಗಿಕೊಳ್ಳುವುದು. ಭಾವನೆಯನ್ನೆಲ್ಲ ಪ್ರಕಟ ಮಾಡ್ತಿದ್ದೆ, ಹುಲ್ಲು ನಿರೂಪ ಅಲ್ಲಿ ಮಾಡ್ತಿದ್ದೆ ಅಂತ. ಹಾಗೆಲ್ಲ ಭಾವನೆ ಬೇರೆ ಬೇರೆ ಕೊಡ್ತಿದ್ದೆ ಬೇರೆ. ಈಗಿನ ಅವರು ತುಂಬ ಮಾಡ್ತಾರೆ, ಗೋವಿಂದ ಭಟ್ರು ಮಾಡ್ತಾರೆ, ಅವ್ರ ಜೊತೆಗೂ ಮಾಡ್ತೇನೆ. ಮತ್ತು ಕೆಲವರು ಇದ್ದಾರೆ, ವಿಶ್ವೇಶ್ವರ ಭಟ್ರು ಮಾಡ್ತಾರೆ. ಹಾಗೆ ಮತ್ತೆ ನಿಮ್ಗೆ ಏನಾದ್ರೂ ಬೇಜಾರು ಮೂಡಿದ ಘಟನೆಗಳು ಏನಾದ್ರೂ ಉಂಟು ಯಕ್ಷಗಾನ ಇದರಲ್ಲಿ ಕ್ಷೇತ್ರದಲ್ಲಿ? ಇದೆ, ಯಾಕಂದ್ರೆ ನೋಡಿ, ನಮ್ಮ ಒಂದು ಮನೋಧರ್ಮಕ್ಕೆ ಸರಿಯಾಗಿ ನಾವು ವಿಷಯ ಅಂತಾರಲ್ಲ, ವಾಕ್ಯದ ಬದಲಾವಣೆ ಮಾಡಿದ್ರು ಆಗುವುದಿಲ್ಲ ಎಂಬಲ್ಲಿಗೆ ನನಗೆ ಬೇಜಾರು ಬಂದಿದೆ. ವಾಕ್ಯವನ್ನು ಶಬ್ದಗಳನ್ನು ಅದು ಬದಲಾವಣೆ ಮಾಡಿದ್ರು ಜನರಿಗೆ. ಅದೇ ನೀವು ನಿನ್ನೆ ದಿನಕ್ಕೊಂದು ನಮ್ಮನ್ನು ಹೇಳ್ತೀರಿ ಅನ್ನುವಂಥದ್ದು ನಿಮ್ಗೆ ಬಹಳ ಬೇಜಾರು ಬೇಜಾರು. ಮತ್ತೆ ನಮ್ಮಲ್ಲಿ ಬೆಳವಣಿಗೆ ಆಗುದೇ ಹೇಗೆ? ಸರಿ, ಹೌದು ಹೌದು, ನನ್ನ ಎಣಿಕೆ ಹಾಗೆ. ಹೌದಪ್ಪ, ಆಸೆಗಳು ಸ್ವಲ್ಪ ವಿಷಯವನ್ನು ಬಿಡುವಪ್ಪ, ಒಂದು ಪದ್ಯವನ್ನು ಜೊತೆಯವರಿಗೂ ಬರಬೇಕು. ಹಾಗೆ ಪದ್ಯಗಳ ಪದಗಳನ್ನು ಅಂದರೆ ಶಬ್ದಗಳನ್ನು ಹಾಗೆ ಬದಲಾವಣೆ ಮಾಡಿದ್ರು ಬೇಜಾರು ಬರ್ತದೆ. ಹಾಗೆಲ್ಲ ಅವರು ಹೇಳಿ ಮಾಡುವಾಗ ಇನ್ನು ಕೆಲವರು ನಮ್ಮ ಉತ್ಕರ್ಷವನ್ನು ಕಂಡು ಕರುಗುವ ಮನಸ್ಥಿತಿಯವರು ಇರ್ತಾರೆ. ಹೌದು, ಅದು ಹೇಗೂ ಎಲ್ಲ ವರ್ಗದಲ್ಲೂ ಉಂಟೆ. ನಾವು ಪ್ರವೇಶ ಮಾಡಿದ ಕೂಡಲೇ ಸಭೆಯಿಂದ ಕ್ಲಾಪ್ ಹಾಕಿದ್ದಾರೆ, ಅವರದೊಂದು ಗ್ರೂಪ್ ಉಂಟು ಅಂಥದ್ದೆಲ್ಲ ನನಗೆ ಬೇಜಾರು ಬಂದಿದೆ. ನಾವು ಪ್ರವೇಶ ಮಾಡೋದ್ರೊಳಗೆ ಸಭೆಯಿಂದ 4-6 ಜನ ಕೂತ್ಕೊಂಡು ಕ್ಲಾಪ್ ಹಾಕೋದು, ಶಿಳ್ಳು ಹಾಕೋದು, ನಮ್ಮ ಮನಸ್ಥಿತಿಯನ್ನು ಕೇಳಿಸ್ಬೇಕು. ಹಾಗೆಲ್ಲ ಮಾಡೋದು, ಅದನ್ನೆಲ್ಲ ಕಳಿಸಿ ಒಮ್ಮೆ ಬೇಜಾರು ಬಂದಿದೆ. ಯಾಕೆ ಬೇಕಿದ್ರು ಅಂತ ಪ್ರಕರಣಗಳು ನಡೆದಿದೆ. ಅದ್ರ ತೊಂದರೆ ಇಲ್ಲ. ನಿಮ್ಗೆ ಮೇಳವನ್ನು ನಡೆಸಿಯೂ ಕೂಡ ಅನುಭವ ಉಂಟು. ಮೇಳ ನಡೆಸುವ ವಿಧಾನ ಹೇಗೆ ಮತ್ತು ಮೇಳವನ್ನು ಮುನ್ನಡೆಸುವಾಗ ಎದುರಾಗಬಹುದಾದ ವಿವಿಧ ಸವಾಲುಗಳು ಏನು ಉಂಟು ನೋಡಿ. ಧರ್ಮಸ್ಥಳ ಮೇಳದಲ್ಲಿ ಇದ್ದ ನನ್ನನ್ನು ಸುಬ್ರಾಯ ಭಟ್ರು ನನ್ನ ತಾಯಿಯ ಚಿಕ್ಕಪ್ಪ ಅವರಿಗೆ ಒಂದು ಹಠ ಕಂಡು ಮೂಲಿಕೆ ಮೇಳವನ್ನು ಮಾಡ್ತೇನೆ ಅಂತೆಲ್ಲ ಹೋಗಿ ಮಾತಾಡಿ ವ್ಯವಸ್ಥೆ ಎಲ್ಲ ಮಾಡಿದ್ರು. ನನ್ನನ್ನು ಬರಲಿಕ್ಕೆ ಹೇಳಿದ್ರು. ನನಗೆ ವಿಚಾರಶಾಸ್ತ್ರಿಗಳು ದೂರದಿಂದ ಮಾವ ಆಗ್ಬೇಕು, ನನ್ನ ಚಿಕ್ಕಪ್ಪನ ಲೆಕ್ಕದಲ್ಲಿ, ಚಿಕ್ಕಪ್ಪನ ಹೆಂಡತಿಯ ತಮ್ಮ. ಇವರು ನೇರ ಅಜ್ಜ. ನನ್ನನ್ನು ರಂಗಕ್ಕೆ ಇಳಿಸಲಿಕ್ಕೆ ಪ್ರೋತ್ಸಾಹ ಮೊದಲೇ ಅವರದ್ದು. ಅವರು ಒಂದು ಹೇಳುವಾಗ ಅಂತ ಮಾಡುವುದು, ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ನನಗೆ ಧರ್ಮಸ್ಥಳ ಮೇಳ ಬರುವುದಿಲ್ಲ ಒಂದು ಕೂಗ್ತಾ ಇದ್ದೆ. ಮತ್ತೆ ಮಂಜಯ್ಯ ಹೆಗ್ಗಡೆ ಅವರ ಹತ್ರ ಕರ್ಕೊಂಡು ಹೋದ್ರು. ನಾನು ಅವರಿಗೆ ಮೊದಲು ಹೇಳಿ ಇಟ್ಟಿದ್ದಾರೆ, ನಾನು ಬರೆಯೋದು ಬಂತೆ ಬರ್ಪುಜ್ಜಿ ಅಂತ. ಅಜ್ಜ ಮೇಳ ಮಾಡ್ತಾರಂತಲ್ವಾ? ಹೌದಂತೆ. ನಿಮ್ಮನ್ನು ಕರೆದ್ರು ಹೋಗ್ತೀರಾ? ನನ್ನ ಮನಸ್ಸಿಲ್ಲ ಸ್ವಾಮಿ, ಅಜ್ಜ ಕರೆದಾಗ ಹೋಗ್ಬೇಡ್ವಾ, ಸಂಸಾರ ದುಡ್ದಲ್ವಾ, ನನಗೆ ದೇವರನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ದೇವರ ಮೇಲೆ ಹೋಗಿ ದೇವರು ಎಲ್ಲ ಕಡೆಯಲ್ಲಿ ಇದ್ದಾರೆ. ಇದೇ ಮಾತು ಹೇಳಿದ್ದಾರೆ ಹೆಗಡೆಯವರು. ವರ್ಷಕ್ಕೊಮ್ಮೆ ಬಂದು ಇಲ್ಲಿದ್ದೆ ಏನಾದ್ರು ಗೆಜ್ಜೆ ಕಟ್ಟಿ ಸೇವೆ ಮಾಡಿ ಕಾಣಿಕೆ ಹಾಕಿ ಪ್ರಸಾದ ಕೊಟ್ಟು ದೇವರು ಒಳ್ಳೇದು ಮಾಡ್ತಾರೆ ನಿಮ್ಗೆ ಅಂತ ಹೇಳಿ ಕಳಿಸಿಕೊಟ್ರು. ನಾನು ಮತ್ತೆ ಹೊರಟು ಬಂದು ಮನಸ್ಸಿಲ್ಲದ ಮನಸ್ಸಿಂದಲೇ ಬಂದದ್ದು. ಅಲ್ಲಿ ಹೋಗುವಾಗ ಮುಳುಕಿ ಕೊಂಕಣಿ ಹೊತ್ತು ಪ್ರೋತ್ಸಾಹ ಬಹಳ ಸಿಕ್ತು ನನಗೆ. ಮರ್ತು ಹೋಗುವಷ್ಟು, ಮರ್ತು ಹೋಗಿಲ್ಲ ನನಗೆ ಧರ್ಮಸ್ಥಳಗಳು, ಅಷ್ಟೂ ಪ್ರೋತ್ಸಾಹ ಹಚ್ಚಿಕೊಂಡು ಅಲ್ಲಿ ಒಂದೇ ವರ್ಷದಲ್ಲಿ ಅವರ ಮೇಳವನ್ನು ನಡೆಸಿದ್ರು. ಅವರು ಮೇಳದ ಯಜಮಾನ, ಬಯಲಾಟದ ತಿರುಗಾಟ, ನನ್ನನ್ನೇ ಮುಂದಿಟ್ಟುಕೊಂಡು ಎಲ್ಲ ಕಡೆಗೂ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಹಗಲು ಈಗ ಇದರಲ್ಲಿದ್ದಾನೆ ಅಂತ ತೋರಿಸ್ಲಿಕ್ಕೆ. ಆಗ ಆಟ ಎಲ್ಲ ಸಿಕ್ತಿತ್ತು ಅವರಿಗೆ. ಆಗ ಅವರು ಒಂದು ವರ್ಷ ನಿಲ್ಲಿಸಿದ್ರಲ್ಲ, ನಾನು ಸುಮ್ಮನೆ ಅದೇ ನಾನು ಬಿಟ್ಟದ್ದನ್ನು ನೋಡಿ ಜೋಯಿಸರನ್ನು ಮೇಳಕ್ಕೆ ಮಾಡಿಕೊಂಡು ವಿಠ್ಠಲ ಜೋಯಿಸರನ್ನು
ಅಲ್ಲಿ ನಿಗಂಟೆ ಆಯ್ತಲ್ಲ, ನಾನು ಮೇಳ ಇಲ್ಲ ಅಂತಿದ್ದೆ. ಒಂದು ತಿರುಗಾಟದ ಮೊದಲ ಒಂದು 15-20 ದಿವಸ ಕಳೆದ ನಂತರ ಮೂಲಕೆಯಿಂದ ಫೋನ್ ಬಂತು. ಫೋನ್ ಇಲ್ಲ ಆ ಕಾಲ, ಟೆಲಿಗ್ರಾಮ್ ಬಂತು. ಅಗತ್ಯ ಬಂದು ಹೋಗಿ ಬಂದೆ. ಹೋಗುವಾಗ ಅಲ್ಲಿ ಹೇಳಿದ್ರು, ನೀವು ಮೇಳ ಮಾಡಬೇಕು, ಅಜ್ಜ ಮೇಳ ನಿಲ್ಲಿಸಿದ್ದಾರೆ, ನಿಮಗೆ ನನ್ನಿಂದ ಆಗುತ್ತಿಲ್ಲ, ಮೇಳ ಮಾಡೋ ಸಂಗತಿ ಆಗುದಿಲ್ಲ ಅಂತೇಳಿ. ಅದೆಲ್ಲ ನಿಮ್ಮನ್ನು ನೀವೆಲ್ಲ ಮೇಳ ಮಾಡುದು, ನಿಮ್ಮನ್ನು ದೇವರನ್ನು ನಿಲ್ಲಿಸಿದ್ದು, ಅಲ್ಲೊಂದು ದರ್ಶನ ಕೊಡುವುದು ಅಂತ ಹೀಗೆಲ್ಲ ಉಂಟು. ಆ ದರ್ಶನದಲ್ಲಿ ಪ್ರಸಾದ ಎಲ್ಲ ಕೊಡಿಸಿದ್ರು. ಯಾವುದಕ್ಕೂ ಕೇಳಿ ಹೇಳ್ತೀನಿ ಅಂತ ಇಲ್ಲಿಗೆ ಬಂದು ಮನೆಯಲ್ಲಿ ಹುದ್ದೆ ನನ್ನ ತಮ್ಮನಿಂದ ಪ್ರೋತ್ಸಾಹ ಬಂತು. ಹಾಗೆ ಕುಡಿಯಕ್ಕೆ ಹೋದೆ ನಾನು ಇದ್ದ ಮೇಳದಲ್ಲಿ. ನಾನು ಈಗ ಹೇಳ್ತಾರೆ ಮೇಳ ಮಾಡುವಂತ, ಎಂತ ಆಗಬೇಕು, ನನ್ನ ಹತ್ರ ಜನ ಇಲ್ಲ, ಹಣ ಇಲ್ಲ, ಜನ ನಾನು ಕೊಡ್ತೇನೋ ಅಂದರು. ರಾಮಶಾಸ್ತ್ರಿ ವಿಶ್ವಶಾಸ್ತ್ರಿಗಳ ತಮ್ಮ, ಅವರು ತುಂಬಾ ಜನಕ್ಕೆ ದುಡ್ಡು ಕೊಟ್ಟಿರ್ತಿದ್ರು. ಕೆಲವು ಜನರನ್ನು ಬಿಟ್ಟರು ನನಗೆ. ಒಂದು ರಾಮಕೃಷ್ಣ ಅಂತ ಕೊಂಕಣಿಯವ, ಅವ ವೇಷಕ್ಕೆ. ಅದು ಕೆಲವು 5-6 ಜನರ ದಿವಾಣ ಭೀಮ್ ಭಟ್ರು ಚೆಂಡೆಗೆ. ಇಬ್ಬರು ಈಶ್ವರಪ್ಪಯ್ಯ ಭಾಗವತರು ಅಂತಿದ್ರು, ಅವರನ್ನು ಭಾಗವತರನ್ನಾಗಿ ಮಾಡಿದ್ದು. ಹಾಗೆ ಮಾಡಿದ್ರು. ಮೇಳ ಅಂತ ಹೊರಟು 2 ವರ್ಷ ಬಯಲಾಟ ರೂಪದಲ್ಲೇ ನಡೆಯುತ್ತೆ. ಎಲ್ಲರೇ ಕಾರವಾರವರೆಗೆ ಹೋಗಿದೆ ಬಯಲಾಟ. ನನಗೆ ಮೇಳ ಧರ್ಮಸ್ಥಳ ಮೇಳದಲ್ಲೆಲ್ಲ ಹೋಗಿ ಪರಿಚಯ ಅಲ್ವಾ. ನನ್ನನ್ನು ಕಂಡ ಕೂಡಲೇ ಅವರು ಬಹಳ ಪ್ರೀತಿಯಿಂದ ಕರೆಸಿಕೊಂಡಿದ್ದಾರೆ. ಆಗ ತಿರುಗಾಟ 2 ಆಯ್ತು. ಮತ್ತೆ ನಾರಾಯಣ ಹೆಗ್ಡೆ ಅವ ಇದು ಆಗಿದ್ದವು. ಮೊದಲು ಧರ್ಮಸ್ಥಳ ಮೇಳದಲ್ಲಿ ಒಮ್ಮೆ 2 ವರ್ಷ ತಿರುಗಾಟಕ್ಕೆ ಬಂದ. ನಂತರ ಪುನಃ ಹೋಗಿ ಫಾರೆಸ್ಟ್ ಗಾಡಿ ಸೇದ ಕಾಡಿಗೆ, ಅರಣ್ಯ ಕಾಡಿಗೆ ಅವನು ಬಂದು ಸೇರಿಕೊಂಡ ಮೇಳಕ್ಕೆ. ಮೇಳ ಆಯ್ತು. ಮತ್ತೆ ಈಗ ಅದರ ನಡೆಯುವುದಿಲ್ಲ ಅಂತ ಟೆಂಟಿಗೆ ಹೊರಟಿತ್ತು ಮತ್ತೆ ವರ್ಷ. ಆವಾಗ ಅಣ್ಣನು ಹೊರಟು. ಅಣ್ಣ ನಾನು ಸೇರಿಕೊಂಡು 12 ವರ್ಷ ಟೋಟಲ್ ತಿರುಗಾಟ ಆಗಿದೆ. ಹಾಗೆ ಮುಲ್ಕಿ ಮೇಳದ ತಿರುಗಾಟ. ಅದೇ ಮೇಳ ನಡೆಸುವುದು ಬಯಲಾಟದ ಕಾಲದಲ್ಲಿ ರಾತ್ರಿ ಪ್ರಸಂಗಗಳು ಅವರು ಹೇಳಿದ್ದಾಗಬೇಕು. ಬೆಳವರಿಗೆ ಹಾಸಿ ಇರ್ಬೇಕು ಅವರಿಗೆ. ಜನ ಅದನ್ನು ನೋಡಿ ಅವರಿಗೆ ಆಟಕ್ಕೆ ಒಪ್ಪುವುದು. ನಾವು ಕೇಳ್ಬೇಕಲ್ಲ ಆಟ. ಹಾಗಾದ್ರೆ ಮತ್ತೆಲ್ಲಿಗಾದ್ರೂ ಹೋಗಿ ಆಟ ಆಗಬೇಕು. ಇವತ್ತಿನ ಆಟವನ್ನು ಆಡಿ ಆದ್ರೆ ಮಾರನೇ ದಿವಸ ಇನ್ನೆಲ್ಲಿ ರಾತ್ರಿಗೆ ಅಂತ ನೋಡಿದ ದಿವಸ ಉಂಟು. ಇವತ್ತು ರಾತ್ರಿ ಇಲ್ಲಿ ಅಂತ ಕೆಲವರು ಇಷ್ಟೆಲ್ಲ ಜನಕ್ಕೆ ಖರ್ಚಿಗೆ ಆಗ್ಬೇಕಲ್ಲ. ಹಾಗೆ ಹೋಗಿ ಸುಮಾರು ಆಟ ಆಗಿದೆ. ಆ ತ್ರಾಸ ಬೇರೆ, ಇದೊಂದು ಆಯಾಸ ಬೇರೆ. ನಾನು ನನಗೆ ಬಿಟ್ಟಿದ್ದೆ. ನಾವು ಮತ್ತೆ ನನ್ನ ತಾಯಿ ಒತ್ತಾಯಕ್ಕೆ ನಮ್ಮ ಅಣ್ಣನನ್ನು ಹೊರಡಿಸಿ ಎಲ್ಲ ಮಾಡಿದ್ರು. ಟೆಂಟ್ ಅಂತ ಆಯ್ತು. ಪೆರೋಡಿಯವರು ಮಾವ ಸೇರಿದ್ರು. ಇದೆಲ್ಲ ಸ್ವಲ್ಪ ಹಣ ಎಲ್ಲ ಹಾಕಿ ಮತ್ತೆ ಡೈನಮ್ ಆಗಬೇಕಂತ ಆಯ್ತು. ಡೈನಮ್ ಆಯ್ತು, ಬೆಳೆದು ಬಂತು. ಈ ನಮ್ಮ ಉತ್ತರ ಕನ್ನಡಕ್ಕೆ ಹೋದರೆ ಇದಕ್ಕೆ ಬೇಕೋ ಬೇಡವಾ? ಉತ್ತರ ಕನ್ನಡಕ್ಕೆ ಹೋದ್ರೆ ಅಲ್ಲಿ ಕರೆಂಟೇ ಇರ್ಲಿಲ್ಲ ಆ ಕಾಲಕ್ಕೆ. ಯಾವ ಲೈನ್ಗೆ ಹೋದ್ರು ಕರೆಂಟ್ ಬರಲಿಲ್ಲ. ಈ ನಮ್ಮದು ಜನರೇಟರ್ನ ಲೈಟ್ ಹಾಕ್ತೇವಲ್ಲ, ಅದನ್ನು ನೋಡಿ ಅವರು ಬೆಳಗು ಖುಷಿ. ಹೋದಲ್ಲಿ ನಮಗೆ ಪ್ರೋತ್ಸಾಹ. ಆ ಕಾಲಕ್ಕೆ 500 ರೂಪಾಯಿ ಆಯ್ತು, 300 ರೂಪಾಯಿ ಕಡಿಮೆ ಅಂತ ಹೇಳಿದ್ರೆ ಟೆಂಟ್ ಭರ್ತಿ ಆಯ್ತು ಅಂತ. 4 ಕಾಲಿಂದ ಹಿಡಿದು 1.5 ರೂಪಾಯಿವರೆಗೆ ಟಿಕೆಟ್. ಹಾಗಾಗಿ ಹೋಯ್ತು. ಕಾರವಾರ ಅಲ್ಲೆಲ್ಲ ಹೋಗಿ, ಅಂಕೋಲ, ಕಾರವಾರ, ಗೋಕರ್ಣ ಎಲ್ಲ ಹೋದಲ್ಲಿ 3 ಆಟಗಳು ಆಗೋದು. ಒಂದೊಂದೇ ಅಲ್ಲ, ಒಂದು ಆಟ ಅಂತ ಶುರು ಮಾಡಿದ್ದು ಸುರತ್ಕಲ್ ನಾವು. ದಿನಕ್ಕೊಂದು ಕಡೆಯಲ್ಲಿ ಅಂತ ಅವರು ಲಾರಿ ಇಟ್ಟುಕೊಂಡು ಹೋದಲ್ಲಿ ಅದು ಫುಲ್ ಆಗ್ತಾ ಇತ್ತು. ನಮ್ಮದಲ್ಲಿ 3 ಆಟಗಳಿವೆ. ಒಂದು ಶುರುವಿಗೆ ಕೃಷ್ಣಲೀಲೆ, 2ನೇದು ದೇವಿ ಮಾತೆ ಏನಾದ್ರು, ಅಲ್ಲದೆ ಈ ವಿದ್ಯಾವರ ಕಡೆ ಉಡುಪಿ ಕಡೆಗೆಲ್ಲ ಹೋದ್ರೆ ತುಳು ಕೋಟಿ ಚೆನ್ನೆ. ಇದೇ 3ಕ್ಕೂ ಫುಲ್ ಆಗಲಿಕ್ಕೆ ಶುರುವಾಯಿತು. ಆಲ್ರೆಡಿ 600 ರೂಪಾಯಿ ಹಾಗೆ ನಡೀತದೆ. ಮತ್ತೆ ಈ ತಾಯಿ ತೀರ್ಕೊಂಡು ನಮಗೆಲ್ಲ ಎಲ್ಲರಿಗೂ ಸಂಕ್ರಮಣವಾಗಿ ಇದ್ದವರು ತಾಯಿ ಫೋಟೋಲ್ಲಿ ಒಂದು ಅವರು ತೀರ್ಕೊಂಡ ಮತ್ತೆ
ನಿಮ್ಮ ಈ ಎಲ್ಲ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದವರು ಅಂದ್ರೆ ನಿಮ್ಮ ಅಣ್ಣ ತಮ್ಮ ಅವರೆಲ್ಲ ಹೇಗೆ ನಿಮ್ಗೆ ಸಹಾಯ ಪ್ರೋತ್ಸಾಹ? ಸರಿಯಾಗಿತ್ತು. ಅಣ್ಣ ತಮ್ಮಂದ್ರಿಂದು ಮಾವಂದ್ರಿಂದು. ಹೌದು ಹೌದು. ಮತ್ತೆ ಆ ಸುಬ್ರಾಯ ಭಟ್ರೆ ನಮ್ಮೊಟ್ಟಿಗೆ ಬಂದು ಸೇರಿಕೊಳ್ಳಿಕ್ಕೆ ಶುರು ಮಾಡಿ ಅವರು ಬೇರೆ ನೋಡಿದ್ರು ಒಟ್ಟಿಗೆ ಇದ್ರು. ಹೌದು 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 ಹೌದು. ನಿಮಗೆ ಈ ಯಕ್ಷಗಾನದಲ್ಲಿ ಇದುವರೆಗಿನ ಸಾಧನೆ ನಿಮ್ಗೆ ತೃಪ್ತಿ ಆಗಿದೆಯಾ? ಮೇಳ ನಡೆಸಿ ಅಥವಾ ಒಂದು ಹಾಸ್ಯಗಾರರಾಗಿ ನೀವು ಕೆಲಸ ಮಾಡಿ ನಿಮ್ಗೆ ಒಂದು ಆಯ್ತಪ್ಪ ಇಷ್ಟು ಒಂದು ನಮೂನೆ ತೃಪ್ತಿ ಅಂತ ಕಲಾ ಜೀವನದಲ್ಲಿ ತೃಪ್ತಿ ಕಹಿ ಅಂಶವು ಬಂದಿದೆ. ಹೌದು ಹೌದು. ಅದನ್ನು ಅರಗಿಸಿ ಸಿಹಿ ಅಂಶವನ್ನೇ ಅನುಭವಿಸ್ತಾ ಇದ್ದೀನಿ ಮೆಚ್ಚುಗೆ. ಹೌದು ಹೌದು. ಇಷ್ಟು ಹೊತ್ತು ನಮ್ಮ ಜೊತೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟ ನಿಮಗೆ ನನ್ನ ವತಿಯಿಂದ ಕೃತಜ್ಞತೆಗಳು. ಸ್ವಾಮಿ, ಅಷ್ಟು ದೂರದಿಂದ ನನ್ನನ್ನು ಈ ವಯಸ್ಸಿನಲ್ಲಿ ಕಾಣಬೇಕು ಅಂತ ಬಂದಿದ್ದೀರಲ್ಲ, ಅದಕ್ಕಾಗಿ ಬಹಳ ಸಂತೋಷ ಪಟ್ಟಿದ್ದೇನೆ. ಇವರು ನನಗೆ ಮೊದಲಿಂದಲೇ ಪರಿಚಯ. ಮತ್ತೆ ಅವರ ಮಾವನಿಗೂ ನನಗೂ ಬಹಳ ಅನ್ಯೋನ್ಯ ಇದ್ದರಲ್ಲ. ಕುಮಾರ್ ಅವರ ಮನೆಗೂ ಇಲ್ಲೇ ಇತ್ತು. ಅವರು ಇಲ್ಲಿಗೆ ಬಂದು ನನ್ನನ್ನು ಮಾತಾಡಿಸಿ ಹೋಗ್ತಿದ್ದದ್ದು ಹೆಚ್ಚಿನ ಅಂಶ. ಹಾಗೆ ಅವರ ಅಳಿಯ ತೇರೋರು ಅವರ ಒಂದು ಪ್ರೀತಿ ಹೆಚ್ಚು ಉಂಟು ನನಗೆ. ಅವರ ಮೂಲಕ ಇವರನ್ನೆಲ್ಲ ಕೂಡಿಕೊಂಡು ಇಲ್ಲಿವರೆಗೆ ಬಂದು ನಮ್ಮಲ್ಲಿ ಈ ವಯಸ್ಸಿನಲ್ಲಿ ನಮ್ಮನ್ನೊಂದು ಮಾತಾಡಿಸಿದ್ದಕ್ಕೆ ಬಹಳ ಸಂತೋಷ ಪಟ್ಟಿದ್ದೇನೆ. ಆಯ್ತು, ಧನ್ಯವಾದ. ಧನ್ಯವಾದಗಳು. ನಮಸ್ಕಾರ.